ಶಂಕರ ಸುತ ಶುಭದ ದುರಿತ ಭಯಂಕರ ವರಪ್ರದ ಶಂಕರ ಸುತ ಶುಭದ ದುರಿತ ಭಯಂಕರ ವರಪ್ರದ ಕಿಂಕರ ಜನರಿಗೆ ಸಂಖ್ಯೆ ಭಾಗ್ಯಗಳ ಕಿಂಕರ ಜನರಿಗೆ ಸಂಖ್ಯೆ ಭಾಗ್ಯಗಳ ಶಂಕಿಸದಿ ವೈಕಳಂಕೆ ವರ್ಜಿತನೆ ಕಿಂಕರ ಜನರಿಗೆ ಸಂಖ್ಯೆ ಭಾಗ್ಯಗಳ ಶಂಕಿಸದಿ ವೈಕಳಂಕೆ ವರ್ಜಿತನೆ ಕಿಂಕರ ಜನರಿಗೆ ಸಂಖ್ಯೆ ಭಾಗ್ಯಗಳ ಶಂಕಿಸದಿ ವೈಕಳಂಕೆ ವರ್ಜಿತನೆ ಶಂಕರ ಸುತ ಶುಭದ ದುರಿತ ಭಯಂಕರ ವರಪ್ರದ ವೀರ ದಶರಥ ನೃಪತಿ ಇನ ಕುಲವಾರಿದಿಗೆ ಪ್ರತಿಚಂದ್ರನು ದಶರಥ ನೃಪತಿ ಧಾರಿಣಿಯನಾಳ್ತಿರಲು ಕುಟಿಕ ಕುಮಾರರನು ಕರೆದೊಯ್ಯಲು ಧಾರಿಣಿಯ ಆಳ್ತಿರಲು ಕುಟಿಕ ಕುಮಾರರನು ಕರೆದೊಯ್ಯಲು ಯಜ್ಞಕ್ಕಿಂದು ಬಂದೆಯ ಇನವಂಶವಾರಿದಿ ಚಂದ್ರ ಬಂದೆಯ ತಮ್ಮ
ಮನದಲ್ಲಿ ನೊಂದೆಯೇನೇ ಬರುವಾಗ ನಿನ್ನೊಡನಿಲ್ಲವೇನುತ್ತ ಮನದಲ್ಲಿ ನೊಂದೆಯೇನೇ ಏನೇ ಸುಜಾಣೆ ಮಾತನಾಡ ಬಾರದೇನೆ ಜಾಣೆ ಮಾತನಾಡ ಬರದೇನೆ ಸೀತಾದೇವಿ ಎನ್ನೊಡನೆ ಮಾತನಾಡ ಬರದೇನೆ ಸೀತಾದೇವಿ ಎನ್ನೊಡನೆ ಪ್ರೀತಿಯಾದ ಸೋತು ಬಂದ ನೀತನಿಂದ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ನೀತನಿಂದ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ನೀತನಿಂದ ಕರುಣದಿಂದ ಕಾಮಿನಿ ನಿನ್ನನ್ನು ಕಂಡು ಕಾಮನು ದಂಡೆತ್ತಿಕೊಂಡು ಸಾವಧಾನದಿ ಬಿಲ್ಕೊಂಡು ಪ್ರೇಮದಿ ತೆಪ್ಪು ಸದ್ದು ಮಾಡಿದ ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಗೆ ನೋಡಿದ ದೆಬ್ಬ ಛೇಕರಿಸಿ ಆಮಕ ಪೂಷರವ ಪೂಡಿದ ಆಮಕ ಪೂಷರವ ಪೂಡಿದ ಬಿಡಲೆ ನಗಿತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲೈ ಬಿಡಲೆ ನಗಿತಾಗಿ ನಾ ಮೂರ್ಛಿತನಾಗಿ ಬಿದ್ದೆನಲ್ಲಿ ವಿರಗ 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 ಬೆಕ್ಕಳಿಸಿ ಕಾಮುಕನಾಗಿ ನಾ ಬಂದೆನಿಲ್ಲೆ ಇದಕ್ಕೌಷಧಿಯ ಕೋಮಲ ಶರೀರ ನೀನೆ ಬಲ್ಲೆ ನಿನ್ನನ್ನು ಬಿಡಲೊಲ್ಲೆ ನೀನು ನನ್ನ ಬಿಡಲೊಲ್ಲೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ತಾವು ಕಳೆದ ಒಂದು 43 ವರ್ಷಗಳಿಂದ ಈಗ 44ನೇ ವರ್ಷ ತಾವು ಹೇಳಿದ ಹಾಗೆ ಹೌದು ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಒಂದು ಪುಂಡುವೇಷಧಾರಿಯಾಗಿ ನೀವು ಒಳ್ಳೆಯ ಖ್ಯಾತಿಯನ್ನು ಪಡೆದುಕೊಂಡವರು. ಅಂದರೆ ಕೇವಲ ಪುಂಡುವೇಷ ಮಾತ್ರ ಅಲ್ಲದೆ ಬೇರೆ ಎಲ್ಲ ರೀತಿಯ ಪಾತ್ರಗಳನ್ನು ನಿಮಗೆ ಮಾಡಿ ಗೊತ್ತುಂಟು. ಬಟ್ ವಿಶೇಷವಾಗಿ ಪುಂಡುವೇಷದಲ್ಲಿ ಹೆಚ್ಚಿನ ಒಂದು ಖ್ಯಾತಿಯನ್ನು ನೀವು ಗಳಿಸಿಕೊಂಡಿದ್ದೀರಿ. ಖಂಡಿತ.
ಧರ್ಮಸ್ಥಳ ಮೇಳದಲ್ಲೇ ಸಂಪೂರ್ಣವಾದಂತಹ ನಿಮ್ಮ ತಿರುಗಾಟವನ್ನು ನೀವು ಮಾಡಿದವರು. ಹೌದು ಹಾಂ. ಹೌದು. ಈಗ ನಿಮ್ಮ ಒಂದು ಅನುಭವ ಮುಂದಿನ ಪೀಳಿಗೆಗೆ ದಾರಿದೀಪ ಆಗಬೇಕು ಎನ್ನುವಂಥ ಒಂದು ದೃಷ್ಟಿಕೋನದಿಂದ, ಮತ್ತು ಇದು ಒಂದು ಯಕ್ಷಗಾನಕ್ಕೆ ಒಂದು ದಾಖಲೆ ಅನ್ನುವಂಥದ್ದು ಬೇಕು, ಎಲ್ಲವೂ ಒಂದು ದಾಖಲೆಯಾಗಿ ಒಂದೇ ಕಡೆ ಸಮಸ್ತ ಜನತೆಗೆ ಸಿಗಬೇಕು ಎನ್ನುವಂಥ ಒಂದು ಅಭಿಪ್ರಾಯದಿಂದ ಈ ಒಂದು ಸಂದರ್ಶನವನ್ನು ಒಂದು ವೈಯಕ್ತಿಕ ಹಿತಾಸಕ್ತಿ, ನನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾನು ಮಾಡ್ತಾ ಇರೋದು, ಯಾವುದೇ ಚಾನೆಲಲ್ಲಿ ಇದು ನೇರ. ಇನ್ನು ಸಂದರ್ಶನಕ್ಕೆ ಬರುವುದಿದ್ರೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಒಂದು ಹಿನ್ನೆಲೆ, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್? ಅಗತ್ಯ. ಯಾಕಂದರೆ ನಾನು ಕೇವಲ 7ನೇ ತರಗತಿ ಓದಿದವ. ನಮ್ಮದು ಧರ್ಮಸ್ಥಳದಿಂದ 10 ಕಿಲೋಮೀಟರ್ ಹಳ್ಳಿ ಪ್ರದೇಶ. ಕಾಯರ್ತರ್ಕ ಅಂದರೆ ಬೆಳ್ತಂಗಡ ತಾಲೂಕಿನಲ್ಲಿರುವ ಒಂದು ಹಳ್ಳಿ ಪ್ರದೇಶ. ಧರ್ಮಸ್ಥಳಕ್ಕೆ ಬರಬೇಕಾದ್ರೆ 10 ಕಿಲೋಮೀಟರ್ ಇದೆ. ಅದು ಆವಾಗ ವಾಹನ ಸೌಕರ್ಯ ಯಾವುದೂ ಇಲ್ಲ, ಕಾಲು ನಡ್ಕೊಂಡೇ ಬರಬೇಕು. ಮಾತ್ರ ಅಲ್ಲ, ಮಧ್ಯೆ ಒಂದು ಕುದುರೆಯ ಹೊಳೆ ಸಿಗ್ತದೆ. ಮಳೆಗಾಲದಲ್ಲಿ ಫುಲ್ಲು ಆ ಕೆಳಗಿನ ಮೇಲಿನ ಸೇತುವೆ ಆಗಿರಲಿಲ್ಲ, ಆಗ ಕೆಳಗಿನ ಸೇತುವೆ ಮುಳುಗಡೆ ಆಗ್ತದೆ, ದೋಣಿಯ ಸಹಾಯದಲ್ಲಿ ಬರಬೇಕು. ಕರೆಕ್ಟ್. ಶಾಲೆಗೆ ಹೋಗಿ ಬರುವುದು ಭಾರಿ ಕಷ್ಟ. ಆವಾಗಿನ 7ನೇ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆ ನಮಗೆ. ಹೌದೌದು ಹೌದು, ನಮಗೂ ಕೂಡ ಅದೇ ಇದ್ದದ್ದು. ಆವಾಗ ನಿಡ್ಲೆಗೆ ಬಂದು ಪಬ್ಲಿಕ್ ಪರೀಕ್ಷೆ ಮುಗಿದಿದೆ. ಅದರಲ್ಲಿ ಆವಾಗಿನ 468 ಮಾರ್ಕ್ ಪಡೆದಿದ್ದೇನೆ. ಎಷ್ಟರಲ್ಲಿ? ಅದು 100ರಲ್ಲಿ, ಪ್ರತಿಯೊಂದರಲ್ಲಿ. ಆವಾಗ ಇದ್ದದ್ದು ಈಗಿನಷ್ಟು ಸಬ್ಜೆಕ್ಟ್ ಇಲ್ಲ. ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ. ಕರೆಕ್ಟ್. 600ರಲ್ಲಿ 468. ಇಷ್ಟು ಒಳ್ಳೆಯ ಅಂಕಗಳು. ಅದು ಒಳ್ಳೆಯ ಅಂಕ ಬರೆದಿದ್ದೇನೆ. ಕಲಿಯುವ ಆಸೆ ಇತ್ತು ನನಗೆ. ಯಕ್ಷಗಾನ ಅಲ್ಲ, ಒಂದು ವಿದ್ಯೆ. ಹೌದು, ವಿದ್ಯಾಭ್ಯಾಸವನ್ನು ಮಾಡಬೇಕು. ಯಾಕಂದರೆ ನನ್ನಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾವು 5 ಮಂದಿ ಮಕ್ಕಳು, ಗಂಡು ಮಕ್ಕಳು, ಮತ್ತು ಅಕ್ಕ ತಂಗಿ ಇಬ್ಬರು, 7 ಜನ ನಮ್ಮ ತಂದೆ ತಾಯಿಯರ ಮಕ್ಕಳು. ಆವಾಗ ನಮ್ಮಲ್ಲಿ ಹಳ್ಳಿ ಪ್ರದೇಶ ಆದ ಕಾರಣ ಪ್ರತಿಯೊಬ್ಬರು ಅಷ್ಟೇ 5ನೇ ಕ್ಲಾಸು 6ನೇ ಕ್ಲಾಸು ಆವಾಗಿನ ಟೈಮ್. ಕರೆಕ್ಟ್. ಅಷ್ಟೇ ಓದಿ ಉಳಿದವರು. ನಂದು 7ನೇ ತರಗತಿ ಆಯಿತು ಅನ್ನುವಾಗ 8ನೇಗೆ ಹೋಗಬೇಕು. ನಿಡ್ಲೆಗಾದರೂ ಅಷ್ಟೇ ನೋಡಿಕೊಂಡು ಹೋಗಬೇಕು, ಬರಬೇಕು. ಆವಾಗ ಮಧ್ಯಾಹ್ನ ಉಪಹಾರ ವ್ಯವಸ್ಥೆ ಇಲ್ಲ. ಕರೆಕ್ಟ್. ಮನೆಯಿಂದ ಕೊಂಡು ಹೋಗಬೇಕು. ಜೊತೆಯಲ್ಲಿ ಮಳೆಗಾಲದ ಒಂದು 2-3 ತಿಂಗಳಲ್ಲಿ ನಮ್ಮದು ಜೀವನ ಭಾರಿ ಕಷ್ಟ. ಹೌದು. ಯಾಕಂದರೆ 2 ದಿವಸಕ್ಕೊಮ್ಮೆ ಊಟ ಮಾಡಿದೇನೆ ಇರ್ಬೋದು. ಶಾಲೆಗೆ 7ನೇ ತರಗತಿಯಲ್ಲಿ ಹೋಗುವಾಗ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಬರುವಾಗ ಮನೆಯಲ್ಲಿ ಅಮ್ಮ ಗಂಜಿ ಮಾಡದೇ ಇದ್ದು, ಏನು ಮಾಡೋದು ಮಗ ಅಂತ ಹೇಳಿಕೊಂಡು ಏನೋ ಒಂದಿಷ್ಟು ಮಜ್ಜಿಗೆ ನೀರು ಕುಡಿದು ಹೋದ ದಿನಗಳು ಎಷ್ಟೋ ಉಂಟು. ಅದೇ ರೀತಿ ಬೆಳಿಗ್ಗೆ ಊಟ ಮಾಡದೆ ಹೋಗಿ ಪ್ರಾರ್ಥನೆ ಆಗುವ ಹೊತ್ತು ತಲೆ ತಿರುಗಿ ಬಿದ್ದ ದಿನವೂ ಉಂಟು. ಕರೆಕ್ಟ್. ಹಸಿವು ಆಗಿತ್ತು ಅಂಥ ದಿನಗಳೆಲ್ಲ. ಹಾಗೆ 8ನೇ ತರಗತಿ ಓದಬೇಕು ಅಂತ ಅನಿಸಿ ಯಾರೋ ಹೇಳುವುದನ್ನು ಕೇಳಿ, ಇದು ಧರ್ಮಸ್ಥಳದಲ್ಲಿ 8, 9, 10ನೇ ಕ್ಲಾಸ್ ಹೈಸ್ಕೂಲ್ ಇದೆ, ಅಲ್ಲಿ ಹಾಸ್ಟೆಲು ಇದೆ ಅಂತೂ ಕೇಳಿದ್ದೇವೆ. ಅದಕ್ಕೆ ಏನು ಮಾಡೋದು, ಹಾಸ್ಟೆಲ್ ಅಂತ ಉಳಿಲಿಕ್ಕೆ ವ್ಯವಸ್ಥೆ ಸಿಕ್ಕಿದರೆ ಛತ್ತದಲ್ಲಿ ಹೊಟ್ಟೆ ತುಂಬ ಅನ್ನ ಉಂಟು, ಮನೆಗೆ ದಿನನಿತ್ಯ ಓಡಾಡುವ ಈ ಸಮಸ್ಯೆಗಳಿಲ್ಲ. ಕರೆಕ್ಟ್. ಇದಕ್ಕೆ ಬೇಕಾಗಿ ಒಂದು ನಮ್ಮೊಳಗೆ ತಂದೆ ಮತ್ತು ನಾನು ಮಾತಾಡಿ ಹೋಗುವ, ದನಿಗಳ ಹತ್ರ ಕಾವಂದ್ರ ಹತ್ರ ಮಾತಾಡುವ ಅಂತ ಸೀದಾ ನೇರ ಧರ್ಮಸ್ಥಳಕ್ಕೆ ಹೋದೆವು. ಏನೋ ಕಾವಂದ್ರ ಭೇಟಿ ಆಯಿತು. ಆವಾಗ ಕಾವಂದ್ರ ಹತ್ರ ಹೋಗಿ ಕೇಳಿದ ಕೂಡಲೇ ಕಾವಂದರು ಶಾಲೆಗೆ ಹೈಸ್ಕೂಲ್ಗೆ ಫೋನ್ ಮಾಡಿ ತಿಳಿದರು, ಏನು ನಿಮ್ಮ 8ನೇ ತರಗತಿಯಲ್ಲಿ ಸೀಟು ಒಂದು ಕೊಡಬೇಕು ಉಂಟಾ? ಸಾರಿ, ಇಲ್ಲಿ ಸೀಟು ಫುಲ್ ಆಗಿದೆ, ಇಲ್ಲಿ ಸೀಟೇ ಇಲ್ಲ, ಅದಕ್ಕಿಂತ ಹೆಚ್ಚು ಇಲ್ಲಿ ಬಂದದ್ದೇ ಉಂಟು, ಎಂತ ಮಾಡೋದು ಈಗ ಅಂತ. ಅದು ನನ್ನ ದುರದೃಷ್ಟ. ಅಷ್ಟಕ್ಕೆ ಕಾವಂದ್ರು ಹೇಳಿದರು, ಎಂತ ಮಾಡೋದು ಈಗ 8ನೇ ತರಗತಿಗೆ, ಬೇರೆ ದಿನ ಇಲ್ಲಿ ಇಲ್ಲ, ಇಲ್ಲಿ ಮತ್ತು ಹಾಸ್ಟೆಲ್ನ ವ್ಯವಸ್ಥೆಯೂ ಅಷ್ಟೇ. ಈಗ ಅಷ್ಟೆಲ್ಲ ಸುಸೂತ್ರವು ಮಾಡಬೇಕು ಅಂತೆಲ್ಲ ಇದ್ದೇವೆ. ಈಗ ಕೆಲವು ದೂರದವರ ಮಕ್ಕಳನ್ನು ತಗೊಳ್ಳೋದಿಲ್ಲ ಈಗ, ಯಾಕಂದರೆ ಹಾಸ್ಟೆಲ್ನ ವ್ಯವಸ್ಥೆ ಸರಿ ಇಲ್ಲ ಈಗ. ಬೇಡ, ನನಗೆ ಏನೋ ಅವರು ತಲೆ ಓಡಿದ್ದು, ಯಕ್ಷಗಾನ ಅಭಿರುಚಿ ಉಂಟು ಆಗ ಹೇಳಿದರು. ಯಕ್ಷಗಾನ ಅಂದರೆ ಏನೋ 1-2 ಕಟೀಲು ಮೇಳದ ಆಟ ನೋಡಿದ್ದೇನೆ, ಅದಕ್ಕೆ ಮುಂಚೆ ನೋಡಿದ್ದೇನೆ. ಎಲ್ಲೋ ಊರಿಗೆ ಬಂದಿದ್ದರೆ ಏನೋ ಯಾವಾಗಂತ ಹೇಳಲಿಕ್ಕೆ ನೆನಪು ಬರೋದಿಲ್ಲ. ಅದು ಯಕ್ಷಗಾನ ಅನ್ನೋದು ನನಗೆ ಗೊತ್ತಿಲ್ಲ, ಯಾವುದೋ ಕಣ್ಣಿಗೆ ಕಂಡಿದೆ. ಕರೆಕ್ಟ್. ಹಾಗೆ ಕಂಡಿದೆ. ಏನಪ್ಪ ಅದಕ್ಕೆ ಏನಾಗಲಿ, ನನ್ನ ತಂದೆಯವರಿಗೆ ನಮ್ಮ ಊರಲ್ಲಿ ಯಕ್ಷಗಾನದ ಭಾಗವತಿಗೆ ಅಂದರೆ ಈ ಸಂಘಗಳಲ್ಲಿ ಸ್ವಲ್ಪ ಹಾಡುವ ಹವ್ಯಾಸ ಉಂಟು. ಇದೆಲ್ಲ ಶ್ರುತಿಜ್ಞಾನವೋ ಲಯಜ್ಞಾನವೋ ತಾಳಜ್ಞಾನವೋ ಯಾವುದೂ ಅವರಿಗೆ ಅಷ್ಟು ಇಲ್ಲ. ಆದರೂ ಒಂದಿಬ್ಬರು ಅಲ್ಲಿ ಯಕ್ಷಗಾನದೊಂದು ಸಂಘಟನೆ ಮಾಡಿಕೊಂಡು ತಾಳ ಮಧ್ಯೆ ಆಗಾಗ ಮಾಡ್ತಾಯಿದ್ರು. ಅವರದ್ದೇ 7-10 ಮಂದಿಯ ಮನೆಯಲ್ಲಿ ಮಾತ್ರ. ಕರೆಕ್ಟ್, ಗೊತ್ತಾಯ್ತು. ಈ ವಾರದಲ್ಲಿ ನಮ್ಮ ಮನೆಯಲ್ಲಿ
1 ಗಂಟೆ ಏನೋ ಒಂದು ಪ್ರಸಂಗ ಇಟ್ಕೊಂಡು ತಾಳ ಮಧ್ಯೆ ಉಂಟು. ಅದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೆ. ಅದೇ ರೀತಿ ನಡೀತಾ ಇತ್ತು. ಹಾಗಾಗಿ ತಂದೆಯವರು ಯಕ್ಷಗಾನ ಆಗ್ಬೋದು ಅಂತ ತಂದೆಯವರು ಒಪ್ಪಿಕೊಂಡ್ರು. ಇದು ಜೂನ್ 1ಗೆ, ಇದು ಮೇ ತಿಂಗಳಲ್ಲಿ ರಜೆಯೆಲ್ಲ ಮುಗಿದಿದೆ. ಜೂನ್ನಲ್ಲಿ ನಾವು 8ನೇಗೆ ಜಾಯ್ನ್ ಆಗ. ಕರೆಕ್ಟ್. ಆ ಟೈಮಲ್ಲಿ ನಾವು ಕೇಳಿದ್ದು ಸ್ವಲ್ಪ ಲೇಟ್ ಆಯಿತು. ಅದು ಕಾವಂದ್ರೆ ಕೇಳಿದ್ರು, ನೀನು ಅಲ್ಲಿ 7ನೇ ತರಗತಿ ಮುಗಿದ ಕೂಡಲೇ ಬರುತ್ತಿದ್ದರೆ ನಿನ್ನ ಮಾರ್ಕ್ ರೋಡಿಗೆ ಸೀಟು ಖಂಡಿತ ಸಿಗ್ತದೆ. ಕರೆಕ್ಟ್. ನೀವು ಸ್ವಲ್ಪ ತಡ ಮಾಡಿದ್ದೀರಿ ಬಂದು, ಇನ್ನೆಂತ ಮಾಡಲಿಕ್ಕೆ ಆಗ್ತದೆ ನೋಡ, ಯಕ್ಷಗಾನ ಕ್ಲಾಸ್ಗೆ ಹೋಗೋದು ಚೀಟು ಬರೆದು ಹೋಗ್ತು. ಆವಾಗ ನಮ್ಮ ಗುರುಗಳು ಪಡ್ರೆ ಚಂದ್ರನವರು ಯಕ್ಷಗಾನ ನೃತ್ಯ ಅಭ್ಯಾಸ ಶುರುವಾಗಿ 3 ದಿವಸ ಆಗಿದೆ ಅಷ್ಟೇ ಆಗಿದೆ. ಅಷ್ಟೊತ್ತಿಗೆ ಅವರು ಆವಾಗ ಇದ್ದ ಬ್ಯಾಚ್ ಯಾವುದು ಅಂತ ಹೇಳಿದರೆ ನೋಡಿ, ಬಂಟ್ವಾಳ ಜಯರಾಮಾಚಾರ್ಯ, ಪಾತಾಳಂಬ ಪ್ರಸಾದ್, ಮತ್ತು ಜನಾರ್ದನ ಗುಡಿಯಾರ್, ಹಾಳುವಳ್ಳಿ ಗಣೇಶ್ ಭಟ್ರು, ಹೀಗೆಲ್ಲ ಒಳ್ಳೊಳ್ಳೆ ಬೆಳ್ಳಾರೆ ಮಂಜುನಾಥ ಭಟ್ರು, ಇಂಥ ಕಲಾವಿದರು ಎಲ್ಲ ಇದ್ದೆವು. ನಮಗೆ ಅಲ್ಲಿ ಹೋದ ಕೂಡಲೇ ಗುರುಗಳಿಗೆ ಚೀಟು ಉಂಟಲ್ಲ ದನಗಳದ್ದು, ಓಕೆ ಸೇರಿಸಿಕೊಂಡ್ರು. ನೃತ್ಯ ಅಭ್ಯಾಸ ತೊಡಗಿತ್ತು. ಆವಾಗ ಕೊನೆಗೆ ಒಂದು ಯಕ್ಷಗಾನ, ಮಧ್ಯ ಯಕ್ಷಗಾನ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಂಥದ್ದು ಪರೀಕ್ಷೆ ಅಂತ ಹೇಳಿದಾಗ. ಹೌದು, ಕರೆಕ್ಟ್. ಅದರಲ್ಲಿ ನಮಗೆ ಯಾವುದು ಮೇಳಕ್ಕೆ ಚಾಯ್ಸ್ ಅಂತ ಕೊಡ್ತಾರೆ. ನಾವು ಇಬ್ಬರಿಗೂ ಚಾಯ್ಸ್ ಪಾಸ್ ಆದೆವು. ನಾನು ಮತ್ತು ನನ್ನ ಶಂಕರನಾರಾಯಣ ಭಟ್ರು ಅಂತ ಒಬ್ಬರು ಇದ್ದರು, ಮೇಳಕ್ಕೆ ಬೇಕು ಅಂತ. 1974ರಲ್ಲಿ ಕರೆಕ್ಟ್ ಚಾಯ್ಸ್ ಆಯಿತು. ನವಂಬರ್ ಇದು ಯಾವಾಗ ಯಕ್ಷಗಾನ ಧರ್ಮಸ್ಥಳ ಮೇಳ ಹೊರಡೋದು, ಲಕ್ಷ ದೀಪೋತ್ಸವ ಕಳೆದು 3 ದಿವಸ ಸೇವೆ ಮಾಡಿ ಹೊರಡೋದು. ಕರೆಕ್ಟ್ ಸಂಪ್ರದಾಯ ಹಾಗೆ. ಅದಕ್ಕೆ ನಾರಾಯಣ ಕಾಮತ್ತು ಮೇಳದ ಮ್ಯಾನೇಜರ್ ಧರ್ಮಸ್ಥಳದಲ್ಲಿ, ಅವರು ಮೇಳಕ್ಕೆ ಸೇರಿಸಿಕೊಂಡ್ರು. ಅಂತೂ ಆ ಇದರಲ್ಲಿ ಯಕ್ಷಗಾನಕ್ಕೆ ನನ್ನ ಸೇರ್ಪಡೆ ಆಗೋಯಿತು. ಹಾಗೆ ಈಗ ನೀವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸಿಕೊಂಡವರು. ಹೌದು. ಈಗ ಅದನ್ನು ಅಲ್ಲದಿದ್ದರೆ ಈ ಒಂದು ಬಾಗಿಲು ನಿಮಗೆ ತೆರೆಯದೇ ಹೋಗ್ತಿದ್ರೆ ನೀವು ಬೇರೆ ಯಾವ ದಾರಿಯನ್ನು ಆರಿಸಿಕೊಂಡು ನಿಮ್ಮ ಒಂದು ಜೀವನ ಮಾಡ್ತಿದ್ರಿ? ಹೌದು. ನಿಜವಾಗಿ ನಮ್ಮ ಹಳ್ಳಿ ಪ್ರದೇಶ ನೋಡಿದರೆ ಪೇಟೆಗೆ ಹೋದವನ ಪೇಟೆಯಲ್ಲಿ ಕೆಲಸ ಮಾಡಿಕೊಂಡು ಮುಂದುವರಿತಾ ಹೋಗ್ತಾನೆ. ಕರೆಕ್ಟ್. ನಮಗೆ ಪೇಟೆಯ ಹಳ್ಳಿಗೂ ಲಿಂಕ್ ಕಡಿಮೆ. ಕರೆಕ್ಟ್. ನಾನು ಹೆಚ್ಚಿನ ಅಂಶ ಈ ವೃತ್ತಿಯನ್ನು ಬಿಡುತ್ತಿದ್ದರೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು ತಾನೆ. ಯಾಕಂದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ದಾರಿ ಸಿಗಲಿಲ್ಲ. ಹೌದು. ಉಳಿದ ಕಲೆಯನ್ನು ಅಥವಾ ಇನ್ನೊಂದು ಪೇಟೆಗೆ ಹೋಗಿ ಒಂದು ಕೆಲಸವನ್ನು ಆಯ್ದುಕೊಳ್ಳುವ ನಮ್ಮ ಎಜುಕೇಷನ್ ಇಲ್ಲ. ಕರೆಕ್ಟ್. ಮತ್ತೇನು ಮಾಡಬೇಕು? ನಮಗಿಂತ ಹಿರಿಯರು ಆಚೆ ಮನೆಯವರು ಈಚೆ ಮನೆಯವರು ಏನು ಕೆಲಸ ಮಾಡ್ತಾರೆ, ಅವರು ಹಾಗೆ ತೋಟಕ್ಕೆ ಮಣ್ಣು ಹೊರೋದು, ಗೊಬ್ಬರ ಹೊರೋದು, ಈ ರೀತಿಯಾಗಿ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕಾಗಿತ್ತು ಏನು ಅನ್ನಿಸ್ತದೆ. ಈಗ ನೋಡಿ, ಯಕ್ಷಗಾನ ಕ್ಷೇತ್ರವನ್ನು ನಿಮ್ಮ ಹಿಂದೆ ಮತ್ತು ನಿಮ್ಮ ಕಾಲದಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಎಲ್ಲ ಹೊಟ್ಟೆಪಾಡಿಗಾಗಿ ಅದನ್ನು ಏನು ಬಳಸಿಕೊಂಡ್ರು. ಆಯಿತಾ? ಕಲಾವಂತಿಕೆಯ ಆನಂತರ ಹೊಟ್ಟೆಯ ಜೊತೆಗೆ ಕಲಾವಂತಿಕೆಯನ್ನು ಮೆರೆದ್ರು. ಈಗಿನ ಒಂದು ಕಾಲಘಟ್ಟದಲ್ಲಿ ಹೊಟ್ಟೆಪಾಡಿನ ಒಂದು ಉದ್ದೇಶದಿಂದಲೇ ಯಕ್ಷಗಾನಕ್ಕೆ ಬರುವುದಿದ್ರೆ ಅವರಿಗೆ ಮನೋಧರ್ಮ ಏನಿರಬೇಕು? ಅಂದರೆ ಯಾವ ಒಂದು ಮನೋಧರ್ಮದಿಂದ ಅವರು ಯಕ್ಷಗಾನಕ್ಕೆ ಪ್ರವೇಶ ಮಾಡಬೇಕು? ಈಗಿನವರು ಯಕ್ಷಗಾನವನ್ನು ಲೈಕ್ ಮಾಡಿಕೊಂಡದ್ದು ಯಾಕೆಂದರೆ ಯಕ್ಷಗಾನ ಬೇಕು ಅವರಿಗೆ. ಈ ಯಕ್ಷಗಾನ ಅಂದರೆ ಏನು ಸ್ವಾಮಿ? ರಂಗದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಒಂದೊಂದು ಕಡೆಯಲ್ಲೇ ಪ್ರೋಗ್ರಾಮ್ ನಡೆಯುವುದು ಜನ ನೋಡ್ತಾರೆ. ಕರೆಕ್ಟ್. ಅಷ್ಟು ಜನ ಪ್ರೇಕ್ಷಕರು ಇವನ ಅಭಿನಯವನ್ನು, ಇವನ ಪ್ರತಿಯೊಂದು ವೇಷವನ್ನು ನೋಡಿ ಅದು ಒಳ್ಳೆಯದು ಕೆಟ್ಟದು ವಿಮರ್ಶಿಸ್ತಾರೆ. ಸಾವಿರಾರು ಮಂದಿಯ ಮುಖ ಪರಿಚಯ ಆಗ್ತದೆ, ಕಾಂಟ್ಯಾಕ್ಟ್ಗಳು ಸಿಗ್ತವೆ. ಈಗಿನವರು ಯಕ್ಷಗಾನವನ್ನು ಬಯಸುವುದು ಕೇವಲ ಕಾಂಟ್ಯಾಕ್ಟ್ ಮಾತ್ರ ಹೊರತು ಆ ಯಕ್ಷಗಾನದಲ್ಲಿ ನಾವು ಸಾಧಿಸಬೇಕು ಎನ್ನುವ ಹಠ ಛಲವಾದಿಗಳು ಈಗ ತೀರಾ ವಿರಳಾಗಿದ್ದಾರೆ. ಅಂದರೆ ಏನಾದರೂ ಒಂದು ಸಾಧಿಸಬೇಕು ಎನ್ನುವಂಥ ದೃಷ್ಟಿಕೋನದಿಂದ ಬರಬೇಕು, ಯಾವುದೇ ಕ್ಷೇತ್ರಕ್ಕಾದರೂ ಬರಬೇಕು. ಮಾತ್ರ ಅಲ್ಲ, ಈಗ ನನ್ನ ಲೆಕ್ಕಾಚಾರದಲ್ಲಿ ಯಕ್ಷಗಾನ ಅನ್ನುವುದು ಈಗ ಇಷ್ಟು ಮೆರೆಯುತ್ತಾ ಇರಬೇಕು ಅಂತಿದ್ರೆ ಕರೆಕ್ಟ್. ಈಗ ವೈಭವೀಕರಣ ಆಗಿದೆ ತುಂಬ. ಹೌದು, ವೈಭವ ಹೌದು ತುಂಬ ಆಗಿದೆ. ಇದಕ್ಕೆ ಮೂಲ ಕಾರಣ ಏನು? ನಮ್ಮ ಪೂರ್ವಿಕರು ಅಂತ ಯಾರಿದ್ದಾರೋ, ಈಗ ನಾನು ಮೇಳಕ್ಕೆ ಸೇರುವಾಗ ವಿಟ್ಲ ಜೋಶಿ ಅವರಿದ್ದರು. ಕರೆಕ್ಟ್. ಪಾತಾಳ ವೆಂಕಟರಮಣರು, ಪುತ್ತೂರು ನಾರಾಯಣಗಡೆ ಅವರಿದ್ದರು, ಎಂಪಕೇಟೆ ರಾಮರೈ, ಚಂದ್ರಗಿರಿ ಅಂಬು, ಪಕಡದ ಕೃಷ್ಣನಾಯ್ಕ, ಸುಂದರರಾವ್, ಗೋವಿಂದ ಭಟ್ರು, ಇಂತಹ ದೊಡ್ಡ ದೊಡ್ಡ ಯಕ್ಷಗಾನ ಹುಲಿಗಳು. ಅವರಿಗಂತೂ ದೊಡ್ಡ ದೊಡ್ಡ ಕಲಾವಿದರು ಬೇರೆ ಬೇರೆ ಮೇಳದಲ್ಲಿ ಇದ್ದಿರ್ಬೋದು. ಅಂಥವರು ಹಾಕಿದ ಅಡಿಪಾಯ ಯಕ್ಷಗಾನದ್ದು
ಆ ಫೌಂಡೇಶನ್ ಗಟ್ಟಿ ಹಿಡ್ಕೊಂಡಿದೆ. ಆ ಫೌಂಡೇಶನ್ನಲ್ಲಿ ಇವತ್ತು ಈ ಯಕ್ಷಗಾನದ ದಿವ್ಯ ಸೌಧ ಇವತ್ತು ಮೆರೀತಾ ಇದೆ. ಕರೆಕ್ಟಾಗಿ ಹೇಳಿದ್ರಿ. ಹೌದು. ಇಲ್ಲದೇ ಇದ್ದರೆ ಯಕ್ಷಗಾನ ಅನ್ನುವುದು ಹೇಗಿತ್ತು ಅನ್ನುವುದನ್ನು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಹುಡುಕಬೇಕಾಗುತ್ತೆ. ಕರೆಕ್ಟ್. ಅದರಿಂದ ಇವತ್ತು ನಡೆದಾಡ್ತಾ ಇರೋದು, ವಿಜೃಂಭಿಸುತ್ತಾ ಇರೋದು. ಈಗಲೂ ನೋಡಿ ಅವರು ಯಾವ ಹಿರಣ್ಯಕಶ್ಯಪು ಹೇಗಪ್ಪ, ಅದರ ಪಾತ್ರ ಹೇಗೆ, ನಾರಾಯಣಗೌಡವರು ಈ ರೀತಿ ಅರ್ಥ ಹೇಳ್ತಿದ್ರು ಪದ್ಯಕ್ಕೆ, ಅಥವಾ ಇನ್ನೊಬ್ಬರು ಕಲಾವಿದರು ಹೀಗೆ ಹೇಳ್ತಿದ್ರು, ಅದು ಹೇಗೆ ಇನ್ನೊಬ್ಬರದ್ದು ಕೇಳಿ ಆದರೂ ಆ ಅರ್ಥವನ್ನು ತಗೊಳ್ತಾರೆ. ಕರೆಕ್ಟ್. ಮತ್ತೆ ಅದಕ್ಕೆ ವಿಶೇಷಣ ಸೇರಿಸಬಹುದು, ಎಷ್ಟು ಸೇರಿಸಬಹುದು. ಕರೆಕ್ಟ್. ಅದರ ಮೂಲ ಆಧಾರ ಅದಲ್ಲದಿದ್ದರೆ ಈಗಿನ ಹೊಸತನಗಳು ಬೆಳಿ ಎಷ್ಟು ಬರ್ಬೋದು, ಎಷ್ಟು ಮಾಡಿಕೊಳ್ಬೋದು, ಆದರೆ ಅದು ಮುಖ್ಯ. ಹಾಗಾಗಿದೆ. ಈಗ ನೋಡಿ, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ, ಇದರ ಗುಣಲಕ್ಷಣಗಳೇನು? ಅಂದರೆ ಈ ಸಂಪ್ರದಾಯ, ಪರಂಪರೆ, ಶಾಸ್ತ್ರೀಯತೆ ಎನ್ನುವಂಥದ್ದರ ಒಂದು ಪರಿಕಲ್ಪನೆ ನಿಮ್ಮ ಅನುಭವದಲ್ಲಿ ಏನಿದೆ? ಯಕ್ಷಗಾನ ಅನ್ನೋದು ಜಾನಪದ ಕಲೆಯೂ ಹೌದು, ಶಾಸ್ತ್ರೀಯತೆಯಲ್ಲಿ ನಡ್ಕೊಂಡು ಬಂದದ್ದು ಕ್ರಮವೂ ಹೌದು. ಅದಕ್ಕೆ ಅದರದ್ದೇ ಆಗಿರುವಂತಹ ಒಂದು ಶಿಸ್ತು, ಒಂದು ದಾರಿ ಅಂತ ಒಂದು ಇದೆ. ಅದನ್ನು ನಾವು ಆವಿಷ್ಕಾರಗೊಳಿಸಿ ಚಂದ ಕೊಂಡು ಹೋಗ್ಬೋದು, ಎಷ್ಟು ಚಂದವೂ ಕೊಂಡು ಹೋಗ್ಬೋದು. ಕರೆಕ್ಟ್. ಹೊರತು ಹಿಂದಿನವರು ಹಾಗೆ ಮಾಡಿದ್ದು ಅದು ಪರಂಪರೆ ಅಲ್ಲ ಅಂತ ಹೇಳ್ಕೊಂಡು ಏನೋ ಮಾಡಿಕೊಂಡು ಹೋಗೋದಲ್ಲ. ಆ ಪರಂಪರೆ ಎನ್ನುವುದನ್ನು ಯಾಕೆ ತಂದಿದ್ದಾರೆ ಎನ್ನುವುದರ ಮೂಲ ನಾವು ಹುಡುಕಬೇಕಾಗ್ತದೆ. ಕರೆಕ್ಟ್. ಹೇಳ್ತಾರೆ ಕೆಲವು ಏನಂದರೆ, ಕುರುಕ್ಷೇತ್ರ ಪ್ರಸಂಗ, ಭೀಮ ಮಾಡಿದವನೇ ಸೈಂಧವ ಅಭಿಮನ್ಯು ಕಾಣೋಕ್ಕೂ ಮಾಡುತ್ತಾನೆ, ಪೀಠಿಕೆಗೆ ಭೀಮ ಹೋಗ್ತಾನೆ, ಕೊನೆಗೆ ಗದಾಯುದ್ಧಕ್ಕೆ ಅವನದ್ದೇ ಭೀಮ, ಮಧ್ಯೆ ಅವನಿಗೆ ಸೈಂಧವನ ಪಾತ್ರವನ್ನು ಭಾಗವತರು ಹಾಕಿದ್ದಾರೆ. ಸೈಂಧವನ ಪಾತ್ರ ಮಾಡಬೇಕು ಅಂತಿದ್ರೆ ವ್ಯತ್ಯಾಸ ಬೇಕಾಗ್ತದೆ. ಕರೆಕ್ಟ್. ಏನು ಮಾಡಿದ ಅವಾಗ ಈ ಭೀಮನ ಪಾತ್ರಧಾರಿ ಅದೇ ಡ್ರೆಸ್ಸಿಗೆ ಒಂದು ಬಿಳಿ ಇದು ಕೇಸರಿ ಅಂತ ಇದೆ, ಹೌದು, ಅದನ್ನು ತೆಗೆದು ಕಿರೀಟದ ಮೇಲೆ ಮುಸುಕು ಹಾಕಿಕೊಂಡ, ಮುಖ ಕಾಣದಾಗೆ ಕೋಟೆಯಲ್ಲಿ ಭದ್ರವಾಗಿ ನಿಲ್ಲುವುದಕ್ಕೆ. ಹಾಗೆ ಸೈಂಧವನ ಪರಂಪರೆ ಅದುವೇ ಅಂತ ಹೇಳಿಕೊಂಡು ಹಿಡ್ಕೊಂಡಿದ್ದಾರೆ. ಅದು ಆಗಿರಲಿಕ್ಕಿಲ್ಲ ಅಂತ ನನ್ನ ಅಂದಾಜು. ಅದು ಆಗಿರಲಿಕ್ಕಿಲ್ಲ. ಯಾಕಂದರೆ ಅದರ ಹಿಂದಿನೊಂದು ಕತೆ ಉಂಟು. ದ್ರೌಪದಿಯನ್ನು ಬಲಾತ್ಕಾರ ಮಾಡುವುದಕ್ಕೆ ಬೇಕಾಗಿ ಹೋದಂತಹ ಸೈಂಧವರನ್ನು ಕರೆಕ್ಟ್ ಭೀಮ ಹಿಡಿದವನು ಕೇಶಮುಂಡನ ಮಾಡಿದ. ಹೌದು. ಎಲ್ಲೋ ಎಷ್ಟೋ ಕೆಲವು ಸಮಯ ಎಲ್ಲೋ ಊರು ಬಿಟ್ಟು ಎಲ್ಲೆಲ್ಲ ಇದ್ದ. ಆಮೇಲೆ ಈಶ್ವರನ ತಪಸ್ಸೆಲ್ಲ ಮಾಡಿ ವರ ಪಡೆದು ಎಲ್ಲ ಹೌದು ಬಂದು ಹೀಗೆ ಬಂದಿದ್ದಾನೆ. ಆ ಒಂದು ಕೇಶಮುಂಡನ ಮಾಡಿದ್ದಾನೆ. ಅವರ ಜನ ಹೀಗೆ ಒಂದು ಚಿತ್ರೀಕರಣ ಕೊಟ್ಟದಷ್ಟೇ, ಅಷ್ಟೇ ಹೊರತು ಹಾಗೆ ಅದು ಆ ಶಾಸ್ತ್ರೀಯತೆಯನ್ನು ವಿಶೇಷವಾಗಿ ಜನ ಅದು ಪರಂಪರೆಯೇ ಅಲ್ಲ ಅಂತ ತಿರಸ್ಕರಿಸುವ ಹಾಗಿಲ್ಲ. ಕರೆಕ್ಟ್. ಅದು ಹೌದು ಅಥವಾ ಅದಲ್ಲ ಇದ್ದರೆ ಹೇಗೆ ಅನ್ನುವುದನ್ನು ಮಾಡುವ ಅಂಥವನು ಬೇಕು. ಅದು ಅಲ್ಲ ಅಂತ ಹೇಳೋರು ಎಷ್ಟು ಜನ ಇರ್ಬೋದು, ಅದು ಅಲ್ಲ ಇದ್ದರೆ ಹೀಗೆ ಅಂತ ಹೇಳೋರು ಬೇಕು. ಈಗ ನೋಡಿ, ಪುರಾಣೇತರ ಪ್ರಸಂಗಗಳು, ಅದು ಕಾಲ್ಪನಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಹೌದು, ಅಥವಾ ಯಾವುದೇ ಇರ್ಬೋದು, ಐತಿಹಾಸಿಕ, ಮತ್ತೊಂದು ಇನ್ನೊಂದು ಏನೇನೋ ಇದೆ. ಹೌದು. ಇವುಗಳೆಲ್ಲ ಯಕ್ಷಗಾನದ ಒಂದು ಏನು ಈ ಒಂದು ಸೊಗಸಿಗೆ ಅದು ಪೂರಕವೇ ಅಥವಾ ಅದು ಪೂರಕ ಅಲ್ವೇ? ಹೇಗೆ, ನಿಮ್ಮ ಅಭಿಪ್ರಾಯ ಏನು? ಅದು ಪೂರಕ ಆಗಲಿಕ್ಕಿಲ್ಲ. ಯಾಕೆಂದರೆ ಯಕ್ಷಗಾನವನ್ನು ಜನ ಲೈಕ್ ಮಾಡ್ತಾರೆ. ಯಾಕೆ? ಅದು ನಿಜವಾಗಿಯೂ ದೇವರ ಸೇವೆ ಆಟ. ಯಕ್ಷಗಾನವನ್ನು ಕೇವಲ ಮನರಂಜನಾ ದೃಷ್ಟಿಯನ್ನು ನೋಡಬಾರದು. ಕರೆಕ್ಟ್. ನೋಡುವ ಪ್ರೇಕ್ಷಕರು ಅವರು ಪ್ರೇಕ್ಷಕರಲ್ಲ. ಅವರು ಅದರಲ್ಲಿ ಒಂದು ರೀತಿಯ ಒಂದು ಭಕ್ತಿ, ಗೌರವ, ಶ್ರದ್ಧೆ ಇದೆ. ಕಲಾ ಸೇವೆ ಅದು. ಹೌದು, ಆರಾಧನಾ ಕಲೆ ಎಂಬ ದೃಷ್ಟಿಯಿಂದ ನೋಡುವವರಿಗೆ ಇದೆಲ್ಲ ಏನು ಮನರಂಜನೆ ಟಿ ವಿಯಲ್ಲಿ ನೋಡಿದ ಹಾಗೆ, ಸ್ವೀಟ್ ಆ್ಯಂಡ್ ಬೆಸ್ಟ್ ಅಂತ ಹೇಳಿದ ಹಾಗೆ. ಕರೆಕ್ಟ್. ಅದನ್ನು ಇದರಲ್ಲಿ ಮಾಡುವುದಿದ್ರೆ ಇದನ್ನು ಯಾಕೆ ನೋಡಬೇಕು? ಅದನ್ನು ಕೇವಲ ಒಂದು ಕ್ಷಣ ನೋಡಿಕೊಂಡು ಸಂತೋಷವಾಗಿ ಇರಬಹುದು. ನಾಳೆಗೆ ತಲೆಯಲ್ಲಿ ಏನು ಉಳಿದು, ನಿನ್ನೆ ಏನಪ್ಪ ನೀವು ಪಿಕ್ಚರ್ ನೋಡಿದ್ದು, ಅಥವಾ ನಿನ್ನ ಕ್ಯಾಸೆಟ್ ಹಾಕಿ ಏನು ಯಕ್ಷಗಾನ ನೋಡಿದ್ದಿ ಅಂತ ಹೇಳಿದರೆ ಹೆಸರೇ ಗೊತ್ತಿರುವುದು. ಕರೆಕ್ಟ್. ನೀವು ಪುರಾಣದ ಪ್ರಸಂಗ ನೋಡಿ, ಆ ಪ್ರಸಂಗವನ್ನು ನೋಡಿದ ಕೂಡಲೇ ಕಥೆಯ ನೆನಪಾಗುತ್ತದೆ. ಅದರಲ್ಲಿ ಕಲಾವಿದನಾದವನು ಅವನು ಏನು ಆಡ್ತಾನೆ ಅನ್ನುವುದು ಕೆಲವು ತತ್ವಗಳು, ಸಂದೇಶಗಳು ಇರಬಹುದು. ಅದನ್ನು ಲೈಕ್ ಮಾಡಿಕೊಳ್ಳಲಿಕ್ಕೆ ಬರುತ್ತದೆ. ಇದೆಲ್ಲ ಮನರಂಜನೆ ಅಷ್ಟೇ. ಅದು ಯಕ್ಷಗಾನಕ್ಕೆ ಪೂರಕವಾಗಿ ಬರುವುದಿಲ್ಲ. ಒಂದು ದಿನದ ಕಲೆಕ್ಷನ್ಗೆ ಹೌದು ಅಷ್ಟೇ. ಅವ ಕಾಂಟ್ರಾಕ್ಟ್ ತಗೊಂಡವ
ಆ ರೀತಿಯಾಗಿ ಆ ಪ್ರಸಂಗವನ್ನು ಇಲ್ಲದ್ದನ್ನೆಲ್ಲ ಅದಕ್ಕೆ ಸೇರಿಸಿ ಹಾಗೆ ಕಲಾವಿದರನ್ನೆಲ್ಲ ಇಷ್ಟೋ ವಿವರ ಕೊಟ್ಟು ಹೊಗಳಿಕೆ ಕೊಟ್ಟು ಪ್ರಚಾರ ಮಾಡಿ ಜನ ಸೇರಿಸಿ ಕಲೆಕ್ಷನ್ ಮಾಡ್ತಾನೆ. ಅಂತೂ ಕಲಾವಿದನೇ ಹೆಸರಿನಲ್ಲಿ ಕಲಾವಿದರನ್ನು ಬೇಕಾದ ರೀತಿಯಾಗಿ ದುಡಿಸಿ ಕಲಾ ಸಂಪತ್ತನ್ನು ಉಣ್ಣುವ ಜನ ಬೇರೆ ಇದ್ದಾರೆ. ಕರೆಕ್ಟ್ ಹಾಗಿರ್ತಾರೆ. ಈಗ ನೋಡಿ, ಒಡ್ಡೋಲಗ ಕ್ರಮಗಳು, ಆಮೇಲೆ ನಮ್ಮ ತೆರೆಪೋರ್ ಪಾಟ್ ಇರ್ಬೋದು, ಆಮೇಲೆ ಏನು ಈ ಪೂರ್ವರಂಗಗಳು, ಇವೆಲ್ಲ ಈಗ ಮಾಯವಾಗುತ್ತಾ ಇದೆ. ಅದನ್ನು ಉಳಿಸಿಕೊಳ್ಬೇಕು, ಅದನ್ನು ನಾವು ಬೆಳೆಸಿಕೊಳ್ಬೇಕು ಅನ್ನುವಂಥ ಒಂದು ಕೂಗು ಈಗ ಹೆಚ್ಚಿನ ಕಡೆಯಿಂದ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಉಳಿಸಬೇಕು, ಹೌದು, ಉಳಿಸುವುದಕ್ಕೆ ನಾವು ಏನು ಮಾಡಬೇಕು? ಅಂದರೆ ಕಾಲಾಯ ತಸ್ಮೈ ಅಂತ ಹೇಳಿದ ಹಾಗೆ ಒಂದು ಸಂದರ್ಭದಲ್ಲಿ ಹೇಗೋ ಇದ್ದ ನಾವು ನೋಡ್ತೇವೆ, ಪರಿವರ್ತನೆಗಳು ಕಾಣ್ತಾ ಇದ್ದೇವೆ. ಕರೆಕ್ಟ್. ಇವತ್ತಿದ್ದ ಹಾಗೆ ನಾಳೆ ಇಲ್ಲ, ನಾಳೆ ಇದ್ದಾಗೆ ನಾಳೆ ಇಲ್ಲ. ಅದೇ ರೀತಿಯಾಗಿ ಪ್ರತಿಯೊಂದರಲ್ಲಿ ಬೆಳವಣಿಗೆ ಕಾಣ್ತಾ ಇದ್ದೇವೆ. ಬಂದು ನೋಡುವ ಪ್ರೇಕ್ಷಕರು ಬೆಳಗಿನವರಿಗೆ ಕೂತ್ಕೊಳ್ಳುವಷ್ಟು ಅವಧಾನ ಇಲ್ಲ. ಕರೆಕ್ಟ್. ಕಾಲಮಿತಿಗೆ ಬಂದಾಗ ಈಗ ನಮ್ಮ ಧರ್ಮಸ್ಥಳ ಮೇಳದಲ್ಲಿ ನಿತ್ಯವೇಷ ಶ್ರೀವೇಷ ಮಾಡ್ತೇವೆ. ಕೆಲವು ಕಾಲಮಿತಿಯಲ್ಲಿ ಬರೀ ಪ್ರಸಂಗವನ್ನು ಮಾತ್ರ ಮಾಡ್ತಾರೆ. ಹಾಗಂತ ಈ ಪೂರ್ವರಂಗವನ್ನು ಬಿಟ್ಟು ಅಂದರೆ ದಿನಂಪ್ರತಿ ನೋಡಲಿಕ್ಕೆ ಆಗೋದಿಲ್ಲ. ಹಾಗಂತೂ ಕೆಲವು ಪುರಾಣ ಪ್ರಸಂಗಗಳು ಬಂದಾಗ ದೇವೇಂದ್ರನ ಒಡ್ಡೋಲಗ ಉಂಟು. ನೇರ ಪ್ರವೇಶ ಕೊಡುವುದಕ್ಕಿಂತ ಹೌದಾ, ಒಡ್ಡೋಲಗವನ್ನು ಹೌದು ಚುಟುಕಾಗಿ ತೋರಿಸಿದರೆ ಒಂದು ಇತ್ತು ಅನ್ನುವುದನ್ನು ಮಾಡಲಿಕ್ಕೆ ಆಗುತ್ತದೆ. ಈಗ ನಮಗಿಂತ ಹಿರಿಯ ಕಲಾವಿದರು, ನಮಗಿಂತ ಕಿರಿಯ ಸಣ್ಣ ಪುಟ್ಟ ಈ ವರ್ಷ ಒಂದು ಸೇರಿದ ಹುಡುಗರು ಇರ್ತಾರೆ. ಈಗ ನಾಳೆ ನನಗೊಂದು ವೇಷ ಬಂದಾಗ ನಾನು ಮುಖಕ್ಕೆ ಬಣ್ಣ ಹಾಕ್ತೇನೆ, ಕೈಗೆ ಬಣ್ಣ ಹಾಕದೆ ಹೋದರೆ ಈ ವರ್ಷ ಬಂದ ಹುಡುಗೇನು ಹೇಳ್ತಾನೆ, ಅದು ವೇಷ ಮಾಡೋ ಕ್ರಮ ಹಾಗೆ, ಮುಖಕ್ಕೆ ಮಾತ್ರ ಬಣ್ಣ ಹಾಕೋದು, ಕೈಗೆ ಬಣ್ಣ ಹಾಕಿದ್ರು ಆಗುತ್ತದೆ. ಕರೆಕ್ಟ್ ಅಂತ ತಿಳಿತಾನೆ ಅಲ್ವ. ಅದೇ ರೀತಿ ಪೂರ್ವರಂಗಗಳು ಹೀಗೆ ಇತ್ತು ಅನ್ನುವುದನ್ನು ನಾವು ಸ್ವಲ್ಪ ಆದರೂ ಉಳಿಸಿಕೊಂಡ್ರೆ ಒಳ್ಳೆಯದು. ಮತ್ತೊಂದು ವಿಶೇಷವಾಗಿ ರೆಕಾರ್ಡು ದಾಖಲೆಗಳನ್ನು ಮಾಡಿ ಅದನ್ನು ನಾವು ಜೋಪಾನವಾಗಿ ಇಟ್ಟುಕೊಂಡ್ರೆ, ಎಲ್ಲಿ ಪೂರ್ವರಂಗ ಬೇಕು, ಈಗ ಶಾಲೆ ಕಾಲೇಜುಗಳಲ್ಲೆಲ್ಲ ಪೂರ್ವರಂಗ ಬೇಕು ಅಂತ ಹೇಳ್ತಾರೆ, ಅವರಿಗೆ ಆ ವಿಡಿಯೋವನ್ನು ಅದು ತೋರಿಸಿ ಅದು ಕ್ರಮಗಳು ಹೀಗೆ ಅಂದರೆ ದಾಖಲೀಕರಣ ಇರಬೇಕು ಅಂತ ನೀವು ಹೇಳೋದು. ಹೌದು, ಅದನ್ನು ಇಲ್ಲ ಮೇಳದಲ್ಲಿ ಅಥವಾ ನಮಗೆ ಈಗ ಮಾಡಲಿಕ್ಕೆ ಅವಕಾಶಗಳಿಲ್ಲ, ಕಾಲಮಿತಿಗೆ ಬಂದಾಗ ಇಲ್ಲ ಅಂದ ಕೂಡಲೇ ಬಿಟ್ಟುಬಿಡುವುದಲ್ಲ, ದಾಖಲೀಕರಣ ಮಾಡಿಕೊಂಡು ಒಂದು ಕಡೆಗೆ ಇಟ್ಕೊಳ್ಬೇಕು. ಕರೆಕ್ಟ್. ಜೋಪಾನವಾಗಿ ಅಳಿಸಬಾರ್ದು. ಹಿಂದಿನವ್ರು ಏನು ಮಾಡಿದ್ದಾರೆ ಅದನ್ನು ಉಳಿಸಿಕೊಂಡೇ ಬರಬೇಕು. ಕರೆಕ್ಟ್. ಬಿಟ್ಟು ಹೋದರೆ ಇನ್ನು ಎಂಥದ್ದು ಇಲ್ಲ ಅಂತ ಆಗ್ತದೆ. ಏನಿಲ್ಲ, ರಂಗಸ್ಥಳಕ್ಕೆ ಹೋಗಿ 50-100 ಗಿಟ್ಟಿ ಹೊಡೆದ್ರೆ ಆಯಿತು ಯಕ್ಷಗಾನ, ಹಾಗಾಗಬಾರ್ದು. ಈಗ ನೋಡಿ, ಈ ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಪದ, ಆಮೇಲೆ ಉದ್ದ ಆಲಾಪನೆ, ಉದ್ದ ಅಂದರೆ ಇವತ್ತು ಮುಗಿಸುವುದಿಲ್ಲ ಅನ್ನುವಷ್ಟು ಮಟ್ಟಿಗೆ ಉದ್ದ ಉಂಟು ಕೆಲವರು, ಆಯ್ತಾ. ಇಂಥ ಯಕ್ಷಗಾನದ ಆಲಾಪನೆ, ಯಕ್ಷಗಾನದ ನಾಟ್ಯಕ್ಕೆ ಇದು ಎಷ್ಟು ಹಿತ? ಖಂಡಿತ ತಪ್ಪು ಮಾಡ್ತಾ ಇದ್ದಾರೆ, ಬೇಕು ಅಂತ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದರೆ ಬಂದ ಪ್ರೇಕ್ಷಕರು ಈ ಕಲಾವಿದನ ಅಭಿಮಾನಿಗಳು ಇರ್ತಾರೆ, ಪದ್ಯ ಹೇಳುವವರ ಅಭಿಮಾನಿಗಳು ಇರ್ತಾರೆ, ಕರೆಕ್ಟ್, ಹಿಮ್ಮೇಳದವರ ಅಭಿಮಾನಿಗಳು ಇರ್ತಾರೆ. ಒಂದೊಂದು ಪರವಾಗಿ ಒಂದೊಂದು ಕಡೆಯಿಂದ ಲೈಕ್ ಹೊಡಿತಾ ಇರ್ತಾರೆ. ಸಿಳ್ಳೆ ಹೊಡಿಯೋದು, ಕ್ಲಾಪ್ ಹೊಡಿಯೋದು, ಬೊಬ್ಬೆ ಹಾಕೋದು, ಇದೆಲ್ಲ ಮಾಡ್ತಾರೆ. ಅದೆಲ್ಲ ಎಲ್ಲಿ ಮಾಡಬೇಕದ್ದು? ಯಕ್ಷಗಾನಕ್ಕೆಲ್ಲ ಅದಾಗಬೇಕಾದ್ದು ಎಂಥದ್ದು ಸಿನಿಮಾ ಮಂದಿರದಲ್ಲಿ, ಅಲ್ಲೆಲ್ಲ ಬೇಕಾದ್ದು ಈ ಪದ್ಯ ಹಾಡ್ತಾರೆ ನೋಡಿ, ಆರ್ಕೆಸ್ಟ್ರಾ ಅಂತಲ್ಲೆಲ್ಲ ಸಭೆ ಎದ್ದು ಸ್ಟೇಜ್ಗೆ ಬರ್ತಾರೆ. ಹೀಗೆಲ್ಲ ಉಂಟು ನೋಡಿ. ಇದು ಯಕ್ಷಗಾನಕ್ಕೂ ಅದಕ್ಕೂ ಅದು ಒಳ್ಳೆಯದಲ್ಲ. ಅದು ಆದಷ್ಟು ಎಷ್ಟು ಹಿತವಾಗಿ ಬೇಕು ಅಷ್ಟು ಮಿತ ಬೇಕು, ನಿಘಂಟು ಬೇಕು. ಅದಕ್ಕೆ ತ್ರಿವೇಶವನ್ನು ಕುಡಿಸ್ಬೋದು. ಎಷ್ಟು ಪದ್ಯ, ಒಂದು ಪದ್ಯ ಒಳ್ಳೆಯ ಕುಣಿಯುವ ಹುಡುಗ ಹೌದು ಅಂತಾದರೆ ಅವನ ಪ್ರತಿಭೆಗೂ ಅವಕಾಶ ಇಲ್ಲ ಅಂತಾಗಬಾರ್ದು. ಕುಣಿಸುವ ಸಂದರ್ಭ ಹೌದು ಅಂತಾದರೆ ಒಂದು ಪದ್ಯವನ್ನು ಅವನು ಎಷ್ಟು ಕುಣಿತಾನೆ, ಎಷ್ಟು ಕುಣಿಸುವುದು ಮುಂದೆ ಮಾತ್ರ. ಇನ್ನೊಂದು ಪದ್ಯ ಉಂಟು ಅಂತ ಅವನನ್ನು ಇವತ್ತು ನೋಡುತ್ತೇನೆ ಅಂದು ಮತ್ತು ಕುಣಿಸುವುದಲ್ಲ, ಆಯಾಸಪಡಿಸುವುದಲ್ಲ, ಪಾತ್ರವನ್ನು ಉಳಿಸಿಕೊಳ್ಬೇಕು. ಅವ ಪಾತ್ರ ಗೌರವ ನೋಡಿಕೊಂಡು ಕುಣಿಬೇಕು. ಈಗ ನೋಡಿ, ಯಕ್ಷಗಾನ ಬಯಲಾಟಗಳು, ತಾಳಮದ್ದಲೆಗಳು ಅಥವಾ ಯಾವುದೇ ಕಲಾ ಪ್ರಕಾರಕ್ಕೆ ವಿಮರ್ಶೆ ಅನ್ನುವಂಥದ್ದು ಬೇಕಾ? ವಿಮರ್ಶೆಗಳು ಬೇಕಾಗ್ತದೆ, ಬೇಕು. ಇಲ್ಲ ಇದ್ದರೆ ಬೇಕಾಬಿಟ್ಟಿಯಾಗಿ ಹೋಗ್ತದೆ. ನಿನ್ನೆ ಒಂದೊಂದು ರೀತಿಯಾಗಿ ವಿಮರ್ಶೆಗಳು ಬಾರದೇ ಇದ್ದರೆ ಅದು ನಿನ್ನೆ ಹಾಗೆ ಹೇಳಿದ್ದು ತಪ್ಪು, ಹೀಗೆ ಮಾಡಿದ್ದು ಸರಿ, ಹೀಗೆ ಹೋಗಬೇಕಿತ್ತು, ಈ ರೀತಿಯ ವಿಮರ್ಶೆಗಳೆಲ್ಲ ಬಂದರೆ
ಸ್ವಲ್ಪ ಕಲಾವಿದನಲ್ಲಿ ಆದರೂ ಸ್ವಲ್ಪ ನ್ಯೂನತೆಗಳು ತಪ್ಪುಗಳು ಬಂದದ್ದು ಅವನಿಗೆ ಎಚ್ಚರಿಕೆ ಕೊಟ್ಟಾಗ. ಕರೆಕ್ಟ್. ಎಚ್ಚರಿಕೆ ಕೊಡದಿದ್ದರೆ ನಾನು ಹೇಳಿದ್ದೇ ಅರ್ಥ. ಪ್ರಸಂಗದ ಒಂದು ಪದ್ಯ ಇರ್ತದೆ, ಆ ಪದ್ಯಕ್ಕೆ ಬೇಕಾದ ಚೌಕಟ್ಟನ್ನು ಬಿಟ್ಟು ಮತ್ತು ಏನೋ ವಿಷಯಗಳು ನಾನು ಮಾತಾಡಲಿಕ್ಕೆ ಹೊರಟಾಗಿ ಅದು ಆಭಾಸ ಆಗುತ್ತದೆ. ಅದು ಆಭಾಸ ಅಂತ ಎತ್ತಿ ಹೇಳೋರು ಇಲ್ಲದೇ ಇದ್ದರೆ ನಾನು ನಾಳೆ ಇನ್ನೊಂದು ವಿಷಯ ಮಾತಾಡ್ತೇನೆ. ಹೌದು, ಕರೆಕ್ಟ್. ಈ ರೀತಿಯಾಗಿ ಹೋಗುತ್ತದೆ. ಅದಕ್ಕೆ ಅದು ಪ್ರಸಂಗದ ಸ್ವರೂಪವನ್ನು ಕಥೆ ಹಾಳು ಮಾಡ್ತದೆ. ವಿಮರ್ಶಕರು ಬೇಕು ಇರಿ. ಸರ್, ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ಆಮೇಲೆ ರಂಗಸ್ಥಳದ ಅತಿಯಾದ ಅಲಂಕಾರ, ಈ ಆಡಂಬರ ಎಲ್ಲ ಯಕ್ಷಗಾನಕ್ಕೆ ಬೇಕಾ? ಖಂಡಿತ ಅಗತ್ಯ ಇಲ್ಲ. ಖಂಡಿತ ಅಗತ್ಯ ಇಲ್ಲ. ಅದೆಲ್ಲ ಈ ಯಕ್ಷಗಾನ ಆಡಿಸುವ ಪಾರ್ಟಿಯವರು ಇದ್ದಾರಲ್ಲ, ನಿನ್ನೆ ಅಲ್ಲಿ ಯಕ್ಷಗಾನ ಮಾಡಿದ್ದಾರೆ, ಅವರು ಇಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ, ಸ್ವಲ್ಪ ಅವರಿಗೇನೋ ಅವರಿಗಿಂತ ಹೆಚ್ಚು ಮಾಡಬೇಕು ಅಂತ ಅನ್ನಿಸ್ತದೆ. ಹಾಗೆಂತ ಒಬ್ಬ ಸೇವಾ ದೃಷ್ಟಿಯಲ್ಲಿ ಮಾಡ್ತಾನೆ, ಅವನಿಗೆ ಇರುವುದೇ, ಅವನ ಹತ್ರ ಬಜೆಟ್ ಇರುವುದೇ ಲೆಕ್ಕಾಚಾರ. ಅವ ಇದಕ್ಕೆಲ್ಲ ಹಂಚಲಿಕ್ಕೆ ಹೊರಟ್ರೆ ಇವನ ಬಜೆಟ್ ಸಾಕಾಗುವುದಿಲ್ಲ. ಸೇವೆ ಅಂತ ಈ ವರ್ಷ ಆಗಲೇಬೇಕು. ಅವನ ಅಲ್ಲಿಯ ಪ್ರೋಗ್ರಾಮ್ ಭಾರಿ ನೋಡುವ ಪ್ರೇಕ್ಷಕರಿಗೆ ಅಷ್ಟು ಚಂದವಾಗಿ ಕಾಣುತ್ತದೆ. ಯಕ್ಷಗಾನದ ಸ್ವರೂಪವನ್ನು ತಿಳ್ಕೊಳ್ತಾರೆ. ಇದು ಮನರಂಜನೆಯಲ್ಲಿ ಹೋಯಿತು. ಈ ಲೈಟಿಂಗ್ ಸಿಂಪಲ್ ಡೆಕೋರೇಷನ್ ಮಾಡ್ತಾರೆ, ಹೂವೆಲ್ಲ ಒಂದು ಅಷ್ಟಾಗ್ತಾರೆ, ವೇಷ ಕಾಣುವುದೇ ಇಲ್ಲ. ಕರೆಕ್ಟ್, ಕಾಣುವುದೇ ಇಲ್ಲ. ಅದರ ಒಂದು ಅರ್ಜುನ, ಭೀಮ ಇತ್ಯಾದಿ ಎಲ್ಲ ಕಂಡರೆ ಈ ಲೈಟ್ನ ಜಿಗಿದಿರಲಿ ಅದು ಬಣ್ಣವೇ ಕಾಣುವುದಿಲ್ಲ. ಬಣ್ಣವೇ ಕಾಣುವುದಿಲ್ಲ. ಈಗ ನೋಡಿ, ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವ? ಅಂದರೆ ನಾನು ಕೇವಲ ಪ್ರದರ್ಶನದ ಸಂಖ್ಯೆಯ ದೃಷ್ಟಿಯಿಂದ ಹೇಳ್ತಾ ಇರುವುದಲ್ಲ, ಯಕ್ಷಗಾನದ ಉಳಿಸುವಿಕೆ, ಆ ಒಂದು ವಿಶಾಲವಾದ ಅರ್ಥವ್ಯಾಪ್ತಿಯನ್ನು ಗಮನದಲ್ಲಿಟ್ಟು ಏನು ಹೇಳ್ತೀರಿ ನೀವು? ಯಕ್ಷಗಾನ ಮತ್ತು ಉಳಿಬಹುದು ಅದರಲ್ಲಿ. ಯಾಕಂದರೆ ಹರಿಕೆ ದೇವರ ಮೇಲೆ ನಂಬಿಕೆ ಇಟ್ಟು ಕಲೆಯನ್ನೇ ಅವರು ಆರಾಧನೆ ಅಂತ ನಂಬಿಕೊಂಡು ಅವರಿಗೆ ದೇವರಿಗೊಂದು ಕಲೆಯನ್ನು ಸೇವಾ ರೂಪದಲ್ಲಿ ಒಪ್ಪಿಸಿದರೆ ಹೇಳಿಕೊಡ್ತಾರೆ. ಆ ದೃಷ್ಟಿಯಿಂದ ಮೇಳಗಳು ನಡೀತಾವೆ. ನಮ್ಮ ಧರ್ಮಸ್ಥಳ ಮೇಳ, ಕಟೀಲು ಮೇಳ, ಮಂದರ್ತಿ ಮೇಳ ಇತ್ಯಾದಿ ಕ್ಷೇತ್ರಗಳ ಮೇಳಗಳಿಗೆ ಯಾವತ್ತೂ ತೊಂದರೆ ಆಗಲಿ. ಕರೆಕ್ಟ್. ಕಲೆ ಆ ಮೂಲಕವೇ ಉಳಿತದೆ. ಈಗ ಟಿಕೆಟ್ ಡೆಂಟು ಮೇಳಗಳು ಎಷ್ಟೋ ಹುಟ್ಟಿಕೊಂಡು ಹೊಸತು ಏನೋ 1 ವರ್ಷ 2 ವರ್ಷ ತಿರುಗಾಟ ಮಾಡಿ ಆಟೋಮೆಟಿಕ್ ಮುಗಿದ ಸುದ್ದಿ ಇಲ್ಲ, ಹೀಗೆಲ್ಲ ಆಗಿ ಹೋದವು. ಯಾಕಂದರೆ ಈಗಿನ ಒಂದು ಯಕ್ಷಗಾನ ಪ್ರದರ್ಶನ ಮಾಡಿಸುತ್ತಿದ್ದರೆ ಆ ಯಕ್ಷಗಾನ ಮೇಳವನ್ನು ತಂದ ಯಜಮಾನರಿಗೆ ಖರ್ಚು ಅಷ್ಟು ಉಂಟು. ಕರೆಕ್ಟ್, ಹೌದೌದು ಅಲ್ವಾ? ಧರ್ಮಸ್ಥಳ ಮೇಳದಲ್ಲಿ 65-70 ಜನ ಕಲಾವಿದರು, ಸಿಬ್ಬಂದಿ ವರ್ಗೆಲ್ಲ ಇದ್ದೇವೆ. ಈಗಿನ ಒಂದು ಸಾಮಾನ್ಯ ಕೂಲಿ ಕೆಲಸವನ್ನು ಸಂಬಳ ಕೇಳಿ, ಅವನಿಗೆ ಸಂಬಳಕ್ಕಿಂತ ಹೆಚ್ಚು ಬೇರೆ ರೀತಿಯಲ್ಲಿ ಸಂಬಳ ಮಾಡಿಕೊಡ್ತಾನೆ. ಕರೆಕ್ಟ್. ಗಂಟೆಗಟ್ಟಲೆ ಕೆಲಸ, ಒಂದು 500 ರೂಪಾಯಿ ನೀವು ಕೊಡುವುದಿದ್ದರೆ ಅವನೊಂದು 3 ಗಂಟೆ 4 ಗಂಟೆ ಕೆಲಸ. ಕರೆಕ್ಟ್. ಅವ ಮತ್ತೊಂದು ಕಡೆಯಲ್ಲಿ ಎಲ್ಲ ಒಪ್ಪಿಕೊಳ್ಳೋದು ಕೆಲಸ, ಸಂಜೆ ಮತ್ತೊಂದು 2-3 ಗಂಟೆ ಕೆಲಸ ಮಾಡ್ತಾನೆ. ಕರೆಕ್ಟ್. ಅಲ್ಲಿಯೂ ಅಷ್ಟೇ ಹೊಡಿತಾನೆ. ಅಂತೂ ದಿನಕ್ಕೆ 1,000-1,500 ರೂಪಾಯಿ ಸಂಪಾದನೆ ಮಾಡ್ತಾನೆ. ಇಲ್ಲಿ ಕೇವಲ ಮೇಳದ ಒಟ್ಟೆ ಇರಬೇಕು ಅಂತಾದರೆ ಅವನಿಗೆ ಅಷ್ಟು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ, ಒಟ್ಟೆ ಇರುವುದು. ಹಾಗಾಗಿ ಒಬ್ಬರಿಗೆ ಮಿನಿಮಮ್ 500 ರೂಪಾಯಿ ಸಂಬಳ ಹಿಡಿದರೆ ಒಂದು 70 ಜನ ಸಿಬ್ಬಂದಿಗೆ ಎಷ್ಟಾಯಿತು? ಅದರಲ್ಲಿ ವೀಳಿ ಎಷ್ಟು ಹಿಡಿಬೇಕು? ನಮ್ಮ ಮೇಳದಲ್ಲಿ ಇಷ್ಟು ಗಾಡಿಗಳಿದ್ದಾವೆ, ಬಸ್ ಇದೆ, ಲಾರಿ ಇದೆ, ಜೀಪ್ ಇದೆ, ಜನರೇಟರ್ ಇದೆ, ದಿನನಿತ್ಯ ಓಡಾಡಬೇಕು ಅಲ್ವಾ? ಕರೆಕ್ಟ್. ಹಾಗೆಲ್ಲ ಇರುವಾಗ ಆ ರೀತಿಯಾಗಿ ಆಟ ಆಡಿಸುವ, ಹರಕೆ ಹೇಳಿಕೊಳ್ಳುವ ಭಕ್ತರು, ಕ್ಷೇತ್ರವನ್ನು ನಂಬಿದವರು ಆ ರೀತಿಯಾಗಿ ಸೇವೆ ನಡೆಸಿಕೊಂಡು ಬಂದಾಗ ಕ್ಷೇತ್ರದ ವತಿಯಿಂದ ಅದಕ್ಕೆ ಸ್ಪಂದಿಸ್ತಾರೆ. ಯಕ್ಷಗಾನ ಉಳ್ಕೊಂಡು ಹೋಗುವುದಕ್ಕೆ ದಾರಿಯಾಗುತ್ತದೆ. ಈಗ ನೋಡಿ, ಇತ್ತೀಚೆಗೆ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದೆ? ನನಗೆ ಅನ್ನಿಸ್ತದೆ, ಇದ್ದಾರೆ ಬೆರಳಿಕೆಯರು ಮಾತ್ರ. ಅದಕ್ಕಿಂತಲೂ ಹೆಚ್ಚು ಕಾಣ್ತದೆ ಹವ್ಯಾಸಿಗಳೆಲ್ಲ ಕಾಣ್ತಾ ಇದ್ದಾರೆ. ಕರೆಕ್ಟ್. ಕಾಲೇಜುಗಳಲ್ಲಿ ಕೆಲವು ಹುಡುಗರು ಅವರೆಲ್ಲ ಕೆಲವು, ಯಾಕಂದರೆ ಅವರು ಕೆಲವು ಒಂದೊಂದೇ ಪಾತ್ರಗಳಿಗೆ ಕಂಡದ್ದು ಆಗಿರಬಹುದು, ಒಂದೊಂದೇ ಹೌದೌದು, ಕೇವಲ ಆ ಒಂದು ಪಾತ್ರಕ್ಕೆ ಮಾತ್ರ ತಯಾರಾಗಿದ್ರು ಇರಬಹುದು. ಹೌದು, ಇರಬಹುದು. ಆದರೆ ಅವನನ್ನು ಮತ್ತೊಂದನ್ನು ತಯಾರು ಮಾಡಲಿಕ್ಕೆ ಆಗ್ತದೆ. ಹೌದು, ಕರೆಕ್ಟ್. ತಯಾರಾದ ನಾವು ಇಲ್ಲಿ ಏನಾಗುತ್ತದೆ ಈಗ ಕೇವಲ ಈಗಿನ ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಂದು ಮೇಳದಲ್ಲೂ ಅಷ್ಟೇ. ಸಾಮಾನ್ಯ ಒಂದು ಕೆಳಗಿನ ಹುಡುಗರ ಪೈಕಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಅವು ಮುಂದೆ ಹೋಗಲಿಕ್ಕೆ ಕೇಳುವುದಿಲ್ಲ.
ಅಧ್ಯಯನ ಮಾಡೋದಿಲ್ಲ. ಕರೆಕ್ಟ್. ಯಕ್ಷಗಾನಕ್ಕೆ ದಿನಕ್ಕೆ ನಮಗೆಲ್ಲ ಕಂಡೀಷನ್ ಇತ್ತು ಆವಾಗಲೇ. ಕರ್ತೋಕ ಮಂಜು ಭಾಗವತರು, ಪಾತಾಳ ವೆಂಕಟರಮಠರು ಇವರೆಲ್ಲ ಅಂತ ಮಾಡ್ತಾ ಗೊತ್ತಂತ ಎಂಥದಾಗೋ ಇಗಳ ಓದು ಪುಸ್ತಕ ತೆಗೆದು ಬಿಸಾಡಿ ಹೋಗ್ತಿದ್ರು. ಅವ್ರು ಓದಿ ಯಾವುದು ಓದು ಪುಸ್ತಕ ಓದು, ದಿನದಲ್ಲಿ ಒಂದು ಅಧ್ಯಾಯ ಓದಬೇಕು. ಯಾವ ಪುಸ್ತಕ ಓದ್ರೂ ಅಡ್ಡಿಲ್ಲ, ಒಂದು 4 ಪುಟ ಆದರೂ ಓದಬೇಕು. 4 ಸ್ಟಡಿ ಆಗುತ್ತದೆ, ಅದರಲ್ಲಿ ಏನಿದ್ದದ್ದು ಸ್ವಲ್ಪ ಉಳ್ಕೊಳ್ಳುತ್ತೆ ದಿನಪುಣ್ಯಕ್ಕೆ. ಹೀಗೆಲ್ಲ ನಮಗೆ ಹೇಳ್ತಿದ್ರು. ನಮಗೆ ರಷ್ಟಿಲ್ಲ. ಎಂಥದ್ದು ಬಡತನದ ಜೀವನ ಅಂದರೆ, ಧರ್ಮಸ್ಥಳ ಮೇಳಕ್ಕೆ ಸೇರಿದ ಆ ಸಂದರ್ಭದಲ್ಲಿ 3 ದಿನಕ್ಕೆ 3 ರೂಪಾಯಿ ಬಟವಾಡೆ, 3 ಇಡ್ಲಿ ಒಂದು ಚಹಾ ಸಿಕ್ಕಬೇಕಾದ್ರೆ 75 ಪೈಸೆ ಕೊಡಬೇಕು. ಆವಾಗ ಟಿಕೆಟ್ನ ಕಾಂಟ್ರಾಕ್ಟ್ನವ್ರದ್ದು ಕೇಳುವ ಹಾಗಿಲ್ಲ, ಕೇಳಲಿಕ್ಕಿಲ್ಲ, ಕೊಡಲಿಕ್ಕಿಲ್ಲ. ಅವರು ಏನಿದ್ರು ನಾವು ಹೋಟ್ಲಲ್ಲಿ ಹೋಗಿ ತಿನ್ನಬೇಕು. ಮೇಳದಿಂದ 2 ಹೊತ್ತು ಊಟ ಮಾತ್ರ. ರಾತ್ರಿ ಬೆಳಗಿನವರೆಗೆ ಆಟ ಆಡಿಸೋರು ಚಹಾ ಕೊಡಲಿಕ್ಕಿಲ್ಲ. ಅದೆಲ್ಲ ಈಗ ಎಲ್ಲ ಪರಿವರ್ತನೆ ಕರೆಕ್ಟ್. ಅವಾಗ ಇಲ್ಲ, 1-2 ಚಹಾ ಕುಡಿಬೇಕು. ಇದೆಲ್ಲ ಇಲ್ಲಿ ಸಾಕಾಗ್ತದೆ. ನಾವು ನಿತ್ಯ ವಿಷಯ ಮಾಡಬೇಕು. ನಮಗೆ ದೇವರ ಇದು ಪಾತ್ರ ತಿಕ್ಕುವುದು ಇದೆಲ್ಲ ಇತ್ತು, ಸುಮಾರು ಕಷ್ಟ. ಅದನ್ನೆಲ್ಲ ಇವರೆಲ್ಲ ಎಲ್ಲಿ ಎಣಿಸಲಿಕ್ಕಿಲ್ಲ ಈಗ. ಅಂದರೆ ಒಂದು ವಿಷಯ ಏನಂದರೆ, ಕೇವಲ ಹೊಟ್ಟೆಯ ಹಸಿವು ಮಾತ್ರ ಅಲ್ಲ, ಕಲಿಯುವ ಹಸಿವು ಬೇಕು ಕಲಾವಿದನಾಗಬೇಕು. ಅದು ಬೇಕು. ಅದಿದ್ದರೆ ಮಾತ್ರ ಅವ ಅದರಲ್ಲಿ ಏನಾದರೂ ಸುಧಾರಣೆ ಆದನು. ಈ ಏನು ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಿನ ಜನರೇಷನ್ ಕಾಲಮಿತಿ ಒಳ್ಳೆಯದು. ಪ್ರತಿಯೊಬ್ಬರೂ ಈಗ ಸಾಧಾರಣ ಒಂದು 100ರಲ್ಲಿ ನಮಗೆ ಇಷ್ಟವರೆಗೆ ನಾವು ಕಂಡದ್ದು ಅಷ್ಟೇ ಒಂದು 10 ಜನ ಹೇಳಿರ್ಬೋದು, ಬೆಳಗಿನವರೆಗೆ ಇರ್ತಿದ್ದೆ ನೋಡ್ತಿದ್ದೆವು ನಾವು ಅಂತ ಇಲ್ಲಿ ಹೇಳುವವನ್ನೇ ಬೆಳೆಯಲು ಕೂತುವುದಿಲ್ಲ. ಕರೆಕ್ಟ್. ಒಂದು ದಿವಸ ಅದಕ್ಕೆ ಸಂಭಾಷಣೆ ಆಗಿದೆ. ಆಮೇಲೆ ಹೇಳ್ತಾರೆ ಅಂತ, ನಿಮ್ಮ ಯಕ್ಷಗಾನ 12ವರೆಗೆ ಮುಗೀತದ? ಹೌದು, 12 ಗಂಟೆಗೆ ನಮಗೆ ಕಡ್ಡಾಯ. ಕೆಲವು ಪ್ರಸಂಗಕ್ಕೆ ಹೊಂದಿಕೊಂಡು 12ವರೆವರೆಗೆ ಹೋಗ್ಬೋದು ಅಷ್ಟೇ. ಅಲ್ಲ, ಅಷ್ಟೊತ್ತಿಗೆ ಆದರೆ ಮತ್ತೆ ಜನ ಹೋಗುವುದಿಲ್ಲ. ಈಗ ಅವ್ರು ಬಂದಲ್ಲಿ ಹೋಗಬೇಕು ಹೇಳಿದ್ದೇನೆ. ಅಲ್ಲ, ನೀವು ಬೆಳಗ್ಗೆವರೆಗೆ ನೋಡ್ತೀರ? ಅಲ್ಲ, ನಮಗೆ ಬೆಳಗ್ಗೆವರೆಗೆ ಇದ್ದರೆ ಮಾತ್ರ ನೋಡಲಿಕ್ಕೆ ಖುಷಿ ಆಗುತ್ತೆ. ಬೆಳಗ್ಗೆವರೆಗಲ್ಲ, ಸರಿ, ಅದು ಬೆಳಗ್ಗೆವರೆಗೆ ಮಾಡೋ ಕ್ರಮ ಇಲ್ಲ, ನಮ್ಮಲ್ಲಿ ಕ್ರಮ ಹೀಗೆ ಅಂತ ಹೇಳೋಕ್ಕೆ. ನೀವು ಈಗ ಬೆಳಗ್ಗೆವರೆಗೆ ಎಷ್ಟು ಯಕ್ಷಗಾನ ನೋಡಿದ್ದೀರಿ ಅಂದು ಕೇಳಿ. ಅಲ್ಲ, ನಾವೀಗ ಆಟ ನೋಡಿದ್ರೆ ಸುಮಾರು ವರ್ಷ ಆಯ್ತು. ಈಗ ಮತ್ತೆ ಕಾಲಮಿತಿ ಬಂದು ಕಳೆದ ವರ್ಷ, ಕರೆಕ್ಟ್, 2ನೇ ವರ್ಷಕ್ಕೆ ಬಂತು. ಮೇಳದ ಯಕ್ಷಗಾನ ನೋಡದೆ ನಮಗೆ ಬಿಡುವಲ್ಲಿ ಸಿಗ್ತದೆ. ಬೆಳಿಗ್ಗೆವರೆಗೆ ಬೇಕು ಅಂತ ಹೇಳ್ತಾನೆ, ಅವರಿಗೆ ಸಮಯ ಸಿಗೋದಿಲ್ಲ. ಮತ್ತೆ ಯಾರಿಗೆ ಬೆಳಗಿನವರೆಗೆ ಮಾಡೋದು ಯಕ್ಷಗಾನ? ಬರೀ ಚಾಯರಿಗ. ಇದರಲ್ಲಿ ಕಲಾವಿದನ ಆರೋಗ್ಯ ಸುಧಾರಣೆಗೆ ಒಳ್ಳೆಯದು. ಕರೆಕ್ಟ್. ಯಾಕಂದರೆ ಈಗ ಆರೋಗ್ಯ ಕೆಡುವುದು ಭಾರಿ ಪಕ್ಕ. ಈಗಿನ ಈ ಫುಡ್ಗಳಲ್ಲಿಯೋ ಎಲ್ಲದರಿರ್ಬೋದು ಆರೋಗ್ಯ ಭಾರಿ ಪಕ್ಕ ಕೆಡುತ್ತದೆ. ನಾವು ನೋಡ್ತೇವೆ, ನಮ್ಮ ಕಲಾವಿದರು ಅಷ್ಟೇ, ಎಷ್ಟು ಸಾಕಾಗುವುದಿಲ್ಲ. ಕೇವಲ ನಮಗೆ ಮನೆ ನಮ್ಮದು ಸ್ವಲ್ಪ ದೂರ, ನಾವು ಕ್ಯಾಂಪಿನಲ್ಲಿ ಇದ್ದರೆ ಇಲ್ಲಿ ನಿದ್ರೆ ಮಾಡಿದ್ರೂ ಆಗ್ತದೆ. ರಾತ್ರಿ ನಮಗೆ ನಿದ್ರೆ ಸಿಕ್ಕಿದ್ದಲ್ಲ, ಸಾಧಾರಣ 1 ಗಂಟೆ 6 ಗಂಟೆ ಬೆಳಗಿನವರೆಗೆ ನಿದ್ರೆ ಮಾಡ್ತೇವೆ. ಕಡಿಮೆ 4 ತಾಸು ನಿದ್ರೆ ಸಿಗ್ತಲ್ಲ, ಸಾಕಾಗ್ತದೆ. ಅದು ಸಾಕಾಗ್ತದೆ. ಹಾಗೆಲ್ಲ ಹೊತ್ತು ರೆಸ್ಟ್ ಮಾಡ್ತೇವೆ ಅಷ್ಟೇ ಹೊರತು ಏನೋ ಇಡೀ ಸ್ವಲ್ಪ ನಿದ್ದೆ ಬರ್ಬೋದು. ಅತಿ ನಿದ್ರೆಯೂ ಒಂಥರ ಜಾಡ್ಯತನ ಆಗ್ತದೆ. ಆರೋಗ್ಯ ಹಾಳಾಗಲಿಕ್ಕಿಲ್ಲ. ಮೇಳದ್ದೇ ಫುಡ್ಡು, ಊಟವೂ ಅಷ್ಟೇ ಚೊಕ್ಕ ವ್ಯವಸ್ಥಿತವಾಗಿ ಉಂಟು. ಹಾಗೆ ಇದ್ದರೆ ಆಯ್ತಲ್ಲ. ಅನಿವಾರ್ಯಕ್ಕೆ ಮನೆಗೆ ಹೋಗೋದು ಬರೋದು ಬಿಡಿ, ಅದು ನಮ್ಮ ವೈಯಕ್ತಿಕ ವಿಷಯಗಳು. ಕರೆಕ್ಟ್. ಯಾರಿಗೂ ಇರ್ತದೆ. ನಮಗೆಲ್ಲ ಕುಂದಾಪುರ ತಾಲೂಕು ಆಟ. ನನ್ನ ಮನೆ ಇರೋದು ಧರ್ಮಸ್ಥಳದಿಂದ 10 ಕಿಲೋಮೀಟರ್ ಒಳಗೆ. ಅಲ್ಲಿಗೆಲ್ಲ ಅಗತ್ಯವಿದ್ದಾಗ ಮಾತ್ರ ನಾವು ಇಲ್ಲಿಂದ ರಾತ್ರಿ ಪ್ರೋಗ್ರಾಮ್ ಮುಗಿಸಿ ಏನಾದರೂ ಅದು ಈ ಹೈವೇ ಸೈಡ್ನಲ್ಲಿ ಇದ್ದರೆ ಕುಂದಾಪುರ ಉಡುಪಿಯಲ್ಲೆಲ್ಲ ನೈಟ್ ಬಸ್ಗಳು ಧರ್ಮಸ್ಥಳಕ್ಕೆ ಆಗುತ್ತೆ. ಕರೆಕ್ಟ್. ಧರ್ಮಸ್ಥಳಕ್ಕೆ ಬೆಳಿಗ್ಗೆ ಮುಟ್ಲಿಕ್ಕೆ ಆಗ್ತದೆ. ಬೆಳಗ್ಗೆ ಹೋಗೋ ಮನೆಗೆ ಒಂಥರ ಹೋಗಿ ಮಧ್ಯಾಹ್ನ ಊಟ ಮಾಡಿ ಹೊರಡುದೆ. ಹಾಗೆ ಇಲ್ಲಿ ಸಮಸ್ಯೆ ಸ್ವಲ್ಪ ತೊಡಕಾಗಿದ್ದರೆ ಪ್ರೇಕ್ಷಕರಿಗೆಲ್ಲ, ಸ್ವಲ್ಪ ತೊಡಕಾಗಿದ್ದ ಕಲಾವಿದರಿಗೆ. ಮೊದಲಾದ್ರೆ ಹಾಗಲ್ಲ. ಬೆಳಗ್ಗಿನವರಿಗೆ ಆಟ ಮಾಡಿ ಆದರೂ ಎದ್ದು ಹೋದರೆ ಕತ್ಲೆಗೆ 9 ಗಂಟೆ ಮುಟ್ಟಿ ಸಾಕಾಗ್ತಿತ್ತು. ಕರೆಕ್ಟ್. ಇವಾಗ ಹಾಗಲ್ಲ. ಸಂಜೆಗೆ 6 ಗಂಟೆ ಚೌಕಿ ಮುಟ್ಟಲೇಬೇಕು. ಅದು ಯಾವ ಊರಾದರೂ ಮುಟ್ಟಲೇಬೇಕು. ಯಾಕಂದರೆ 7 ಗಂಟೆ ಚೌಕಿ ಪೂಜೆ. ಕರೆಕ್ಟ್. ಪೀಠಿಗೆ ಬೇಷ ಇದ್ರೆ ಅಂತ ಮಾಡೋದು. ಹಾಗೆ ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಲಿಕ್ಕಿಲ್ಲ. ಊಟವೇ ಬೇಗ ಮಾಡಬೇಕು. 12-12:30 ಒಳಗೆ ಊಟ ಆಗಬೇಕು.
ಅಂತೂ 2 ಗಂಟೆ ಹೊತ್ತಿಗೆ ಆದರೂ ಬಸ್ಸಿಗೆ ಧರ್ಮಸ್ಥಳ ಕೂತ್ಕೊಂಡಾಗಿರಬೇಕು. ಕರೆಕ್ಟ್. ಹಾಗೆ ಈಗ ನೋಡಿ, ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಅದು ಯಾರ್ದು? ಕಲಾವಿದರದ್ದ, ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ, ಸಂಘಟಕರದ್ದ, ಯಾರ್ದು ಅಂತ ನಿಮ್ಮ ಒಂದು ಅನಿಸಿಕೆ? ಇದು ಎಲ್ಲರಿಗೂ ಬರ್ತದೆ. ಕೇವಲ ಕಲಾವಿದನೊಬ್ಬನೇ ಉಳಿಸಿಕೊಳ್ಬೇಕು ಅಂತ ಹೇಳಿದರೆ ಕಲಾವಿದನೊಂದು ಆಗುವುದಿಲ್ಲ. ಕರೆಕ್ಟ್, ಆಗುವುದಿಲ್ಲ. ಮೈನ್ ಹೊಂದಿರಬೇಕಾದ್ದು ಹಿಮ್ಮೇಳ ಮುಮ್ಮೇಳ ಪೂರಕವಾಗಿರಬೇಕು. ಇವತ್ತಿನ ಒಂದು ಆಟ ಪಾಸ್ ಮಾಡಬೇಕು, ಒಳ್ಳೆಯದು ಎಂಥದೇ ಆಗಲಿ ಎನ್ನುವ ನೇತಿನಲ್ಲಿ ಇದ್ದುಕೊಂಡು ಕಲಾವಿದರನ್ನು ಹಿಮ್ಮೇಳದವರು ಸಪೋರ್ಟ್ ಕೊಡಬೇಕು. ಹಿಮ್ಮೇಳದವರು ಮುಮ್ಮೇಳ ಒಟ್ಟು ಜೊತೆಯಾಗಿದ್ದರೆ ಮಾತ್ರ ಅದು ಯಕ್ಷಗಾನವಾಗಿ ರೂಪ ಚಂದ ಕೊಡ್ತದೆ. ಅದು ಒಳ್ಳೆಯದಾಯಿತು ಅಂತಾದರೆ ಅದನ್ನು ಪ್ರೇಕ್ಷಕರು ಒಳ್ಳೆಯ ಕಾರ್ಯಕ್ರಮ ಅಂತ ಒಪ್ಪಿಕೊಳ್ತಾರೆ. ಪ್ರೇಕ್ಷಕರು ಆ ರೀತಿ ಒಪ್ಪುತ್ತಾರೆ ಅಂತಾದರೆ ಸಂಘಟಕರ ಮೇಲೆ ಅಂಥ ಕಾರ್ಯಕ್ರಮ ಇನ್ನೂ ಗಿಡಿಗೆ ಅಂತ ಇವ್ರದ್ದು ಒತ್ತಡ ಬೀಳ್ತದೆ ಅಲ್ವ? ಕರೆಕ್ಟ್. ಆ ರೀತಿಯಾಗಿ ಹೋಗಬೇಕೇ ಹೊರತು ಮತ್ತು ಕೇವಲ ಮೇಳದ ಯಜಮಾನರಿಂದಲೇ ಆಗುವುದಿಲ್ಲ. ಅಥವಾ ಮೇಳದ ಯಜಮಾನರು ಎಷ್ಟು ಹೇಳ್ಬೋದು, ಆಟ ಒಳ್ಳೆಯದು ಮಾಡಿ ಬೇಕಾದ ರೀತಿಯಾಗಿ ವ್ಯವಸ್ಥೆ ಕೊಡ್ಬೋದು, ಏನು ಕೊಡ್ಬೋದು. ಇಲ್ಲಿ ನಾವು ದುಡಿಯುವ ನಾವು ಅದರಲ್ಲಿ ಉದಾಸೀನ ತೋರಿಸಿದರೆ ಕರೆಕ್ಟ್ ಕಲೆಯಲ್ಲಿ ಉಳಿತದೆ ಅಲ್ಲ? ಹಾಗೆಲ್ಲ ಈಗ ನಿಮ್ಮ ಒಂದು ಅನುಭವದಲ್ಲಿ, ಈಗ ನಿಮ್ಮದು 43 ವರ್ಷದ ಒಂದು ತಿರುಗಾಟ, ನಿಮ್ಮ ಒಂದು ಅನುಭವದಲ್ಲಿ ಇಂದಿನಿಂದ ಒಂದು 20-30 ವರ್ಷದ ಹಿಂದೆಗೂ ಮತ್ತು ಈಗಿನ ಒಂದು ಇದಕ್ಕೂ ಏನು ಗಮನಾರ್ಹವಾದಂತಹ ಒಂದು ಮಾರ್ಪಾಡುಗಳು ಅಥವಾ ಬದಲಾವಣೆಗಳನ್ನು ನೀವು ನೋಡಿದ್ದೀರಿ? ಅದು ನಾಟ್ಯದಲ್ಲಿ ಇರ್ಬೋದು, ಬಣ್ಣಗಾರಿಕೆಯಲ್ಲಿ ಇರ್ಬೋದು, ಅಥವಾ ವೇಷಭೂಷಣದಲ್ಲಿ ಇರ್ಬೋದು. ಬದಲಾವಣೆಗಳು ತುಂಬ ಉಂಟು. ಈಗೀಗ ಬದಲಾವಣೆ ಅಂದರೆ ಚಿತ್ರಗಳನ್ನು ನಾವು ಅವನವನ ಮನೋಧರ್ಮಕ್ಕೆ ಸರಿಯಾಗಿ ಇಂಥ ವೇಷಗಳಿಗೆ ಹೀಗೆಲ್ಲ ಹಾಕಬಹುದು ಅಂತ ಹೇಳ್ಕೊಂಡೇ ಹೋಗ್ತಾನೆ. ಕರೆಕ್ಟ್. ಒಂದು ಕೃಷ್ಣನ ಪಾತ್ರ ನಿಜವಾಗಿ ಕಸ್ತೂರಿ ತಿಲಕ ಅಂತ ಲೆಕ್ಕ. ಕರೆಕ್ಟ್. ಕೃಷ್ಣನಿಗೆ ಹಾಗೆಂತ ಅದನ್ನು ಈಗಿನ ಅಂತ ಮಾಡ್ತಾರೆ, ಕಸ್ತೂರಿ ತಿಲಕವೇ ಅಂತಲ್ಲ, ಬೇರೆ ಎಂಥದ್ದು ಬೇರೆ ಚಿತ್ರ ಬಿಡಿಸ್ತಾರೆ, ಚೆಂದ ಕಾಣ್ತದೆ. ಅದೇ ಕೃಷ್ಣನಿಗೆ ಇದಲ್ಲ, ಕೃಷ್ಣನದ್ದು ಹೀಗೆ, ಅದಕ್ಕೆ ರಾಮನಿಗೆ ಹೀಗೆ ನಿರ್ಣಯ ಇದೆ, ನಿಘಂಟು ಇದೆ. ಹಾಗೆ ಅದು ಉಳ್ಕೊಂಡು ಬಂದಿತ್ತು. ಸ್ವಲ್ಪ ಬದಲಾವಣೆ ಆಗ್ತಾ ಉಂಟು. ನಾಟ್ಯದಲ್ಲೂ ಅಷ್ಟೇ ವಿಭಿನ್ನ ರೀತಿ. ನಾಟ್ಯವೇ ಪ್ರಧಾನ ಅಂತಾಗಿದೆ. ರಂಗಸ್ಥಳಕ್ಕೆ ಹೋಗಿ ಹಾರಿದ ಕೂಡಲೇ ವೇಷ ಆಯಿತು ಅಂತ ತಿಳ್ಕೊಳ್ತಾರೆ. ಹಾಗಾಗಬಾರ್ದು. ಯಾವುದೇ ಪಾತ್ರಕ್ಕೂ ಎಷ್ಟು ನಾವು ಕೆಲಸ ಮಾಡ್ತೇವೋ ಅದಕ್ಕೆ ಬೇಕಾದ ಅಂತಿಷ್ಟು ವಿಷಯಗಳು ಆಗಬೇಕು. ಯಾವ ಪಾತ್ರದ ಗೌರವ ಒಂದು ಇದೆ, ಅಷ್ಟು ಮಾತಾಡಲೇಬೇಕು, ಅದನ್ನು ಸ್ಟಡಿ ಮಾಡಲೇಬೇಕು. ನಮಗೆ ಕುಡಿಸುವವರಿದ್ದಾರೆ, ಕುಡಿಯಲಿಕ್ಕೆ ನನಗೆ ತಾಕತ್ತು ಉಂಟು ಅಂತ ತಿಳ್ಕೊಂಡು ಕುಡಿದ್ರೆ ಸಾಲು ಅಲ್ವ? ಈಗ ನೋಡಿ, ಭರತನಾಟ್ಯ, ಕೂಚುಪುಡಿ ಅಥವಾ ಬಡಗುತಿಟ್ಟಿಂದು ಈ ಎಲ್ಲ ಕುಣಿತದ ಶೈಲಿಗಳು ನಮ್ಮ ತೆಂಗುತಿಟ್ಟಿಗೆ ಬೇಕಾ? ತೆಂಗುತಿಟ್ಟಿನಲ್ಲಿ ಯಕ್ಷಗಾನದ್ದೇ ಒಂದು ಹಿಮ್ಮೇಳ, ಬೇರೆ ರೀತಿಯ ನಾಟ್ಯಗಳಿದೆ, ಎಷ್ಟು ಉಂಟು, ವಿಭಿನ್ನ ರೀತಿ ತುಂಬ ಉಂಟು ಅಲ್ಲಿ. ಅದನ್ನು ಎಲ್ಲ ಅರ್ಥೈಸಿಕೊಳ್ಳಬೇಕು, ಕಲಿಬೇಕು. ಅದನ್ನು ಅಷ್ಟನ್ನು ಸ್ಟಡಿ ಮಾಡಲಿಕ್ಕೆ ಆಗದಿದ್ದವ ಅದನ್ನು ನೋಡಿಕೊಂಡು ಅದು ಚೆಂದ ಕಾಣ್ತದೆ. ಭರತನಾಟ್ಯವನ್ನು ಈಗ ನಮ್ಮ ಕರ್ಗಲ್ ವಿಶ್ವೇಶ್ವರ ಕಥಕ್ಕಳಿ ಅಭ್ಯಾಸ ಮಾಡಿದ್ದಾರೆ. ಎಲ್ಲ ಅವ್ರಿಗೂ ಬಯಲಾಟ, ಇದು ಬಯಲಸೀಮೆದ್ದು ಮೂಡಲಪಾಯ, ಇದನ್ನೆಲ್ಲ ಮಾಡಿದ್ದಾರೆ. ಅದರದ್ದನ್ನು ಛಾಯೆ ಇದಕ್ಕೆ ತೋರಿಸಿದ್ದಾರೆ. ಅಂದರೆ ಏನಾಗ್ತದೆ ಅಂದರೆ ಕೈಕಾಲು ಸ್ವಲ್ಪ ಓಡಾಡ್ತದೆ, ಬೇಕಾದ ಸ್ಪ್ರಿಂಗನಾಗಿ ಆ್ಯಕ್ಷನ್ಗೆ ಬರುತ್ತದೆ. ಈ ಭರತನಾಟ್ಯ, ಕೂಚಿಪುಡಿಯೋ ಇದನ್ನೆಲ್ಲ ಒಟ್ಟು ಸೇರಿಸಿಕೊಂಡಾಗ ಇದರೊಂದು ಗಂಭೀರ ಸ್ವರೂಪದ ಯಕ್ಷಗಾನ ನೃತ್ಯ, ಅದರ ಸ್ವಲ್ಪ ವೆರೈಟಿ ತರಲಿಕ್ಕೆ ಆಗ್ತದೆ ಅಷ್ಟೇ, ಹೊಸತನ ಅದು. ಈಗ ನೋಡಿ, ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿಯೂ ಕೂಡ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಹೌದು, ಉಂಟು. ಇನ್ನು ಮುಂದಕ್ಕೂ ಇದೇ ರೀತಿ ಅಸ್ತಿತ್ವವನ್ನು ಉಳಿಸಿಕೊಂಡು ಒಳ್ಳೆಯ ರೀತಿಯಿಂದ ಮುಂದುವರಿಬೇಕು ಅಂತಾದರೆ ಇನ್ನು ಬೇರೆ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾದಂತಹ ಒಂದು ಅವಶ್ಯಕತೆ ಉಂಟಾ? ಬದಲಾವಣೆ ಅಂತಲ್ಲ, ಇದ್ದುದರಲ್ಲಿ ಈಗ ಮೊದಲಿಗಿಂತ ಸ್ವಲ್ಪ ತಿದ್ದುಪಡಿ ನೀವು ತರಬೇಕಾಗುತ್ತದೆ.
ಯಾವುದರಲ್ಲಿ ತಿದ್ದುಪಡಿ ಅಂದರೆ ಅದೇ ಯಕ್ಷಗಾನ ಒಂದು ಪ್ರಸಂಗವನ್ನು ನಾವು ಆಯ್ದುಕೊಂಡಾಗ ನಾವು ಎಲ್ಲೆಲ್ಲಿ ಅಗತ್ಯ ಉಂಟೋ ಅದನ್ನು ಮಾತ್ರ ತಗೊಳ್ತೇವೆ. ಕರೆಕ್ಟ್. ಎಲ್ಲೆಲ್ಲೂ ಅಗತ್ಯ ಇಲ್ವೋ ಅದನ್ನು ಬಿಡುತ್ತೇವೆ. ಅಗತ್ಯ ಇಲ್ಲವೋ ಅಂತ ಹೇಳಿದರೆ ಕೇವಲ ಬಿಡುವುದಲ್ಲ, ಅದು ಯಾಕೆ ಬಿಟ್ಟುದ್ದೇವೆ ಅನ್ನೋದು ಮುಂದಿನದಲ್ಲಿ ಗೊತ್ತಾಗಬೇಕು. ಕರೆಕ್ಟ್. ಬಿಟ್ಟದ್ದು ಇಲ್ಲ ಅಂತ ಆಗಬಾರ್ದು. ಡೈರೆಕ್ಟ್ ಮಾಲಿನಿ ವಿದ್ಯುನ್ಮಾಲಿಯ ಮದುವೆಯ ಸೀನ್ ಕೆಲವು ಪ್ರಸಂಗಗಳು ಕಟ್ಟು ಮಾಡ್ತೇವೆ. ಮಧುಕೈಟವರು ವಧಾದ ಕೂಡಲೇ ಮಾಲಿ ತಪಸ್ಸಿಗೆ ಹೋಗ್ಬೋದು, ಬಂದ ಕೂಡಲೇ ವಿದ್ಯುನ್ಮಾಲಿಗೆ ಮದುವೆ ಅಂತ ಒಂದು ಉಂಟು ಅವನದ್ದು. ಇದು ವಿದ್ಯುನ್ಮಾಲಿ ಮದುವೆಯ ಸೀನನ್ನೇ ಕಟ್ ಮಾಡೋದು. ಡೈರೆಕ್ಟ್ ದೂತ ಬರುವುದೇ, ದೇವರಿಗೆ ಹೋಗಿ ಸತ್ತಿದ್ದಾನೆ, ವಿದ್ಯುನ್ಮಾಲಿ ಇಂಥಲ್ಯವ ಹೀಗೆ ಓದೋದು, ಈ ಕತೆ ಬಿಡಬಾರ್ದು. ಕರೆಕ್ಟ್. ಕತೆ ಬಿಡಬಾರ್ದು. ಇಲ್ಲದಿದ್ದರೆ ನಾಳೆಗೆ ಮಾಲಿನ್ಯ ಗಂಡ ಯಾರು ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಉತ್ತರಕ್ಕೆ ಹೆಸರಿಲ್ಲ. ಕರೆಕ್ಟ್. ಹೆಸರಿಲ್ಲ ಅಂತ ಆಗಬಾರ್ದು. ಹಾಗೆ ಈಗ ನೋಡಿ, ಚೌಕಿಯಲ್ಲಿನ ವಾತಾವರಣದಲ್ಲಿ ಇವತ್ತಿಗೂ ಹಿಂದೆ ಒಂದು 20-30 ವರ್ಷದ ಹಿಂದಿನ ಪರಿಸ್ಥಿತಿಗೂ ಏನಾದರೂ ವ್ಯತ್ಯಾಸಗಳು ಉಂಟು. ಉಂಟು. ಮೊದಲು ಹೆಚ್ಚು ಮಾತಾಡಿದರೆ ರಂಗಸ್ಥಳದಲ್ಲಿ ಕಲಾವಿದ ಕುಣಿದು ಬರುವಾಗ ಕುಡಿಲಿಕ್ಕೆ ನೀರು ಬಾಟ್ಲಿಗೆ ಇಟ್ಟುಕೊಳ್ಬೇಕು. ಯಾರು? ಕಲಾವಿದನೇ. ನನ್ನ ವೇಷವಿತ್ತು ಅಭಿಮನ್ಯು ನಂದು. ನಾನು ಸ್ಟೇಜಿಗೆ ಹೋಗಿ ಬರುವಾಗ ಆಯಾಸ ಆದರೆ ಒಂಚೂರು ಕುಡಿಬೇಕನ್ನು ಅವನೇ ಬಾಟ್ಲಿಯಲ್ಲಿ ಇಟ್ಟುಕೊಳ್ಬೇಕು, ಇದರಲ್ಲಿ ಹಾಗಿತ್ತು ಅದು. ಈಗ ಹಾಗಲ್ಲ, ನೀರು ಕುಡಿಲಿಕ್ಕೆ ನೀರು ಇಟ್ಟಿರ್ತಾರೆ, 4 ಚೇರ್ ಹಾಕಿರ್ತದೆ. ನಮ್ಮಲ್ಲಿ ಈಗ ಫ್ಯಾನ್ ವ್ಯವಸ್ಥೆ ಆಗಿದೆ, ಚೌಕಿಯಲ್ಲಿ ಫ್ಯಾನ್ ಉಂಟು. ನಮ್ಮಲ್ಲಿ ಶಿಸ್ತುಬದ್ಧ. ನಮ್ಮ ಕ್ಷೇತ್ರವನ್ನು ಉಳಿದ ಮೇಳಕ್ಕೂ ಹೋಲಿಸಲೇ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ದನಿಗಳು ಆ ಬಗ್ಗೆ ವಿಶೇಷವಾದ ಮುತುವರ್ಜಿ ವಹಿಸಿದ್ದಾರೆ. ಅವರಿಗೆ ಗೊತ್ತುಂಟು ಕಲಾವಿದರ ಸಮಸ್ಯೆ ಏನು, ಅವ ಎಷ್ಟು ಹಿಂಸೆ ಅನುಭವಿಸ್ತಾನೆ. ಕರೆಕ್ಟ್. ಅದು ಗೊತ್ತಾಗ್ತದೆ. ಅದಕ್ಕೆ ಬೇಕಾದ ಚೌಕಿಯಲ್ಲಿ ಧೂಳು ಅಲ್ಲಿ ಹಾರ್ತದೆ, ಅದನ್ನು ಗಮನಿಸಿದ್ದಾರೆ. ಬರೀ ಒಂದು ಇದು ಅಂತ ಗೋಣಿ ಅಂತ ಹೇಳಿ, ಹೌದು, ಅದನ್ನು ಬಿಡಿಸಿ ಅದರ ಮೇಲೆ ಚಾಪೆ ಹಾಕೊಂಡು ಅನ್ಸದ. ಇವಾಗ ಹಾಗೆಲ್ಲ ಚೌಕಿಯ ಒಳಗೆ ಇಡೀ ವಿಸ್ತಾರವಾಗಿ ಟಾರ್ಪಾಲ್ ಮೊದಲಾಗ್ತದೆ. ಇದು ಜನ ಓಡಾಡುವಾಗ ಗಾಳಿಗೆ ಧೂಳು ಹಾಕ್ತದೆ. ನಾವಲ್ಲಿ ಕೂತ್ಕೊಂಡು ಮೇಕಪ್ ಮಾಡಿಕೊಂಡು ಇರ್ತೇವೆ, ನಾವು ಚೌಕಿಯಲ್ಲಿ ಇರುವಾಗ. ಅದಕ್ಕೆ ಇಡೀ ಟಾರ್ಪಾಲ್ ಹಾಕೋದು, ಅದರ ಮೇಲೆ ಅದು ಗೋಣಿಯಲ್ಲಿ ಹಾಕಿ ಚಾಪೆಯಲ್ಲಿ ಬಿಡಿಸಿ ಕ್ಲೀನಾಗಿ ಇಟ್ಕೊಳ್ಳೋದು. ಹಾಗೆ ಆ ಪರಿವರ್ತನೆಗಳೆಲ್ಲ ಬರೀ ಒಳ್ಳೆಯದು. ಅದು ಈಗ ನಾನು ಮೊನ್ನೆ ಒಂದು ಕಡೆಯಲ್ಲಿ ಯಕ್ಷಗಾನ ನೋಡಿದೆ. ಅದು ಅಯ್ಯಪ್ಪ ಸ್ವಾಮಿಯವರ ದೀಪೋತ್ಸವ ಪ್ರಯುಕ್ತ ಎಲ್ಲ ಮೇಳದ ಕಲಾವಿದರೆಲ್ಲ, ಈಗ ಮೇಳ ಬಿಟ್ಟ ಕಲಾವಿದರು ಹವ್ಯಾಸಿಗಳು ಒಟ್ಟು ಸೇರಿಕೊಂಡು ಅಲ್ಲಿ ಆಟ ಆಡ್ತಾರೆ. ಅವರು ಚೌಕಿ ಹತ್ರ ಹೋಗಿ ನೋಡ್ತೇನೆ, ಚೌಕಿ ಪೆಟ್ಟಿಗಳು ಎಲ್ಲೆಲ್ಲ ಉಂಟು. ಸಿಕ್ಕಿದಲ್ಲೆಲ್ಲ ಕಸ ಬರಿಕೆ ಅದು ಇದು, ಚಾಯ ತಿಂಡಿ ಕುಡಿತಾರೆ, ಆ ಗ್ಲಾಸನ್ನು ಅಲ್ಲೇ ಬಿಡ್ತಾರೆ. ತಿಂಡಿ ಅರ್ಧ ತಿಂದಿದ್ದಾರೆ, ಅರ್ಧ ತಿಂಡಿ ಪ್ಲೇಟ್ ಇಟ್ಟು ಅಲ್ಲೇ ಉಂಟು. ಇದೆಲ್ಲ ಚೌಕಿಯ ನಿಯಮ. ಕರೆಕ್ಟ್. ಶಿಸ್ತಲ್ಲ ಅದು. ನಮ್ಮಲ್ಲಿ ಗಣಪತಿಯವರ ಮೂರ್ತಿಯೇ ಉಂಟು, ಆದರೆ ಇನ್ನೊಂದು ಮೇಳದಲ್ಲಿ ಆದರೂ ಕೂಡ ಸ್ವಸ್ತಿಗೆ ಇರ್ತಾರಲ್ಲ, ದೇವರ ಸಾನ್ನಿಧ್ಯ ಉಂಟಲ್ಲ, ಆ ಒಂದು ಅಲ್ಲಿಯ ಶಿಸ್ತು ನಿಯಮವನ್ನು ನಾವು ಕಾಪಿಟ್ಟುಕೊಂಡು ಹೋಗಬೇಕು, ಇಟ್ಟುಕೊಳ್ಳಬೇಕು. ಈಗ ನೋಡಿ, ಪೀಠಿಕೆ ವೇಷ ಮತ್ತು ಎದುರು ವೇಷ ಅಂತೆಲ್ಲ ಕಿರೀಟ ವೇಷದಲ್ಲಿ ವರ್ಗೀಕರಣ ಉಂಟು. ಈ ವರ್ಗೀಕರಣದ ಮೂಲ ಉದ್ದೇಶ ಏನು? ಪಾತ್ರವನ್ನು ಕಂಡಾಗಲೇ ಪುರಾಣದ ಬಗ್ಗೆ ಗೊತ್ತಿದ್ದವನಿಗೆ ಸಾಮಾನ್ಯ ಜನರ ವಿಷಯ ಬಿಡೋಣ. ಹೌದು. ಅವರಿಗೆ ಒಟ್ಟು ವೇಷ ಅಂದರೆ ಆಯಿತು. ಮತ್ತೆ ಬಂದು ಕೇಳ್ತಾನೆ, ಅದೆಂಥದ್ದು ವೇಷ ಮಾಡಿದ್ದು ಅಂತ. ನಾವು ದೇವೇಂದ್ರ ಅಂದರು ಏನು ಅಂತ ಗೊತ್ತಾಗಲ್ಲ. ಇದು ಪುರಾಣವನ್ನು ತಿಳ್ಕೊಂಡವನಿಗೆ ಈ ಪ್ರಸಂಗದಲ್ಲಿ ಇವತ್ತು ಪೀಠಿಗೆ ವೇಷ ದೇವೇಂದ್ರ ಅಂತ ಆ ವೇಷ ಬರುವುದರಲ್ಲೇ ಗೊತ್ತಾಗ್ತದೆ. ಅದು ಒಂದನೆಲ್ಲಯ ಅಂತ. ನಾನೀಗ ವೇಷದ ನಾನು ಸ್ಪೀಡು ಅಂತಿದ್ದು ನನಗೆ ನಾಳೆ ದೇವೇಂದ್ರ ಹಾಕಿದರೆ ನಾನು ಆ ಗತಿಯಲ್ಲಿ ದೇವೇಂದ್ರ ಹೋಗುವುದಲ್ಲ. ಫಸ್ಟ್ ವೇಷ ಅದು ಅದರದ್ದೇ ಒಂದು ಕ್ರಮ ಉಂಟು, ಅದೇ ಲಯದಲ್ಲಿ ಹೋಗಬೇಕು. ಮತ್ತು ವೇಷಭೂಷಣ, ಪೀಠಿಗೆ ವೇಷಗಳಿಗೆ ಹಸಿರು ಸಾತ್ವಿಕ ಪಾತ್ರ ಅಂತ ಲೆಕ್ಕ. ಅದು ಹಸಿರು ಬಣ್ಣದ ದಗಲೆ ಹಾಕೋದು. ಇಜರು ಹಾಗೆ. ಇದು ದೇವೇಂದ್ರನಿಗೆ ಸೋಗವಲ್ಲಿ ಅಂತ ಇದೆಯಲ್ಲ, ಅದು ಇದು ಬಿಳಿ, ಕೆಳಗಿನದ್ದು ಎದುರಿನದ್ದು ಹಸಿರು ಇರ್ತದೆ. ಅದು ಕೂಡ ಕರೆಕ್ಟ್ ಅದಿರುತ್ತದೆ. ಮತ್ತು ಅರ್ಜುನಿಗೆ ಕೆಂಪು ಬರ್ಬೋದು, ದಗರೆ ಮಾತ್ರ ಪೀಠಿಗೆ ವೇಷ ಆದರೆ ಪಚ್ಚೆ ಆಗಬೇಕು.
ಸೋಗವಲ್ಲಿಯಲ್ಲಿ ಹಸುರಿನ ಬದಲು ಕೆಂಪು ಬರ್ಬೋದು ಡ್ರೆಸ್ನಲ್ಲಿ. ಬಣ್ಣಗಾರಿಕೆಯಲ್ಲಿ ದೇವೇಂದ್ರನಿಗೆ ಪ್ಲೈನ್ ನೇರ ಹಾಕ್ತಾರೆ. ಅರ್ಜುನನಿಗೆ ಆಗುವಾಗ ಅದರಲ್ಲೊಂದು ಚುಟ್ಟಿ ಇರ್ತದೆ, ಕರೆಕ್ಟ್, ಚೂರು ಬದಲಾವಣೆ ತರ್ತಾರೆ. ಯಾಕಂದರೆ ಅದು ಪೀಟಿ ವೇಷ ಅರ್ಜುನ ಅಂತಾದರೆ ಅವನಿಗೆ ಮತ್ತು ಕೆಲಸ ಉಂಟು, ಕರ್ಣಾರ್ಜುನವೋ ಅಥವಾ ಇನ್ನೊಂದು ಆ ವೇಷ ಮತ್ತು ಹೋಗುತ್ತದೆ. ದೇವೇಂದ್ರ ಪೀಟಿಗೆ ಹೋಗಿ ಮತ್ತೊಂದು ರಕ್ಕಸ ಬಂದರೆ ಯುದ್ಧ ಮಾಡಿ ಮುಗೀತಲ್ಲಿಗೆ, ಹೌದು, ಇಷ್ಟೊಂದು ದುರ್ವಟ್ಟ ಮುಗೀತದೆ. ಇದು ಸಾಧಾರಣ ಹೆಚ್ಚಾಗಿ ಒಂದು 3 ಗಂಟೆ 4 ಗಂಟೆವರೆಗೆ ಹೆಚ್ಚು ಉಳಿತದೆ. ಕರೆಕ್ಟ್. ಹಾಗೆ ಈಗ ನಾನು ಕೇಳಿದಾಗೆ ಈ ಮೊದಲಿಗೆ ಏನು ಕೆಂಪು ದಗಲೇ ಇದ್ದದ್ದು ಅರ್ಜುನನಿಗೆ ಅಂತ ನಾನು ಕೇಳಿದ್ದೇನೆ, ಅದು ಹೌದಾ? ಅಂದರೆ ಬಹಳ ಹಿಂದೆ ಹಸಿರು ಇರಲಿಲ್ಲ, ಹಸಿರು ಎನ್ನುವಂಥದ್ದು ಆ ನಂತರ ಬಂದದ್ದು, ಅಂದರೆ ಒಂದು 40 ವರ್ಷದಿಂದ ಈಚೆಗೆ ಬಂದದ್ದು ಅನ್ನುವಂಥ ಒಂದು ವಿಚಾರ ಇದೆ. ಅದು ಕೆಲವು ಮೇಳಗಳಲ್ಲಾಗಿರ್ಬೋದು. ಕೆಲವು ಮೇಳಗಳಲ್ಲಿ ಡ್ರೆಸ್ಸಿನ ಅಭಾವಕ್ಕೆ ಬೇಕಾಗಿ ಅದನ್ನೇ ಹಾಕಿಕೊಂಡು ಹೋಗ್ತಿದ್ದಾರೆ ಎಲ್ಲ ಕಡೆಗೆ. ಅಂತೂ ಆಗಬೇಕದ್ದು ಹಾಗೆ ಎನ್ನುವ ಈ ಒಂದು ಶಾಸ್ತ್ರೀಯತೆ, ಒಂದು ಪರಂಪರೆ ಅನ್ನುವುದು ಮೊದಲೇ ಇತ್ತು. ಅಕಸ್ಮಾತ್ ಕೆಲವು ಪಾತ್ರಗಳು, ಈಗ ದೇವೇಂದ್ರ ಎರಡನೇ ಮತ್ತೆ ಬರ್ತದೆ, ಅರ್ಜುನ ಮತ್ತೆ ಬರ್ತದೆ ಪೀಠಿಗೆ ಅಲ್ಲದೆ ಎಡೆಯಲ್ಲಿ ಬರ್ತದೆ. ಈಗ ನಮ್ಮ ದೈವಮಾತ್ಮೆ ಇದೆ, ದೈವಮಾತ್ಮೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪೀಠಿಗೆಗೆ ಆದಿಮಾಯ, ದೇವೇಂದ್ರ ಅಲ್ಲಿಲ್ಲ. ದೇವೇಂದ್ರ ಬರೋದು ರಾತ್ರಿ 2 ಗಂಟೆ ಮಹಿಷಾಸುರನಿಗೆ, ಅಲ್ಲಿಗಾಗೂ ಕೆಂಪು ದಗಲ ಹಾಕ್ಬೋದು, ಹಾಕಿ ತಪ್ಪಲ್ಲ. ಅದು ಪೀಠಿಗೆಗಾದರೆ ಮಾತ್ರ ಹಸುರು ಹಾಕಬೇಕು, ದೇವೇಂದ್ರ ಹೌದು ಅಂತಾದರೆ ಹಾಕಲೇಬೇಕು. ಕರ್ಣ ಇದೇ ಅರ್ಜುನ, ಪೀಠಿಗೆಗಾದರೆ ಹಸುರೇ ಹಾಕಬೇಕು. ಮತ್ತು ಕುರುಕ್ಷೇತ್ರದಲ್ಲಿ ಕರ್ಣಾರ್ಜುನಕ್ಕೆ ಅಂತಾದರೆ ಕರ್ಣ ಕಪ್ಪು ದಗಲ ಹಾಕ್ತಾನೆ, ಅರ್ಜುನ ಕೆಂಪು ದಗಲ ಹಾಕಬಹುದು. ಯುದ್ಧ ಭೂಮಿ ಒಂದು, ಆ ಬಗ್ಗೆ ನಾವು ಅಂತ ನನಗೆ ಅನ್ನಿಸ್ತು. ಹೌದು ಹೌದು. ಈಗ ನೋಡಿ, ಈ ಕಿರೀಟ ವೇಷ ಮತ್ತು ಪುಂಡು ವೇಷದಲ್ಲಿ ಅದರ ನಡೆ, ಅದರ ಒಂದು ಏನು ವ್ಯತ್ಯಾಸ, ಕಿರೀಟ ವೇಷಕ್ಕೂ ಪುಂಡು ವೇಷಕ್ಕೂ ಇರೋ ವ್ಯತ್ಯಾಸವನ್ನು ನೀವು ಈಗ ನಾಟ್ಯ ಎಲ್ಲ ಒಂದೇ ಲೆಕ್ಕ ಅಲ್ವ, ಆ ಪ್ರವೇಶವು ಒಂದೇ ಲೆಕ್ಕ, ಅದು ವ್ಯತ್ಯಾಸವನ್ನು ತೋರಿಸಿಕೊಡುವುದು ಹೇಗೆ? ವೇಷದಲ್ಲಿ ತೋರ್ತದೆ, ಅದು ಅಲ್ಲ ನಾನು ಹೇಳುದು, ಬಟ್ ಕುಣಿತದಲ್ಲಿ ತೋರಿಸಿಕೊಡುವುದು ಹೇಗೆ? ಪುಂಡು ವೇಷಕ್ಕೆ ಚುರುಕುತನ ಬೇಕು, ಚುರುಕಿನಲ್ಲಿ ಕುಣಿಬೇಕು. ಅದು ಒಂದನೇ ಲಯ ಆದರೂ ಕೂಡ ಚುರುಕಿನಲ್ಲಿಯೇ ಪುಂಡು ವೇಷ ತೋರಿಸಬೇಕು. ಅದನ್ನೇ ಕಿರೀಟ ವೇಷ ಹೌದು ಅಂತಾದರೆ ಆ ಕಿರೀಟ ವೇಷದ ಗಾಂಭೀರ್ಯತೆ ಎಂದು ಉಂಟಲ್ಲ, ದೊಡ್ಡ ಹೆಜ್ಜೆ ಹಾಕಿ ತೋರಿಸಿಕೊಂಡು ಕರೆಕ್ಟ್, ಅದರ ಒಂದು ಗತ್ತುಗಾರಿಕೆ, ಪಾತ್ರ ಗೌರವ ಅಂತ ಬರ್ತದೆ. ಆಗಿದೆ ಈಗ ನೋಡಿ, ಈ ಏನು ಹೇಳೋದು, ಈಗ ಈ ಹಸಿ ಬಣ್ಣ ಅಂತ ಉಂಟು ನೋಡಿ, ಈ ಹಸಿ ಬಣ್ಣ ಅದು ಯಾವ ಒಂದು ಆಧಾರದಿಂದ ರೂಪಿತ ಆಯಿತು? ಈಗ ಯಾಕೆಂತಂದರೆ ಬೇರೆ ಎಲ್ಲ ವೇಷಗಳಿಗೂ ಮೊದಲು ಮುಖಕ್ಕೆ ಒಂದು ಬೇಸ್ ಹಾಕಿ ಆ ನಂತರ ಬಣ್ಣವನ್ನು ಬರೆಯುವಂಥದ್ದು ಅಲ್ವಾ? ಎಲ್ಲ ವೇಷದ ಕ್ರಮವು ಹಾಗೆ ಅಲ್ವಾ? ಬಟ್ ಈ ಬಣ್ಣದ ವೇಷ ಬಿಡಿ, ಅದು ಚುಟ್ಟಿಗೆ ನಾವು ಬೇಸ್ ಬರೆದು ಅದು ಅರ್ಥವೇ ಇಲ್ಲ ಅದಕ್ಕೆ, ಅದು ನಮಗೆ ಅರ್ಥ ಆಗ್ತದೆ. ಬಟ್ ಈ ಹಸಿ ಬಣ್ಣದ ಅದರ ಔಚಿತ್ಯ ಏನು, ಅದು ಯಾಕೆ ಆ ರೀತಿಯಾಗಿ ಬಂತು? ನಿಜವಾಗಿ ಮೊದಲಿದ್ದದ್ದು ಹಸಿ ಬಣ್ಣವೇ ಇದ್ದಿರಬೇಕು. ಪೌಡ್ರ್ ಹಾಕುವ ಕ್ರಮಗಳು ಮತ್ತೆ ಅದು ಸ್ವಲ್ಪ ಸುಧಾರಣೆ ಆದ್ದು ಅಂತ ಅನ್ನಿಸ್ತದೆ. ಕರೆಕ್ಟ್ ಅಲ್ವಾ? ಹಸಿ ಬಣ್ಣವೇ ನೇರ ಮುಖದ ಮೇಲೆ ಗೆರೆಯನ್ನೇ ಎಳೆಯುವುದು, ಎಲ್ಲ ಹಾಗೆ ಕರೆಕ್ಟ್ ಹಾಗೆ ಇದ್ದದ್ದು ಅದು. ಇವಾಗ ಯಾಕಂದರೆ ಈಗ ನೋಡಿ, ಮೊದಲಿಗೆ ನಾನು ಈಗ ಮೇಳದಲ್ಲಿ ತಿರುಗಾಟ ಮಾಡುವಾಗಲು ಫಸ್ಟಿಗೆಲ್ಲ ನಾನು ನೋಡ್ತಾ ಇದ್ದೆ, ನಮಗೆಲ್ಲ ಅಭ್ಯಾಸ ಆದ ಹಾಗೆ ಫಸ್ಟಿಗೆ ಇಡೀ ಬಣ್ಣ ಹಾಕಿ ಪೌಡ್ರ್ ಬ್ರಷಲ್ಲಿ ತೆಗೆದು ಪುನಃ ನೀರು ಹಾಕುವ ಕ್ರಮ ಇತ್ತು. ಹೌದು. ಇವಾಗ ನೀರು ಹಾಕೋ ಕ್ರಮವಿಲ್ಲ, ಬ್ರಷಲ್ಲಿ ತೆಗೆದರು ಆಯಿತು, ಮತ್ತು ಹುಬ್ಬು ಬರೆಯುವುದೇ ಒಂಚೂರು ಬದಲಾವಣೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ. ಕರೆಕ್ಟ್. ಹೀಗೆಲ್ಲ ಅದೇ ರೀತಿ ಇದು ಹಸಿ ಬಣ್ಣ ಎನ್ನುವುದು ಮೊದಲಿದ್ದದ್ದೇ ಹಸಿ ಬಣ್ಣವೇ, ಪೌಡ್ರ್ ಹಾಕುವುದನ್ನು ಮಾಡಿಕೊಂಡು ಬಂದದ್ದು ಅಷ್ಟೇ. ಈಗ ನೋಡಿ, ಯಕ್ಷಗಾನದಲ್ಲಿ ಭಾಗವತರಿಗೂ ಹಾಸ್ಯಗಾರರಿಗೂ ಇರುವಂತಹ ಒಂದು ಹೊಣೆಗಾರಿಕೆ ಏನು ಉಂಟು, ಇತ್ತು. ಈಗ ಹೊಣೆಗಾರಿಕೆಗಳೆಲ್ಲ ಅವನಿಗೆ ವಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊದಲು ಹಾಗೆ ಇದ್ದಿರಬೇಕು. ಅದು ಇದು ಭಾಗವತರಿಗೆ ಪೂರ್ಣ ಜವಾಬ್ದಾರಿ, ಅವರು ಪೂರ್ಣ ಏನು ತಪ್ಪಿದ್ರೂ ಕೂಡ ಅಲ್ಲಿ ಎತ್ತಿ ಹೇಳುವಷ್ಟು ಉಂಟು. ರಂಗಸಲ್ಲಿ ಮಾತಾಡುವುದರಲ್ಲಿ ಕಡ್ತೋಕದವರೆಲ್ಲ ಅಷ್ಟು ಏನು ಮಾಡಿದ್ರು ಅಷ್ಟು ಗಮನ. ಕರೆಕ್ಟ್.
ಗಮನಿಸ್ತಾರೆ. ಏನು ಒಂದು ತಪ್ಪು ಹೇಳಿದ್ದನೋ ಅದನ್ನು ನಮಗೆಲ್ಲ ಪಾಠ ಮಾಡಿದ್ದಾರೆ ಅವರು. ಇಂಥದ್ದು ಹೇಳಿ ತಪ್ಪು ಅಂತ ಮರು ಎಚ್ಚರಿಸಿದ್ದಾರೆ. ಮಾತ್ರ ಅಲ್ಲ, ಏನೋ ಪಟ ಮಾತಾಡುವ ಒಂದು ಶಬ್ದ ಏನೋ ಮಾತಾಡಲಿಕ್ಕೆ ನಮಗೆ ರಪ್ಪ ಶಬ್ದ ಬರಲಿಲ್ಲ, ಅದನ್ನು ತುಂಬಿಕೊಡ್ತಾರೆ. ಗಮನಿಸಲು ಆ ಶಬ್ದ ಎತ್ತಿ ಅದನ್ನೇ ಭಾಗವತ ಕೊಟ್ಟು ಆಗುತ್ತದೆ. ಅಂದರೆ ರಂಗವನ್ನು ಅಷ್ಟು ತನ್ನ ಕಂಟ್ರೋಲ್ ನಿಯಂತ್ರಣ ಇಟ್ಟುಕೊಂಡು ಮುನ್ನಡೆಸುವ ಚಾಕಚಕ್ಯತೆ. ಅಂದರೆ ಈಗ ವೇಷಧಾರಿ ಅರ್ಥ ಹೇಳ್ತಾ ಇರುವಾಗ ಅವನು ತಪ್ಪಿದ್ರೆ ಭಾಗವತರು ಮಧ್ಯದಲ್ಲಿ ಅದನ್ನು ಸರಿಪಡುವುದು ತಪ್ಪೇನಲ್ಲ. ಅವರು ಅದೇ ಶಬ್ದವನ್ನು ತೆಗೆದುಕೊಡುವುದು. ಕರೆಕ್ಟ್. ಅದು ಕೇಳುವುದು ಯಾರಿಗೆ? ಕಲಾವಿದನಿಗೆ ಮತ್ತು ಭಾಗವತರಿಗೆ ಮಾತ್ರ ಕೇಳುವ. ಕರೆಕ್ಟ್. ಸಭೆಗೆ ಕೇಳುವಾಗ ಮೈಕದಲ್ಲಿ ಹೇಳುವುದಲ್ಲ. ಏನಿದ್ರು ಅಲ್ಲಿಯದ್ದು ಅಲ್ಲಿಗೆ ಮಾತ್ರ, ಸಭೆಗೆ ಒಟ್ಟು ಕೇಳಬೇಕಾಗ್ತದೆ. ಈಗ ನೋಡಿ, ಪೂರ್ವರಂಗ ಎಲ್ಲ ಮಾಯವಾಗ್ತಾ ಇದೆ. ಇದು ಕಲಾವಿದರ ಅಧ್ಯಯನದ ಕೊರತೆಯ ಅಥವಾ ಕಲಾವಿದರಿಗೆ ಅದನ್ನು ಕಲಿಸಲಿಕ್ಕೆ ಜನ ಇಲ್ಲದೆಯಾ ಅಥವಾ ಏನು ಇದರ ಒಂದು ಮರ್ಮ ಏನು? ಅದು ಕಲಿಯಬೇಕು ಅಂತ ಅನ್ನಿಸುವುದು ಕೆಲವು ಮಂದಿ ಅದನ್ನು ಪೂರ್ವರಂಗ. ಯಾಕೆಂದರೆ ಅಲ್ಲಿ ಮಾತಾಡಲಿಕ್ಕಿಲ್ಲ ಅದರಲ್ಲಿ. ಕರೆಕ್ಟ್. ನನಗೊಂದು ವೇಷ ಮಾಡಬೇಕು ಹಠ ಉಂಟು. ಎಂಥದ್ದು ವೇಷ ಮಾಡೋದು? ನನಗೆ ಎಂಥದ್ದು ಪ್ರಸಂಗದಲ್ಲಿ ಒಂದು ವೇಷ ಆಗಬೇಕು. ಅವನಿಗೆ 4 ಹೊತ್ತು ಚೆನ್ನಾಗಿ ಹಾರಲಿಕ್ಕೆಲ್ಲ ಬರ್ತದೆ. ಹಾರಬೇಕು, ಅವನಿಗೆ ಅಲ್ಲಿ ಮಾತಾಡಬೇಕು. ಅವನ ಮನೆಯವರು ಅವರೆಲ್ಲ ಕೂತ್ಕೊಂಡಿದ್ದಾರೆ, ಅವರೆಲ್ಲ ಇವನ ಸ್ವರ ಎಲ್ಲ ಕೇಳಬೇಕು. ಈ ರೀತಿ ಇರ್ತದೆ. ಪೂರ್ವರಂಗದಲ್ಲಿ ಮಾತಾಡಲಿಕ್ಕಿಲ್ಲ, ಕೇವಲ ಹಾರೋದು ಮಾತ್ರ ಇತ್ಯಾದಿ ಮಾತ್ರ. ಅದು ಸ್ವಲ್ಪ ಬದಿ ಇಟ್ಕೊಂಡಿದ್ದಾರೆ. ನೋಡಿ, ಈಗ ನೀವು ಇಷ್ಟೊಂದು ವರ್ಷದಿಂದ 43 ವರ್ಷಗಳಿಂದ ನೀವು ಈ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ನೀವು ನಿಮ್ಮ ಒಂದು ಕಲಾ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ನಿಮಗೆ ಇವತ್ತಿಗಾಗುವಾಗ ನಿಮ್ಮ ಒಮ್ಮೆ ಹಿಂತಿರುಗಿ ನೋಡುವಾಗ ಅಥವಾ ಈಗ ನಿಮಗೆ ಈ ಒಂದು ಕ್ಷಣದಲ್ಲಿ ನಿಮಗೆ ಏನು ಅನ್ನಿಸ್ತದೆ? ತುಂಬ ಸುಧಾರಣೆ ಆಗಿದೆ. ಇದು ನನಗೆ ಅನ್ನಿಸ್ತದೆ, ಈಗಿನ ಜನ್ರೇಷನ್ಗೆ ಒಂದು 10-20 ವರ್ಷ ಮೊದಲು ಬರುತ್ತಿದ್ದರೆ, ಒಂದು 10-20 ವರ್ಷದ ಮೊದಲೇ ಬರುತ್ತಿದ್ದರೆ ನಾವು ಸ್ವಲ್ಪ ಪ್ರಚಾರದಲ್ಲಿ ಬೀಳ್ತಿದ್ರು ಅಂತ ಅನ್ನಿಸ್ತದೆ. ನಮ್ಮದು ಲೇಟ್ ಆಯಿತು. ನಾವು ಈ ಜನ್ರೇಷನ್ ಎಲ್ಲ ತುಂಬುತ್ತಾ ಬರುವಾಗ ನಮಗೆ ಏಜ್ ಆಗ್ತಾ ಬಂತು. ಕರೆಕ್ಟ್. ಯಾಕಂದರೆ ನಮ್ಮನ್ನು ಒಪ್ಪಿದ ಮೆಚ್ಚಿದ ಕಲಾವಿದರು ಈಗಲೂ ಬಂದು ಹೇಳ್ತಾರೆ ಇದ್ದಾರೆ ಅಂತ. ಕರೆಕ್ಟ್. ಹೌದು ಹೌದು ಹೇಳ್ತಾರೆ. ನಾವೊಂದು ಅವತ್ತು ಅಂಥದ್ದನ್ನೆಲ್ಲ ಅವರು ಬಣ್ಣಿಸುವುದು ಎಲ್ಲ ಬಿಡಿ. ಆ ಟೈಮು ನೀವು ನೋಡುವ ಕಣ್ಣುಗಳು ಹಾಗಿದ್ದವು. ಕರೆಕ್ಟ್. ಮಾಡುವ ನಮಗೂ ಅದರ ಬಗ್ಗೆ ಶ್ರದ್ಧೆ ನಿಷ್ಠೆಗಿತ್ತು, ಮಾಡ್ತಿದ್ದೆವು ಅಂತ ಇದೆ ನಾವು ಉತ್ತರ. ಈಗ ಹಾಗೆಲ್ಲ ಬಣ್ಣ ಹಾಕಿ ವೇಷ ಮಾಡಿಕೊಳ್ಳಿ. ಆ ವೇಷಕ್ಕೆ ಎಂಥದಿಲ್ಲ, ಫೋಟೋ ಮಾಡಿದರು, ಮೊಬೈಲ್ ಕಳುಹಿಸಿದ್ರು, ಲೈಕ್ ಆಯಿತು. ಇಷ್ಟು ಮಂದಿ ಬೆಂಬಲಕ್ಕೆ ಲೈಕ್ ಮಾಡಿದ್ದಾರೆ. ಅವರೆಲ್ಲ ಮೊಬೈಲ್ ಲೈಕ್ ಮಾಡುವವರೇ ಹೊರತು ಕರೆಕ್ಟ್ ಮತ್ತೆ ಬಂದು ನೋಡುವವರು ಯಾರು? ಬಂದು ನೋಡುವವರಿಲ್ಲ, ಅದರ ಆಸ್ವಾದನೆ ಮಾಡುವವರಿಲ್ಲ, ತಿಳಿದವರಿಲ್ಲ. ಅದು ಪ್ರಯೋಜನವೂ ಇಲ್ಲ. ಕರೆಕ್ಟ್. ಅಲ್ಲ, ನಾನು ಹೇಳೋದು ಇನ್ನೊಂದು, ಈಗ ನೀವು ಅದೇ ನಿಮ್ಮ 43 ವರ್ಷ ಇದು ಮಾಡಿದ್ದೀರಿ. ನಿಮಗೆ ಇವತ್ತಿಗಾಗುವಾಗ ಈಗ ನಿಮಗೆ ಮನಸ್ಸಿಗೆ ಅಂದರೆ ಒಂದು ರೀತಿ ನೆಮ್ಮದಿ ಉಂಟಾ? ಚೆನ್ನಾಗಿದೆ, ಒಳ್ಳೆಯ ಇದು ಮಾಡಿದ್ದೇನೆ ಆ ರೀತಿ ನಿಮಗೆ ಅನ್ನಿಸ್ತದೆ? ಯಾವ ಭಾವನೆ ಈಗ ನಿಮಗೆ ಉಂಟು? ಒಂದು ತೃಪ್ತಿ ಭಾವ, ಸಂತೃಪ್ತಿ ಅಂಥದ್ದು ಉಂಟಾ? ಸಂತೃಪ್ತಿ ಅಂದರೆ ಯಕ್ಷಗಾನಕ್ಕೆ ನಮ್ಮ ಕೊಡುಗೆ ಸಾಲದು. ಯಕ್ಷಗಾನಕ್ಕೆ ನಮ್ಮ ಕೊಡುಗೆ ಸಾಲದು ಅಂತಲೇ ಅನ್ನಿಸ್ತದೆ. ಕಲಾವಿದರು ಮೆಚ್ಚಿರ್ಬೋದು, ಕಲಾಭಿಮಾನಿಗಳು ಮೆಚ್ಚಿದ್ದಿರ್ಬೋದು, ದನಿಗಳು ನಮ್ಮನ್ನು ಪ್ರಶಂಸಿಸಿದಿರ್ಬೋದು, ಎಲ್ಲ ಇರ್ಬೋದು. ಆದರೆ ಯಕ್ಷಗಾನದಿಂದ ಅಂದರೆ ನಾನು ಧರ್ಮಸ್ಥಳ ಮೇಳದಲ್ಲಿ ಒಂದರಲ್ಲೇ ಇದ್ದೇನೆ, ಅದರಿಂದ ನಾನು ತುಂಬ ಪಡೆದಿದ್ದೇನೆ. ಇಷ್ಟು ವರ್ಷ ನನ್ನ ದುಡಿಮೆಯೋ ಇತ್ಯಾದಿಗಳಲ್ಲೆಲ್ಲ ಬೇಕಾದ ರೀತಿಯ ಫಲ ಪಡ್ಕೊಂಡು ಬರ್ತಿದ್ದೇನೆ. ನನ್ನ ಕೊಡುಗೆಗಳು ಅದರಲ್ಲಿ ಸಾಲದು ಅಂತ ಅನ್ನಿಸ್ತದೆ ನನಗೆ. ಅಂದರೆ ಅದು ಈ ಸಮಯ ಹೋದ ಹಾಗೆ ಕರೆಕ್ಟ್ ಅದ್ರಲ್ಲಿ ಹಾಗಾಗುತ್ತಾ ಬಂತು. ಅದು ಈಗ 2 ಪತ್ರಿಕೆ ಕೆಲಸ ಮಾಡಿ ಒಬ್ಬ ಕಲಾವಿದ ಬಂದರು ಸಾಕಾಗ್ತದೆ, ಜನರು ಮೆಚ್ಚುತ್ತಾರೆ ಅವನು. ನಾವು ಹಾಗೆಲ್ಲ 20 ದಿವಸ ಕೆಲಸ ಮಾಡಿದರೂ ಮೆಚ್ಚುವ ಕಲಾಭಿಮಾನಿಗಳು ಬೆರಳಿಕೆ ಕೆಲವು ಮಂದಿ. ಕರೆಕ್ಟ್. ಒಳ್ಳೆಯದಾಗಿದೆಯಾ ಅಂತ ಹೇಳೋರು. ಈಗ ವೇಷ ಮಾಡಿ ಸ್ಟೇಜಿಗೆ ಹೋಗಿ ಏನು ಮಾಡ್ತಾ ಗೊತ್ತಿಲ್ಲ, ಹೊರಡುವಾಗಲೇ ಶುರು ಆಯಿತು. ಕರೆಕ್ಟ್. ಹೀಗಾಗ್ತದೆ. ಅಂತೂ ನನಗೇನೆಂದರೆ ಸಮಾಧಾನವೇ. ಈಗಲೂ ಅಷ್ಟೇ, ನಮ್ಮ ಏನು ಬೇಡಿಕೆಗಳಿದ್ದರೂ ಕೂಡ ನಮ್ಮ ಪೂಜ್ಯ ಕಾವಂದರು ಸ್ಪಂದಿಸ್ತಾರೆ, ಅರ್ಥೈಸ್ಕೊಳ್ತಾರೆ. ನೀನು ಹೇಗಿದ್ದೀಯ, ಆರೋಗ್ಯ ಹೇಗುಂಟು ನಿಮ್ಮದು ಕೇಳ್ತಾರೆ. ನಿಮ್ಮ ಮಕ್ಕಳೇನು ಮಾಡ್ತಾಯಿದ್ದಾರೆ,
ಮನೇಲಿ ಏನುಂಟು, ನಿಮಗೆ ಏನುಂಟು, ಜೀವನೋಪಾಯಕ್ಕೆ ದಾರಿ ಉಂಟು, ಇದನ್ನು ಪ್ರಶ್ನಿಸ್ತಾರೆ. ಆ ರೀತಿಯಾಗಿ ಯಜಮಾನರುಗಳು ಕೇಳುವವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ನಮ್ಮ ದನಿಗಳು ಕೇಳ್ತಾರೆ. ನನ್ನನ್ನು ಮಾತ್ರ ಅಲ್ಲ, ಉಳಿದವ್ರನ್ನ ಕೇಳ್ತಾರೆ. ಕೇಳ್ತಾರೆ. ಅದು ಭಾರಿ ವಿಷಯ. ಅದು ಪ್ರಸ್ತುತ ಈ ವರ್ಷದ ಒಂದು ಮನೆ ಕೆಲಸಕರಾಗಿದ್ದೇನೆ, ಪ್ರಸ್ತಾಪ ಹಾಕಿದ್ದೇನೆ. ದನಿಗಳು ಸ್ಪಂದಿಸ್ತಾ ಇದ್ದಾರೆ. ನಿನ್ನ ಪರಿಶ್ರಮ ಹೋಗಬೇಕು, ಅಲ್ಲಿ ಯಾವ ದನಿಗಳು ಕೊಡ್ತಾರೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅಲ್ದು, ಎಚ್ಚರಿಕೆಯೂ ಕೊಡ್ತಾರೆ. ನಡೀತದೆ ಹಾಗೆಲ್ಲ. ಹಾಗೆ ಸಮಾಧಾನ ಮೊದಲಿನಂತ ಎಷ್ಟೋ ಸಮಾಧಾನ. ಒಂದು ಸಂದರ್ಭದಲ್ಲಿ ಮೇಳಕ್ಕೆ ಬರುವಾಗ ಅದನ್ನು ಹೇಳಿದೆ, ಬಡತನದ ಸ್ಥಿತಿಯಲ್ಲಿ ಇದ್ದವ ಅದೇ ಕ್ರಮೇಣ ಹೋಗುತ್ತಾ ವ್ಯವಸ್ಥಿತವಾಗಿ ಕರೆಕ್ಟ್ ಜೀವನ ನಡೀತಾ ಉಂಟು. ಹಾಗೆ ಸರಿ, ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ ಮತ್ತು ಇತರ ನಿಮ್ಮ ಬೇರೆ ಹೇಗೆ ಬಂದ್ರಿ, ಅದರ ಒಂದು ನಡೆ ಹೇಗೆ, ಇಷ್ಟು ವರ್ಷದ ಏನು ದಾರಿಯ ಒಂದು ಇದು, ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಚೆನ್ನಾಗಿ ಓಪನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ನಮ್ಮಲ್ಲಿ ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ಸಂತೋಷ. ನಮಸ್ತೆ ಸರ್. ನಮಸ್ತೆ. ನನಗೆ ಸ್ಥಳ ಸಾಕಾಗುವುದಿಲ್ಲ. ಒಳ್ಳೆ ನೀವು ಕೂತ್ರೆ ನನಗಿಲ್ಲ, ನಾನು ಕೂತ್ರೆ ನಿಮಗಿಲ್ಲ. ಹೌದು, ಬಹಳ ಕಷ್ಟ ಆಯ್ತಲ್ಲ. ಎಂತ ಮಾಡುದು? ಒಂದು ಉಪಾಯ ಮಾಡುದು. ನಾವು ಇಬ್ಬರು ಜೊತೆಯಾಗಿ ಕುಳಿತು ನನಗೂ ಗಾಡಿ ಹೋಗ್ಲಿಕ್ಕೆ ಪ್ರಾರಂಭ ಚೆನ್ನಾಗಿದ್ದೀರಲ್ಲ? ನೀವಾಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಬಟ್ರೆ ಅಂತ ಕರೆಯುವುದು. ಹೌದು ಹೌದು. ಈಗ ಮಾತಾಡಿ ನಿಮ್ಮ ವಿಷಯ ನನಗೆ ಕೇಳಲಿಕ್ಕೆ ಇದು ನಿಮ್ಮ ಹೆಸರೇನು ಮಟ್ರೆ? ನನ್ನ ಹೆಸರು ಗೊತ್ತಿಲ್ಲ. ಇಲ್ಲ, ನನ್ನ ಹೆಸರು ನಾಗಪಾತ್ರಿ. ಹೇಗೆ ಹೆಸರಿಗೆ? ನಾಗಪಾತ್ರಿ. ನಾಗಪಾತ್ರಿ. ನಾಗಪಾತ್ರಿ ನೀವಲ್ಲ? ಹೌದು. ಆಗಲಿ. ಭಟ್ರೆ, ನನ್ನ ಹೆಸರು ಕೇಳಿದ್ರಿ? ಹೌದು. ಈಗ ನಿಮ್ಮ ಹೆಸರಾಗೆ ಅಂತ ಹೇಳಲಿಕ್ಕಿಲ್ವೋ? ನನ್ನ ಹೆಸರು ಹೇಳ್ಬೇಕಲ್ಲ? ನಿಮ್ಮ ಹೆಸರು ಹೇಗೆ? ನೀವು ನಾಗಪಾತ್ರಿ ಅಲ್ಲ? ನಾಗಪಾತ್ರಿ. ನೀವು? ನಾನು ಗರುಡ ಮತ್ತೆ ನೀವು ಅಲ್ಲಿ ಉತ್ತರ ಹೋಗ್ತೀರಿ? ಇಲ್ಲ, ನಿಮ್ಮ ಹೆಸರು ಹೇಳಿದ್ದು? ಹೆದರಬೇಡಿ, ನಾನು ತಮಾಷೆಗೆ ಹೇಳಿದ್ದೆ. ತಮಾಷೆ ಹೇಳಿದ್ದ? ನೀವು ಹೇಳ್ತೀರಲ್ಲ ಹೌದು ನಾಗಪಾತ್ರೆ ಅಂತ. ಹೌದು. ಅದಕ್ಕೆ ಬೇಕಾಗಿ ನಾನು ಗರುಡ ಪಾತ್ರೆ ಅಂತ. ಇಲ್ಲ ಗರುಡ ಎಲ್ಲಿಂದ? ಗರುಡ ಪಾತ್ರೆ ಅಲ್ಲಪ್ಪ ನನ್ನ ಹೆಸರು. ಅಲ್ವಾ? ಮತ್ತೆ ಹೇಗೆ? ನನ್ನ ಹೆಸರು ನಿಜ ಹೇಳ್ಬೇಕು. ಹೇಗೆ? ಕಾಶ್ಯಪ ಭಟ್ಟ ಅಂತ. ಕಾಯಿ ಸಿಪ್ಪೆ ಭಟ್ರು? ಕಾಯಿ ಸಿಪ್ಪೆ ಅಲ್ಲ, ಅಡಿಕೆ ಸಿಪ್ಪೆ. ಮತ್ತೆ ಕಾಶ್ಯಪ ಭಟ್ಟ. ಕಾಶ್ಯಪ ಭಟ್ರು ಅಂತ ಹೇಳಿರ? ಹೌದು. ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ ಕೇಳುವುದು? ಎಲ್ಲಿಗೆ ಹೊರಟದ್ದು ಅಂತ? ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ? ನಾನು ಅರಮನೆಗೆ ಹೊರಟದ್ದು. ಅರಮನೆಗೆ? ಯಾಕೆ? ವಿಷಯ ಎಂತದು? ವಿಷಯ ಎಂತದು? ವಿಷಯ ಏನಂತ ಹೇಳಿದ್ರೆ, ಒಂದು ನಮ್ಮ ಮಹಾರಾಜನಿಗೆ ಒಂದು ಶಾಪ ಇದೆ ಅಂತ ಹೇಳಿ. ಇದು ತಕ್ಷಕ.
ಸ್ವಲ್ಪ ನಿಲ್ಲಿ ಬೇಡ ನಿಲ್ಲಿ. ನಿಮ್ಮ ಈ ಗಾಳಿ ಹೋಗುದ್ರಲ್ಲಿ ಯಾರಿಗೆ ಯಾವಾಗ ಇದು ತಕ್ಷಕ 7 ದಿನದೊಳಗೆ ಕಚ್ಚಿ ಮಹಾರಾಜ ಸಾಯಿಲಿ ಅಂತ ನಮ್ಮ ಮಹಾರಾಜರು ಒಳ್ಳೆಯವರು. ಹಾಗೆ ಅವರನ್ನು ಬದುಕಿಸುವುದಕ್ಕಾಗಿ ನಾನು ಹೋಗ್ತಾ ಇರುವುದು. ನಾನು ವಿಷವೈದ್ಯ ಕಾಶ್ಯಪ ಭಟ್ಟ ಅಂತ ಗಿಡಮೂಲಿಕೆಲ್ಲ ಇದರಲ್ಲಿ. ನೀವು ಬದುಕಿಸಿ ಹೌದು. ಯಾರು ಕಚ್ಚಿದ್ರು ಯಾರು ಕಚ್ಚಿದ್ರು ಬದುಕಿಸುವುದೇ ಅಂತ ವಿದ್ಯೆ ನನ್ನಲ್ಲಿದೆ. ಅಷ್ಟು ಕೊಡ್ತಾನ ಎಂತದ್ದು ಬೂಸು. ಯಾರು ಕಚ್ಚಿದ್ರು ನಾನು ಬದುಕಿಸಿ ಎಷ್ಟೋ ಕಡೆಯಲ್ಲಿ ನಾನು ಬದುಕಿಸಿದ್ದೇನೆ. ಏನು ಆಗ್ತದೆ ನಗುತ್ತಾರಲ್ಲಿ ಭಟ್ರು. ನಾನು ಜನರು ನಾಗ ಪಾತ್ರ ಅಂತ ಹೇಳಿದ್ದೀರಲ್ಲ. ಪಾತ್ರ ತೆಗೀರಿ. ಪಾತ್ರ ತೆಗಿಬೇಕು. ತೆಗೀರಿ. ಹೌದು. ಮತ್ತೆಂತದು? ನಾಗ ಯಾರು? ನಾಗ ಯಾರು? ನಾನೇ ನಾಗ. ಮಾತಾ ಏನು ನಾಗ? ನೋಡ್ತೀರಾ? ನೋಡುದು. ನಾನು ಯಾರಂತ ನೋಡ್ತೀರಾ? ನೋಡ್ತೀರಾ? ಮೊದಲ ಹಾಗೆ ತಾತ್ಸಾರವಾಗಿ ಯಾರಾದ್ರೂ ಕರೆದ್ರೆ ಉಂಟಲ್ಲ, ಈಗ ಹಣ ರಾಶಿಯಲ್ಲಿ ಹೋಗುದು ಹಾಕಿರೋ ಅಷ್ಟು ಶ್ರೀಮಂತಿಗೆ ನಮ್ಮಲ್ಲಿ ತುಂಬಿ ತುಡುಕಾಡ್ತಾ ಇದೆ. ಹಾಗೆಂದು ಈ ಶ್ರೀಮಂತಿಗೆ ಹೇಗೆ ಕೈಗೂಡಿ ಬಂತು ನೀವು ಪ್ರಶ್ನೆ ಮಾಡಬಹುದು. ಕಾರಣ ಉಂಟು. ವ್ಯಾಪಾರದ ಜನ ಎಷ್ಟು ದೊಡ್ಡವನಾಗ್ತಾನೆ ಅಂತ ನಮ್ಮನ್ನು ನೋಡಿ ಜನ ಅರ್ಥ ಮಾಡಿಕೊಳ್ಬೇಕು. ಅಕ್ಕಿಗೆ ಕಲ್ಲು ವಿಷ ಮಾಡಿದ್ದೇನೆ, ಎಣ್ಣೆಗೆ ನೀರು ಮಿಶ್ರ ಮಾಡಿದ್ದೇನೆ, ಬೆಲ್ಲಕ್ಕೆ ಮಣ್ಣು ಮಿಶ್ರ ಮಾಡಿದ್ದೇನೆ. ಹೀಗೆಲ್ಲ ಕಲಬೆರಕೆ ವ್ಯಾಪಾರ ಮಾಡಿ ಮಾಡಿ ನಾವು ಜನ ದೊಡ್ಡವನಾಗಿ ಆಯ್ತು. ಹಾಗೆಂತ ಜನರಿಗೆ ನಮ್ಮ ಡೋಂಗಿಂತ ಗೊತ್ತಾಗೋ ತುಂಬಾ ಹೊತ್ತಾಯ್ತು. ನಾವೊಂದು ವ್ಯವಸ್ಥೆಗೆ ಬಂದು ಮುಟ್ಟಿ ಆಯಿತು. ಹಾಗೆ ಈಗ ಮಾತ್ರ ಅಂಗಡಿಗೆ ಬಾಗಿಲು ಹಾಕಿ ಮನೆಯಲ್ಲಿ ಸುಮ್ಮನೆ ಕುಳಿತಿದ್ದೇನೆ. ಊರಿನ ಯುವಕರೆಲ್ಲ ಒಟ್ಟಾದ್ರು ನಮ್ಮ ಡೋಂಗಿ ಗೊತ್ತಾಯ್ತು ಅವರಿಗೆ. ಎಲ್ಲ ಕೈಯಲ್ಲಿ ದೊಣ್ಣೆ ಮತ್ತು ಕಲ್ಲು ಹಿಡ್ಕೊಂಡ್ರು. ಚಟ್ಟಿ ಅಂಗಡಿಗೆ ಬಾಗಿಲು ಹಾಕಿ ಮುಚ್ಚುತ್ತೀಯಾ, ಅಂಗಡಿ ಪುಡಿ ಮಾಡ್ಬೇಕಂತ ಜೋರು ಮಾಡಿದ್ರು. ಅಂಗಡಿ ಯಾರಿಗೆ ಬೇಕಾಗಿಟ್ಟದ್ದು? ಊರವರಿಗೆ ಬೇಕಾಗಿ. ಅವರಿಗೆ ಬೇಡ ಅಂತೆ, ನನಗೆ ಬೇಕಾ, ಇನ್ನು ಬೇಕಾ ಅಂತ ಬಾಗಿಲು ಹಾಕಿ ಮನೆ ಸುಮ್ಮನೆ ಕೂತಿದ್ದೇನೆ. ಆದ್ರೆ ಸ್ವಾಮಿ, ಈ ಕೈಯಲ್ಲಿ ಹಣ ಲೆಕ್ಕ ಮಾಡಿ ಆ ಕೈಯ ಚಪ್ಪಲ ಬಿಟ್ಟು ಹೋಗುದಿಲ್ಲ. ಈಗ ಏನಾದ್ರೂ ಮಾಡಿ ಸ್ವಲ್ಪ ಹಣ ಹಿಡಿಬೇಕು ಅಂತ ಆಸೆ ಆಗಿದೆ. ಹೀಗೆ ಆಲೋಚನೆ ಮಾಡ್ತಾ ಇದ್ರೆ ಕೆಲವು ಕಾರ್ಯಕ್ರಮದಲ್ಲಿ ಆಗ್ತದೆ, ಜನ ಒಟ್ಟು ಸೇರ್ತಾರೆ. ಏನು ಅಂತ ಗೊತ್ತಾಯ್ತು. 10ನೇ ವರ್ಷದ ಹುಟ್ಟು ಹಬ್ಬ, 25ನೇ ವರ್ಷ ಬೆಳ್ಳಿ ಹಬ್ಬ, ಭೀಮರತಿ, ಷಷ್ಠಿಯ ಬಿದಲ್ ಎಂತದ್ದು ಜನರಿಗೆಲ್ಲ ಹೇಳಿಕೆ ಕೊಡುದು. ಎಲ್ಲ ಬರ್ತಾರೆ. ಬರುವವರು ವಸ್ತು ರೂಪದಲ್ಲಿ ಹಣ ರೂಪದಲ್ಲಿ ಕೈ ತುಂಬ ಕೊಟ್ಟು ಹೋಗ್ತಾರೆ. ಅದೇ ರೀತಿಯಾಗಿ ನಾವೊಂದು ಕಾರ್ಯಕ್ರಮ ಮಾಡಬೇಕು, ಆ ಮೂಲಕ ಹಣ ಹಿಡಿಬೇಕು. ಮಾಡುದೇ. ಈಗ ನಾಳೆ ಒಂದು 4 ಜನ ಅಡಿಗೆ ಭಟ್ಟರನ್ನು ಕಳಿಸ್ಬೇಕು. ಅವರು ಬಂದು ಒಂದಷ್ಟು ಅಡಿಗೆಯನ್ನು ಬೇಯಿಸಿಟ್ಟು ಹೋಗ್ಲಿ. ಅಷ್ಟು ಮಾಡಿದ್ರೆ ನಿಮ್ಮ ಈ ಉಪಕಾರ ನಾನು ಮರೆಯಲಿಕ್ಕಿಲ್ಲ. ನಿಮಗೆ ದೊಡ್ಡ ನಮಸ್ಕಾರ. ನಾನು ಬೆಳಿಗ್ಗೆ ಬೇಗ ಬಂದೆ. ಸಂಬಳ 10,000 ಒಂದು ಅಡಿಗೆ ಬೇಯಿಸಿಟ್ಟು ನಾವು ಹಣ ಮಾಡ್ಲಿಕ್ಕೆ ಹೊರಟದ್ದು, ಹಣ ಬಿಡ್ಲಿಕ್ಕೆ ಹೊರಟದಲ್ಲ. ಹಣ ಹೇಳ್ಬೇಕಾದ್ರೆ ಒಂದು ಶೆಟ್ರ ಒಂದು ಕಾರ್ಯಕ್ರಮ ನಿಮಿತ್ತ ಒಂದು ಸೇವೆ ಅಂತ ಮಾಡಿ ಹಾಕಿ ಹೋಗ್ಲಿಕ್ಕೆ ಆಗುದಿಲ್ವೋ? ಬೇಡ, ನಿಮಗೆ ದಮ್ಮ ಆಗುದಿಲ್ಲ. ನಮ್ಮಲ್ಲಿ ಜನ ಇಲ್ಲ ಇದ್ರಲ್ವ, ನಮ್ಮ ಹೆಂಡತಿ ಇದ್ದಾರಲ್ಲ, ಅಲ್ಲಲ್ಲ ನನ್ನ ಹೆಂಡತಿ ಲಕ್ಷ್ಮಿ ಅಂತ ಇದ್ದಾರೆ. ಅವಳನ್ನು ಕರೆದು ಹೇಳ್ತೇನೆ, ಓ ಲಕ್ಷ್ಮಿ, ಇಲ್ಲಿ ಬಾ. ಲಕ್ಷ್ಮಿ Lakshmi
ನಾನು ಯಾರ್ಯಾರ ಮನೆ ತೆರಿಗೆ ಆಲೋಚನೆ ಮಾಡುದ? ಮತ್ತೆ ಒಳ್ಳೆ ಯೋಚನೆ ಯಾವುದು ಮಾಡಿದೀರಂತ ಬೇಕೆ? ಯಾರ ಮನೆ ಹಾಳಾಗಿ ಹೋದ್ರೆ ಅಷ್ಟೇ ಹೋಯ್ತು. ನಮ್ಮ ಮನೆ ಒಂದು ವ್ಯವಸ್ಥೆಗೆ ಬಂದಿದೆ ಇಲ್ವೋ? ಅದು ಬಂದಿದೆ. ಆಲೋಚನೆ ಏನು ಅಂತ ಕೇಳ್ತೀಯಾ? ಏನು? ಒಂದು ಹುಟ್ಟುಹಬ್ಬ ಆಚರಣೆ ಮಾಡುದು ಅಂತ. ಹುಟ್ಟುಹಬ್ಬ? ಹೌದು. ಯಾರ್ದು? ನನ್ನ ಹುಟ್ಟುಹಬ್ಬವ ಸ್ವಾಮಿ? ನನ್ನ ಹುಟ್ಟುಹಬ್ಬವನ್ನು ತಂದೆ ತಾಯಿ ಕೂಡ ಮಾಡ್ಲಿಲ್ಲ, ನೀವು ಮಾಡ್ತೀರಾ? ಅಂತ ಬರೀತಾರೆ ಈಗ. ನಿನ್ನ ಅಪ್ಪ ಇಲ್ವಲ್ಲಿ? ಅವ್ರ ಹುಟ್ಟುಹಬ್ಬ ಆಚರಣೆ ನಿಮ್ಗೆ ಮಾಡಬಹುದಲ್ವಾ? ನಿನ್ನ ಅಪ್ಪ ಈವರೆಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಬಂದಿದ್ದಾರ? ಅವ್ರು ಮಾಡ್ಲಿಲ್ಲ. ಆದ್ದರಿಂದ ಹೊಸತನ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಿಮ್ಗೆ ಮಾಡಬಹುದಲ್ವಾ? ನನ್ನ ಹುಟ್ಟುಹಬ್ಬ ಆಚರಣೆ ಮಾಡುದು. ಹೌದಾ? ನನ್ನದು. ನಿಮ್ಮದ? ಹೌದು. ಹೌದು. ನೀವು ಹುಟ್ಟಿದ ಯಾವಾಗಂತ ಬೇಕೆ? ಇಷ್ಟು ಸಮಯ ಆಯ್ತದೆ, ನೀವು ಗೊತ್ತಾಗಿಲ್ವೋ? ಅತ್ತೆ ಹೇಳುವುದನ್ನು ಕೇಳಿದ್ದೇನೆ. ಏನಂತ? ನೀವು ಅಮಾಸೆಗೆ ಹುಟ್ಟಿದವರಂತೆ. ಅಮಾಸೆ ಬಿಟ್ಟನೆ ವಿಷಯ ಹೌದಪ್ಪ. ಅಮಾವಾಸ್ಯೆ ಹೌದು, ಅದಿಲ್ಲ ಮಾತ್ರ ಅಲ್ಲ, ಅದು ಶನಿವಾರ ಆಗಿದ್ದ ಹೌದಲ್ವ? ಹೌದು. ನಾಳೆ ಅಮಾವಾಸ್ಯೆ ಅಲ್ಲ, ಶನಿವಾರ ಹೌದಾ? ಹೌದು. ನಾನು ನಾಳೆಯ ಹುಟ್ಟಿದ್ದು. ಹಾಗಿದ್ರೆ ಇವತ್ತು ಅತ್ತೆ ಹೋಟೆಲ್ ಆಗಿದ್ದೀರಾ? ಹಾಗಲ್ಲ, ಮತ್ತೆ ಅಂತ ಪ್ರಚಾರ ಮಾಡುದು, ಜನರಿಗೆ ಹೇಳಿಕೆ ಕೊಡುದು. ಪ್ರಚಾರ ಮಾಡು. ಹೌದು. ಹೌದಾ? ಎಲ್ಲ ನಮ್ಮ ಇಷ್ಟ ಮಿತ್ರರು ಬಂಧುವರ್ಗದವರೆಲ್ಲ ಇಲ್ಲಿಗೆ ಬರ್ತಾರೆ. ಅಕ್ಕೋ ಸಾಲು ಸಾಲಾಗಿ ಇಲ್ಲಿ ಬರ್ತಾರೆ. ಓಹೋ. ಬರುವಾಗ ಅವರು ಬರಿ ಕೈಯಲ್ಲಿ ಬರ್ತಾರೋ, ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ವಸ್ತು ರೂಪದಲ್ಲಿ ಹಣ ಹಿಡ್ಕೊಂಡು ಬರ್ತಾರೆ. ಅವರು ಬಂದವರು ತಮ್ಮ ಕೈ ತುಂಬ ಕಟ್ಟು ಹೋಗ್ತಾರೆ. ಆದ್ದರಿಂದ ಬಹಳ ಒಂದು ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯ ಆಗಬೇಕು. ಹೌದಾ? ಹ್ಮ್. ಅದು ಹೇಗೆ? ಅಂದ್ರೆ ಒಂದು ಅಕ್ಕಿ ಅನ್ನ ಮಾಡು, ಒಂದು ಬೇಳೆ ಸಾರು ಮಾಡು, ಸಾಕು. ಏನು ಸ್ವಾಮಿ, ಒಂದು ಅಕ್ಕಿಯಲ್ಲಿ ಅನ್ನ ಮಾಡುವುದಕ್ಕೆ ಆಗ್ತದ? ಒಂದು ಬೇಳೆಯಲ್ಲಿ ಸಾರು ಮಾಡ್ಲಿಕ್ಕೆ ಆಗ್ತದ? ಹಾಗೆಲ್ಲ ಅಕ್ಕಿಗೆ ಸ್ವಲ್ಪ ಹೊರಗೆ ಇಳಿಸು ಮಾಡು, ಬೇಳೆ ಸಾರಿಗೆ 4-5 ಸಲ ಉಪ್ಪು ಇಳಿಸು. ನಮ್ಮ ಮನೆ ಅಡುಗೆ ಹಾಳಾಗಿದೆ ಅಂತ ಹೇಳುವ ಧೈರ್ಯ ಉಂಟ ಈಗ? ಇಲ್ಲವಲ್ಲ. ಆದ್ದರಿಂದ ಬಹಳ ಸುಲಭದಲ್ಲಿ ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯ ಬೇಕು. ಹೇಗೆ ನನ್ನ ಆಲೋಚನೆ? ಹೇಗೆ? ನಿಮ್ಮ ತಲೆಗೆ ಕೊಡ್ಬೇಕು. ಹೌದಲ್ವ? ಅದು ಕಾರ್ಯರೂಪಕ್ಕೆ ಬರಬೇಕು ಅಂತಿದ್ರೆ ಮುಖ ನೋಡುದಲ್ಲ. ತೊಡಗು ಹೋಗು. ಹೋಗ್ತೇನೆ. ಎಲ್ಲಿಗೆ? ಆಚೆ ಮನೆಗೆ ಹೋಗುತ್ತ ಹೇಳಿದಲ್ಲ, ಮತ್ತೆ ಒಳಗೆ ಹೋಗುತ್ತ ಹೇಳಿದ್ದು. ಹೌದಾ? ಅಡುಗೆ ಶಾಲೆಗೆ ಹೋಗು. ಯಾಕೆ? ಅಡುಗೆ ಶುರು ಮಾಡು. ಯಾರು ಅಡುಗೆ ಮಾಡುದು? ಯಾರು? ನಾನು? ಹೌದು. ನಾನು ಮಾಡುವುದಿಲ್ಲ. ನಾನು ಮಾಡುವುದಿಲ್ಲ. ಹೌದಲ್ಲ? ಆಹಾ. ಬೇಕಾ ನಿಮಗೆ? ನಿಮಗೆ ಬೇಕಾ? ಹೆಂಡತಿಯಲ್ಲಿ ಯಾರು ಮಾರಾಟ ಮಾಡ್ತಾರ? ಅಲ್ಲ, ಈ ಮಾತು ನಿಮಗಾದ್ರೂ ಹಿಡಿಸ್ತದ ಅಂತ. ನಾವು ಹೇಳಿದ ಕೂಡಲೇ ಹೆಂಡತಿ ಉಂಟಲ್ಲ, ಆಯ್ತು ಪ್ರಾಣಪ್ರಿಯ ಅಂತ ಹೇಳ್ಕೊಂಡು ಒಳಗೆ ಹೋಗಿ ಅಡುಗೆ ಕೆಲಸಕ್ಕೆ ತೊಡಗಬೇಕಪ್ಪ. ಅದು ಆಗುವುದಿಲ್ಲ. ಅಂತ ನಮಗೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದಾಳಂತಾದ್ರೆ ಅಂತಹ ಹೆಂಡತಿಯನ್ನು ಕಟ್ಟಿಕೊಳ್ಳಬಹುದಾ? ಹಾಕೊಳ್ಳಿ. ಇಷ್ಟ ನಾವು ಮಾಡಲಿಲ್ಲ, ಇದನ್ನು ಒಂದು ಸಲ ಬಡ್ದು ಓಡಿಸ್ತೇನೆ. ಆಗುದಿಲ್ಲ ಅಂತ ಹೇಳಿದ್ಯಲ್ಲ, ಹೇಳಿದ್ರೆ ಸಾಲದು. ಯಾಕೆ ಆದ್ರೆ ಹೇಳ್ಬೇಕಾ? ನಾನು ಸಮಯ ಆಯ್ತು. ಯೋಚನೆ ಆ ಕೆಲಸ ಮಾಡು, ಈ ಕೆಲಸ ಮಾಡು ಎಂಬುದಾಗಿ ಹೇಳುತ್ತೀರಲ್ಲ. ಏನು ಹೆಂಡತಿ ಅಂದ್ರೆ ಕತ್ತಿಯಾಗಿ ದುಡಿದಕ್ಕಿರುವಲ್ಲ? ಕುದುರೆ ಹಾಗೆ ಹಾರ್ಲಿಕ್ಕೆ ಬಂದವಳು ಅಲ್ಲ ಅಂತ ಹೇಳಿ ಕೂಡ ಮಾಡುದು ಬಿಟ್ಟು ಆಗ ಹೀಗ ಅಂತ ಮಾಡಿ ಸ್ವಾಮಿ. ಏನು? ನನ್ನ ಬೇಸರವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳುವುದು? ನಿನಗೆಂತ ಬೇಸರ? ನಿನಗೆ ಬೇಸರ ಇಲ್ವಾ? ನಿನಗೆ ಬೇಸರ ಉಂಟಾ? ಉಂಟು ಸ್ವಾಮಿ. ಮದುವೆಗೆ 10 ವರ್ಷವಾಯಿತು. ಹೌದು. ನನ್ನ ಹೋಟೆಲ್ ಒಂದಾದ್ರೂ ಹುಳ ಆಗಿದೆ ಸ್ವಾಮಿ. ಹೌದಲ್ಲ, ಅದಕ್ಕೊಂದು ಕೆಲಸ ಮಾಡು. ಅದಕ್ಕೆ ಅಳುದಲ್ಲ, ನಿನಗೆ ಮೊದಲು ಆಗ್ತಿತ್ತಲ್ಲ, ಹೌದಾ? ಅಲ್ಲಿ 2 ತಿಂಗಳಾಯ್ತು ಅಂಗಡಿಯ ಬಾಗಿಲು ಹಾಕಿ. ಆವತ್ತು ತಂದಿರಿಸ ಕಪ್ಪು ಬೆಲ್ಲ ಉಂಟು. ನಾಳೆ ಬೆಳಿಗ್ಗೆಯಿಂದ ಹಸಿ ಹೊಟ್ಟೆಗೆ ಒಂದೊಂದ್ಸರಿ ಬೆಲ್ಲ ತಿನ್ನು, ಇಷ್ಟು ತಕ್ಕೋ ಹುಳ ಎತ್ತಬೇಕು ಅಂತ ಆಗ್ತದೆ. ನೀನು ಲೆಕ್ಕ ಮಾಡಿದ್ರೆ ಹೆಚ್ಚಾಗ್ತದಲ್ಲ. ಏನು ಬೆಲ್ಲ ತಿಂದು ಹುಳ ಆಗಿದೆ ಅಂತ ಹೇಳಿದ? ಅಲ್ಲ, ಹುಳ ಆಗಬೇಕು ಬೆಲ್ಲ ತಿನ್ಬೇಕಪ್ಪ, ಮತ್ತೆ ಹಾಗೆಲ್ಲ ಹೇಳಿದ್ದು. ಮತ್ತೆ ಒಂದಾದ್ರೂ ಸಂತಾನ ಆಗಿದೆ ನನಗೆ? ನನಗೆ ಸಂತಾನ ಆಗಿದ್ದಕ್ಕೆ ನಾನು ಕಾರಣವಾ? ನೀವಲ್ವಾ? ನನ್ನ ಗಂಡ ನೀವವಾಗ? ಅಲ್ಲಂತ ಯಾಕೆ ಕೊಟ್ಟು ನಿನ್ನ ಪರಂಪರೆ ಕೊಟ್ಟು ಸಂತಾನ. ನಮ್ಮ ಪರಂಪರೆ ಸುದ್ದಿ ಮಾತಾಡಬೇಡಿ. ನನ್ನ ಬಾಯಿ ಬಿಡಿಸ್ಬೇಡ. ಏನು ಬಾಯಿ ಬಿಡಿಸಿ? ತುಂಬುದಿಲ್ಲ. ಯಾವುದು? ಈಗ ಕರ್ತೇನೆ. ನಿನ್ನ ಅಮ್ಮ ಹೆತ್ತಿದ ಮತ್ತೆ ನಾನು ಯಾರು? ಹೌದು ಬಿಡು. ನಿನ್ನ ಅಕ್ಕನಿಗೆ ಮಕ್ಕಳಾಗಿದ? 4 ಮಕ್ಕಳಿದ್ದಾರೆ. ಹೌದು. ಮತ್ತೊಬ್ಬಳಿಗೆ 2 ಮಕ್ಕಳಿದ್ದಾರೆ.
ಬಿಡು. ಇನ್ನೊಬ್ಳು ಹುಡುಗಿದ್ದಾಳಲ್ಲ ಅಲ್ಲಿ. ನನ್ನ ತಂಗಿ. ತಂಗಿ ನಿನಗೆ ಹಾ. ಅವಳಿ ಮಕ್ಕಳು ಆಗಿದ ಆಗಿದ ಅವಳಿಗೆ ಮದುವೆ ಆಗಿದ? ಅಲ್ಲ ಮಕ್ಕಳಾಗಬೇಕಂದ್ರೆ ಮದುವೆ ಹಾಗಾದ್ರೆ ಮಕ್ಕಳು ಆಗುತ್ತೆ ಅಂತ ಅಲ್ಲ. ನೋಡು ಲಕ್ಷ್ಮಿ, ಹಾ. ಮಕ್ಕಳು ಯಾಕೆ ಅಂತ ಹೇಳುದು ಬೇಡವಾ? ಗಂಡು ಮಕ್ಕಳಾದ್ರೆ ಪ್ರಾಯಕ್ಕೆ ಬರುವವನಿಗೆ ಬೆಳೆಸ್ತೇವೆ, ಹೌದು. ಮದುವೆ ಮಾಡಿಸ್ತೇವೆ. ಹಾ. ಮದುವೆ ಆದ ಮಗ ಎಂತ ಮಾಡ್ತಾನೆ, ಏನು? ಒಂದೇ ವರ್ಷದಲ್ಲಿ ಮಗ ಬಿಡಾರ ಬೇರೆ ಮಾಡ್ತಾನೆ. ಹೌದು. ಈಚೆ ಮನೆಯಲ್ಲಿರ್ತಾ ಮುದುಕಿ ಹಾ. ತಾಯಿ ತಂದೆ ಸತ್ತಿದ್ದಾರೋ ಜೀವಂತ ಇದ್ದಾರೋ ಅಂತ ಆ ಮಗ ನೋಡ್ಲಿಕ್ಕೆ ಬರುದಿಲ್ಲ ಆಹಾ. ಅಲ್ವಾ? ಹುಡುಗಿಯರು ವಿದ್ಯಾವಂತೆಯನ್ನಾಗಿ ನಾವು ಬೆಳೆಸ್ತೇವೆ, ಹೌದು. ಯೋಗ್ಯ ವರನ ಕೂಡ ಮದುವೆ ನೆರವೇರಿಸ್ತೇವೆ. ಹಾ. ಮದುವೆ ಆಗಿ ತವರು ಮನೆಗೆ ಹೋದ ಮೇಲೆ ವರ್ಷಕ್ಕೆ ಒಂದಾವರ್ತಿ ಆದ ತಾಯಿ ತಂದೆಯನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅವಳಿಗೆ ಸಮಯ ಉಂಟಾ? ಆಹಾ. ಹಾಗಿದ್ರೆ ಗಂಡು ಮಕ್ಕಳು ಯಾಕೆ, ಹೆಣ್ಣು ಮಕ್ಕಳು ಯಾಕೆ? ನನಗೆ ನೀನು ನಿನಗೆ ನಾನು ಸಾಕಲ್ವೋ? ಮತ್ತೆಂತದು? ಬೇಡ, ಹಾ. ಮದುವೆ ಆದ್ರೆ ಸಾಲದು. ಹಾ. ಹೆಂಡತಿ ಚೆನ್ನಾಗಿ ನೋಡಿಕೊಳ್ಳುವುದಕ್ಕೂ ಗೊತ್ತಿರ್ಬೇಕು. ನೋಡ್ತಾ ಇದ್ದೇನಲ್ಲ. ಹಾಗೆಲ್ಲ ನೋಡುವುದು. ಮತ್ತೇನು? ಏನೋ ತಂದು ಕೊಡ್ಬೇಕು. ತಂದು ಕೊಡುವ. ಹೌದು. ನೀನು ತಂದು ಕೊಡು. ಒಂದಾದ್ರೂ ಸೀರೆ ತಂದು ಕೊಟ್ಟಿದ್ದೀರಾ? ಒಳ್ಳೆ ಸಂಗತಿ. ಇದು ಸೀರೆ ಅಲ್ಲದೆ ಬೇರೆ ಏನು ಹಾಕಿಕೊಂಡು ಅಲ್ಲ, ಇದು ಹೋದದ್ದು? ಸೀರೆ ಅಂತ ನನಗೂ ಗೊತ್ತುಂಟು. ಮತ್ತೆ ಇದು ಸೀರೆ ಉಂಟು. ನೀವು ತಂದು ಕೊಟ್ಟ ಸೀರೆಯಾ? ಮತ್ತೆ? ನನ್ನ ತಂದೆ ತಂದು ಕೊಟ್ಟ ಸೀರೆ. ಅಪ್ಪಳ ಸುದ್ದಿ ಮಾತಾಡ್ಬೇಡ. ಅದೇ ಅಪ್ಪಳ ಸುದ್ದಿ ಮಾತಾಡ್ತೀನಿ. ನೋಡು. ನೋಡಿ. ನಿನ್ನ ನನ್ನ ಅಪ್ಪಳ ಸುದ್ದಿ ಮಾತಾಡ್ಬೇಡಿ. ನಿನ್ನ ಅಪ್ಪ- ನನ್ನ ಅಪ್ಪ ಧರ್ಮರಾಯನಂತವ್ರು, ಅವರ ಸುದ್ದಿ ಮಾತಾಡ್ಬೇಡಿ ನೀವು. ಧರ್ಮರಾಯ ಜುಗಾರಿ ಆಡಿ ಆಡಿ ಹೆಂಡತಿಯನ್ನೇ ಒತ್ತ ಇಟ್ಟಿದ್ದಾನೆ. ಇನ್ನು ನಿನ್ನ ಅಪ್ಪ ಯಾರ್ದೆಲ್ಲ ಒತ್ತ ಇಡ್ಲಿಕ್ಕೆ ಉಂಟು? ಹೌದು, ಅವ್ರು ನಿಮಗೆ ಏನು ಮೋಸ ಮಾಡಿದ್ದಾರೆ? ಏನು ಮಾಡಿದ್ದಾರೆ? ನಿನ್ನ ಅಪ್ಪನ ಹೆಸರು ಕೇಳಿದ ಕೂಡ ಉಂಟಲ್ಲ, ತಲೆ ಇದ್ದ ಕಾಲಿನವರೆಗೆ ಸಿಟ್ಟು ಏನು ಹೋಗ್ತಾ ತಲೆ ಇರುವುದೇ ಅಲ್ಲಿ ತಲೆ ಕೆಳಗ? ತಲೆ ಇಲ್ಲಿ ಉಂಟಲ್ಲ. ಮತ್ತೆ ನೀವು ತೋರಿಸಿ ಇಲ್ಲಿಗೆ. ದೊಡ್ಡ ವಿಷಯ ಅಲ್ಲ. ತಲೆ ಎಲ್ಲಿ ಇರಬೇಕು ಅಲ್ಲೇ ಉಂಟು, ಕಾಲಲ್ಲಿ ಇರಬೇಕು ಅಲ್ಲೇ ಉಂಟು. ಪ್ರಳಯ ಏನಾಗ್ಲಿಕ್ಕೆ ಇಲ್ಲ ಅದರಲ್ಲಿ. ಹೇಳ್ಬೇಕಾ? ಏನ್ ಮಾಡಿದ್ದಾರೆ? ನಿನ್ನ ಅಪ್ಪನಾಗಿರುವಂತಹ ಡೋಂಗಿ ಮನುಷ್ಯ, ಅವ್ರು ಏನು ಮಾಡ್ಲಿಕ್ಕೆ ಅವನ ಹಾಗಿರುವಂತಹ ಕತ್ತರಿ ಮನುಷ್ಯ ಈ ಪ್ರಪಂಚದಲ್ಲಿ ಯಾರು ಹೇಳ್ಬೇಕಾ? ಏನ್ ಮಾಡಿದ್ದಾರೆ ನಿಮ್ಗೆ ಅವರು? ಈಗ ಬಾಯಿ ಬಿಡ್ತೇನೆ ನೋಡು. ಯಾವುದು? ಇಷ್ಟವಾಗಿ ನಾನು ಸುಮ್ಮನೆ ಬಾಯಿ ಬಿಟ್ಟು ಸ್ವಾಮಿ ನಾನು ಮಂದಾಗಿ ಹೋದಲ್ಲ. ಆ? ಹೌದಪ್ಪ, ಇವಳಪ್ಪ ಮಹಾ ಡೋಂಗಿ ಮನುಷ್ಯ. ನಾನು ನೋಡಿ ಇಬ್ಬರನ್ನು ಮದುವೆ ಮದುವೆ ಆದ ಮಕ್ಕಳಿಲ್ಲ. ಒಟ್ಟು ತಲೆ ವಿಷಯ ಆಯ್ತು. ಮನೇಲಿ ಕೂತ್ಕೊಂಡು ಆಡುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಊರಿನ ಯುವಕರೆಲ್ಲ ಎದ್ದು ಬಂದ್ರು. ಇವರೆಲ್ಲ ನೀವೆಲ್ಲ ಹೌದು, ಇವರೇ ಎದ್ದು ಬಂದದ್ದು. ಎಲ್ಲ ಬಂದು ಹೇಳಿದ್ರು, ಶೆಟ್ರ ಇರದಾಯ ಬಿಡ್ಪಣೆ ಜೋಕ್ಳಿದ್ದು ಬಿಡ್ಪಣ ಅಗತ್ಯ ಶೆಟ್ರೆ ಇರು ನಾವು ಮದಿ ಮೇಲೆ ಎಂಕ್ಲು ತಾ ದಾಯ ಬಿಟ್ಟಾರಪ್ಪ. ಹಾ, ವಿಷಯ ಇಷ್ಟೇ ಕೊಡಿ. ಮದುವೆಗೆ ಚಪ್ಪರ ಹಾಕಬೇಕು, ಪಾಯಸಕ್ಕೆ ಒಗ್ಗರಣೆ ಹಾಕಬೇಕು. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಯಾವುದಕ್ಕೆ ಒಗ್ಗರಣೆ ಹಾಕ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ತಿನ್ಬೇಕು ಬೇಕಾದ್ರೆ. ಅಂತ ನಾನು ತಿಳ್ಕೊಂಡೆ. ಆಯ್ತು ಅಂತ ಮೂರನೇ ಮದುವೆ ಬೇಕಾಗಿ ಹುಡುಗಿನ ಹುಡುಕುತ್ತಾ ಹೋದೆ. ಇವಳ ಮನೆ ಇಲ್ಲಿ ಈ ಕಡೆ ಅಲ್ಲೇ ಕೊಡಿ, ಆ ಕಡೆ ವೇಣೂರು ಕನ್ನಡಿ ಕಟ್ಟೆ ಪಡಂಗಡಿ ಇವಳ ಮನೆ. ಅಲ್ಲಿಗೆ ಹೋದ ಕೂಡ ಇವಳ ಅಪ್ಪ ಒಂದು ಹುಡುಗಿ ತಂದು ತೋರಿಸಿದ. ಸಣ್ಣ ಪ್ರಾಯದ ಹುಡುಗಿ. ಹೇಗಿತ್ತು ಗೊತ್ತಾ? ಹಣ್ಣು ಸೌತೆಕಾಯಿ ಆಗಿದ್ಲು. ಹಾಗೆ ಅಂತ ಒಪ್ಪಿಕೊಂಡೆ. ಹೋಗಿ ಆ ಹುಡುಗಿಯನ್ನು ಒಪ್ಪಿ ಮದುಮಗನಾಗಿ ಹೋಗಿ ಅವಳ ಕೊರಳಿಗೆ ಮಾಂಗಲ್ಯ ಬಿಗಿದು ಮನೆಗೆ ಕರ್ಕೊಂಡು ಬಂದೆ. ಆ ಹುಡುಗಿಯನ್ನು ಬುದ್ಧಿವಂತಿಕೆ ಮಾಡಿದಾಗ್ಬೋದು. ತಲೆಗೆ ಹಾಕಿದ ಮುಸುಕು ಮನೆಯಲ್ಲಿವರೆಗೆ ತೆಗಿಲಿಲ್ಲ, ಹೀಗೆ ಬರ್ತಾ ಇದ್ಲು. ನಾವು ಸತ್ಯ ನಿಲ್ಕೊಂಡೆ. ಇಲ್ಲಿ ಮುಸುಕು ತೆಗೆದು ನೋಡ್ತಾನ ಇದಕ್ಕೊಳ್ಳಿ ತಂಗಿಯನ್ನು ತೋರಿಸಿ ಅಕ್ಕಳನ್ನು ಕಳುಹಿಸಿಕೊಟ್ಟ ಪ್ರಸ್ತಾವ ಇದೊಂದಿತ್ತು. ಈ ಸಾರ್ವಜನಿಕ ಬಾವಿ ಹತ್ರ ಕೆಲವು ಕೊಡಪಾನ ಇರ್ತದೆ. ಯಾರಿಗೆಲ್ಲ ನೀರು ಎಳಿಬೇಕು ಅಂತ ಆಸೆ ಉಂಟ ಅಂತವರೆಲ್ಲ ಹಗ್ಗಕ್ಕೆ ಕೊಡಪಾನ ಸಿಕ್ಕಿಸುವುದು. ಕೆಳಗೆ ಇಳಿಸಿ ನೀರು ತುಂಬಿಸಿ ಮೇಲೆ ಎಳೆಯುವಾಗ ಆ ಕೊಡಪಾನ ಆ ಕಡೆ ಈ ಕಡೆ ತಾಗಿದ ಓರೆ ಕೊರೆ ಆಗಿರ್ತದೆ. ಇದು ಆ ಭ್ರಷ್ಟ ನಿನ್ನ ಹತ್ತಿರ ನಿಂತಿದ್ದರೆ ಮತ್ತು ಒಬ್ಬ ಹಾಕ್ತೀವಿ. ನಿನ್ನ ಕರ್ತವ್ಯ ಅಂದ್ರೆ ನೀನೊಂದು ಅಷ್ಟು ಪ್ರೀತಿ ನನಗೆ. ಅದು ಅಲ್ಲಿದ್ರೆ ಕರಿಬೇಕು, ಇಲ್ಲಿದ್ರೆ ಕರೀತಾರೆ. ಆದ್ರೆ ಯಾವ ಕೆಲಸವು ಸುಸೂತ್ರವಾಗಿ ನೆರವೇರಿಸಬೇಕು ಅಂತಾದ್ರೆ ನೀನೇ ಆಗ್ಬೇಕು. ನಾನು ಕೆಲಸ ಮಾಡ್ಲಿಕ್ಕೆ ಇರೋದಲ್ಲ. ಆದ್ರೆ ಇವತ್ತು ದೇವರ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕಾಗಿ ಪರಮೇಶ್ವರ ಆರಾಧಿಸೋಕ್ಕಾಗಿ ಭೂಲೋಕಕ್ಕೆ ಹೋಗಿ ಕೆಂದಾವರನ್ನು ಕರೆದುಕೊಂಡು ಬರಬೇಕು. ಸಾಧ್ಯವೇ ನೀನು? ಆಗ್ಲಿ ಮತ್ತೆಂತ
ಒಪ್ಪಿಸಿದ್ರೆ ಆಯ್ತಲ್ಲ. ಹಾ. ಹೋಗೊಳಗೆ. ಆ, ತಲೆ ಸರಿಯಿಲ್ಲ, ನಿಜವಾಗಿ ಮನೆ ಸರಿಯಿಲ್ಲ. ನಾನು ಹೂತರ್ಲಿಕ್ಕೆ ಯಾರಾದ್ರೂ 4 ಮಂದಿ ಹುಡುಗಿಯರನ್ನು ಕಳುಹಿಸಿದರು ಅಲ್ವಾ? ಆ ರೀತಿ ಮಾಡಿಬಿಟ್ಟು ನನ್ನಲ್ಲೇ ಹೂ ತರಲಿಕ್ಕೆ ಹೋಗು ಅಂತ ಕಳುಹಿಸಿಕೊಟ್ಟಿದ್ದಾನೆ. ಯಾಕೆಂದ್ರು ಹೌದೌದು, ದೇವರ ಪೂಜೆ ಮಾಡ್ಲಿಕ್ಕೆ ಬೇಕಾಗಿ ದೇವರ ನೆನಪಾದವರಿಗೆ ಈಗ ಕೊಡಿ. ಮೊದಲು ದೇವರ ನೆನಪಿರಲಿಲ್ಲ. ಒಂದು ಸಂದರ್ಭದಲ್ಲಿ ಇವ ಲಂಕಾಧಿಪತಿಯಾಗಿ ಬರೀತಾ ಇದ್ದ. ಆ 10 ತಲೆಯ ರಾವಣ ಅಲ್ಲಿ ಬಂದು ಯುದ್ಧ ಮಾಡಿ 4 ಹೊಡೆದು ಹಾಕಿ ಲಂಕೆಯನ್ನು ಸ್ವಾಧೀನ ಮಾಡಿಕೊಂಡ. ಇವರಿಗೆ ದಾರಿ ಜಾಗವೇ ಇಲ್ಲ, ನಿಲ್ಲುವುದಕ್ಕೆ ನೆಲೆಯೇ ಇಲ್ಲ. ಕೊನೆಗೆ ಶಿವಾರಾಧನೆ ಮಾಡಿದ. ಆ ಪರಮೇಶ್ವರ ಒಲಿದು ಈ ಅಲಕಾವತಿ ಪಟ್ಟಣ ಹುಟ್ಟಿದ್ದಾರೆ. ಆಮೇಲೆ ನಿತ್ಯ ಓ ಶಿವರಾತ್ರಿ ಪ್ರದೋಷಕಾಲ, ಓ ಶಿವನ ಪೂಜೆ ಆಗಬೇಕು ಎಲ್ಲ ನೆನಪಾದ. ಆಮೇಲೆ ಈ ರೀತಿ ಹಾಗೆ ಏನೇ ಇರಲಿ ಹಾಗಿಂತ ಹೇಳ್ತಾರೋ ಇಲ್ವೋ ಹೂ ತರಬೇಕು. ಹಾಗಿದ್ರೆ ಈಗಲೇ ಹೋಗ್ತೇವೆ. ಕಮಲದ ಮುತ್ತು
Oh,
ಬಡನಡುವಿನ ಬೆಡಗಿ ನಿನ್ನ ನಡು ಹಾಗೆ ಉಂಟು. ನೀನು ಸಿಂಹ ಕಠಿ. ನಿನ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ರೂಪ ರಾಶಿಗಳು ಒಂದಿಷ್ಟು ಮಾಸಿ ಹೋದ ಹಾಗಿಲ್ಲ. ಮದುವೆಯಾಗಿದ್ರು ಇನ್ನೂ ಹಾಗೆ ಯೌವನೆಯಾಗಿ ನನ್ನ ಕಣ್ಣ ಮುಂದೆ ಗೋಚರಿಸುತ್ತಾ ಇತ್ತು. ಹೌದೇ? ನಿನ್ನ ವಿವರ ಏನು ಅಂತ ಚೆನ್ನಾಗಿ ಗೊತ್ತುಂಟು. ಶರಿಯಾತಿ ರಾಜನ ಮಗಳು ಸುಕನ್ಯೆ ಗೊತ್ತೋ? ನೀನು ಮಾಡಿದ್ತಹ ಒಂದು ಪ್ರಮಾದ ವಶಾತ್ ಒಂದು ತಪ್ಪು ಕೆಲಸ ಮಾಡಿ ಹೋಯಿತು. ಅದನ್ನ ಮಹಾ ಅಂತ ತಿಳಿದು ನಿನ್ನ ಅಪ್ಪ ಅವ ಏನು ಮಾಡಬೇಕಿತ್ತವ? ತಪ್ಪು ಮಾಡಿದ ನಿನ್ನ ಭವಿಷ್ಯವನ್ನೇ ಹಾಳುಗಳಾಗಿದ್ದ. ಆ ವೃದ್ಧ ಛವದಲ್ಲಿಗೆ ಭಾರ ಎರೆದು ಕೊಟ್ಟು ಬಿಟ್ಟ. ಅವ ಯಾವತ್ತೂ ತಣ್ಣೀರಲ್ಲಿ ಮುಳುಗುವುದು ದಪ್ಪ ಇದ್ದಲ್ಲೇ ಕಾಲ ಕಳೆಯುವುದು. ಈಗ ಕಣ್ಣು ಕಾಣಿಸುವುದಿಲ್ಲ, ಇದ್ದಲ್ಲೇ ಕುಳಿತುಕೊಂಡು ಸ್ನಾನ ಮಾಡ್ತಾನೆ ಬೇರೆ ಅಂತೂ ಅದಕ್ಕೆ ಬೇಕಾಗಿ ನೀನು ಒದಗಿ ಹೋಗಿದ್ದಿತ್ತಾದ್ರೆ ಇದು ಕೇವಲ ಹುಚ್ಚಾಗಿ ಹೋಯಿತು. ಏನೇ ಆಗಿಲ್ಲ, ಯೋಗ ಅಂತ ಹೇಳುವುದಿಲ್ಲ. ಒಂದನ್ನು ಒಂದು ಕೂಡುವುದನ್ನೇ ಯೋಗ ಅಂತ ಹೇಳಿದ್ದಾರೆ. ಅಂದ್ರೆ ಜ್ಞಾನಿಗಳು ಹೇಳಿದ್ದು ಆತ್ಮನು ಪರಮಾತ್ಮನ ಕೂಡ ಅನುಸಂಧಾನಗೊಳ್ಳುವುದನ್ನು ಯೋಗ ಅಂತ ಹೇಳಿದರು. ಇಲ್ಲಿಯೂ ಹಾಗಾಯ್ತಲ್ಲ, ಒಂದನ್ನು ಒಂದು ಸೇರುವುದಕ್ಕೆ ತವಕಿಸುತ್ತಾ ಇವೆ. ನಿನ್ನನ್ನು ಕಂಡ ಕೂಡಲೇ ನಿನಗೆ ಅದೆಲ್ಲ ಬೇಡ. ಆ ತಣ್ಣೀರಿನಲ್ಲಿ ಮುಳುಗುವುದು, ಆ ಜಪ, ಆ ಮುನಿಯ ವಸ್ತ್ರದೊಳಿಸುವುದು, ಸುಮ್ಮನೆ ನೀನು ರಾಜಕುಮಾರಿ. ಸುಖದ ಸುಪ್ಪತ್ತಿಗೆ ಯಾವತ್ತೂ ರಾಯಿಸ್ತಾ ಇರಬೇಕಾಗಿತ್ತು. ನಾನು ಯಾರು ಗೊತ್ತಾ? ಯಕ್ಷಲೋಕದ ಮೊದಲ ನಾನು ಕುಬೇರನ ಆಪ್ತ ಮಿತ್ರ. ನನ್ನ ಹೆಸರು ಮದಿರಾಕ್ಷನ್ ಎಂಬುದಾಗಿ. ನಿನ್ನನ್ನು ಈಗಲೇ ಇಲ್ಲಿಂದ ಹೊತ್ತುಕೊಂಡು ಹೋಗ್ತೇನೆ ಯಕ್ಷಲೋಕಕ್ಕೆ. ನಿನಗೆ ತರುವುದಕ್ಕೊಂದು ಹೇಳಿ ಕಳಿಸಿದ್ದೇನೆ, ಬರಲೇ ಇಲ್ಲ. ಎಲ್ಲಿಗೆ ಹೋದ? ಏನು ಅನ್ಯಾಯವನ್ನು ಮಾಡಿದೆ ನೀನು? ದೇವರನ್ನ ಪೂಜಿಸಿಗೆ ಕೆಂದವರ ಸರದಕ್ಕೆ ಹೋದ ನೀನು ಅಲ್ಲಿ ಹೆಣ್ಣನ್ನು ಕಂಡು ಕಾಮಕನಂತ ವರ್ತಿಸಿದೆಯ? ಅಲ್ಲಿ ಕಮಲ ಇಲ್ಲ, ಯಾರೋ ಎತ್ತಿಕೊಂಡು ಹೋಗಿದ್ದಾರೆ. ಹೌದಾ? ಅದಕ್ಕೆ ಕಮಲಾಕ್ಷಿಯನ್ನು ನೋಡಿದ ನೀನು? ಶಿವನನ್ನು ಪೂಜಿಸುವುದು ಇಲ್ಲದ ಹಾಗೆ ಮಾಡಿದಲ್ಲ, ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ನಿನಗೆ. ನೋಡು, ತಪ್ಪಾಯ್ತು. ನೀನು ನನ್ನಲ್ಲಿ ಒಪ್ಪಿಕೊಂಡು ಏನೂ ಪ್ರಯೋಜನ ಇಲ್ಲ. ನೀನು ಎಲ್ಲಿ ತಪ್ಪು ಮಾಡಿದ್ಯೋ ಅಲ್ಲೇ ಹೋಗಿ ಒಪ್ಪಿಕೋ. ಅಲ್ಲಿ ಸಿಕ್ಕಿದವ ಹೇಳಿದ್ದ, ಬಡನಾಡುವಿನ ಹುಡುಗಿ. ಕುಬೇರ ಶಾಪದಿಂದ ವಾಕ್ಶಕ್ತಿಯನ್ನು ಕಳೆದುಕೊಂಡಿರುವ ಸರಿಯಾದಂತಹ ವಿಚಾರವನ್ನು ಎಲೆಯನ್ನು ನೀರನ್ನು
ಸರಿಯಾಗ್ತೀವಿ, ಏನು ಯೋಚನೆ ಮಾಡಬೇಡ. ಮತ್ತೆ ಬೇಡದ್ದು ಹೇಳಿದರೆ ಹೀಗೆಲ್ಲ ಮಾತನಾಡುವಾಗ ಸರಿಯಾಗೇ ಇಲ್ಲ. ತಪ್ಪಾಯ್ತು ಮುನಿಪ, ತಪ್ಪಾಯ್ತು. ಅಜ್ಞಾನ ಆ ರೀತಿಯಾಗಿ ನಾನು ವರ್ತಿಸಿ ಸರ್ವ ಅಪರಾಧವನ್ನು ಕ್ಷಮೆ. ವಿಕಾರರಹಿತನಾಗಿ ಶುಭವನ್ನೇ ಕಾಣುತ್ತಾ ಎಲ್ಲೆಡೆಯಲ್ಲಿಯೂ ಸಂಚರಿಸುವ ಭಾಗ್ಯ ನಿನ್ನದಾಗಲಿ. ಅದೆಷ್ಟೋ ಕಾಲಗಳಾಯಿತು ವೃದ್ಧರ ಕೈಗೆ ಮಗಳು ನಿಂತು ಬಂದವನು ಮತ್ತೆ ಆ ಕಡೆಗೆ ಬರಲಿಲ್ಲ. ಹಾಗಾಗಿ ಅವಳನ್ನು ನೋಡಬೇಕೆಂಬಂತಹ ಆಶೆಯಿಂದ ಹೊರಟು ಬಂದಿದ್ದೇನೆ. ಎಲ್ಲಿದ್ದಾರೆ ಹುಡುಕ್ತಾ ಬಂದೆ. ಏನನ್ನು ಕಾಣುತ್ತಾ ಇದ್ದೇನೆ? ನನ್ನ ಮಗಳು ಆ ವೃತ್ತರನ್ನು ತೊರೆದು ಈ ಯುವಕನ ಜೊತೆಯಲ್ಲಿ ಕುಳಿತಾಳೆ. ಹಾಗಾದರೆ ಪತಿಗೆ ಮೋಸ ಮಾಡಿದರೆ ನನ್ನ ಮಗಳು ನಿನ್ನನ್ನು ಮಗಳು ಎಂದು ಹೇಳುವುದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಏನು ಅನ್ಯಾಯವನ್ನು ಮಾಡಿದೆ, ಏನು ಅನರ್ಥ ನಿನ್ನಲ್ಲಿ ಸಂಭವಿಸಿ ಹೋಯಿತು. ಮತ್ತೆ ಇಲ್ಲೇನು, ನಾನು ನಿನ್ನನ್ನು ದಾರೆ ಎರೆದು ಕೊಟ್ಟದ್ದು ವೃದ್ಧ ಚವನನಿಗೆ. ಹಾಗಿದ್ರೆ ಅವನನ್ನು ತೊರೆದು ಈ ಯುವಕನ ಜೊತೆಯಲ್ಲಿ ಸರಸ ಮಾಡ್ತಾ ಇದ್ದಲ್ಲ. ನಾವು ಜನರು ಅಂತ ಗೊತ್ತಾಯ್ತು ನಿಮಗೆ? ಗೊತ್ತಾಗಿಲ್ಲ. ನಮ್ಮ ವಿಷಯ ಗೊತ್ತಿಲ್ಲ ನನಗೆ. ನಾವಂದ್ರೆ ಹೀಗೆ, ನಾವಂದ್ರೆ ಯಾರು ಯಾರಿಗೆ ಗೊತ್ತಿಲ್ಲ. ಭವಿಷ್ಯ ನಮಗೆ ಗೊತ್ತಿಲ್ಲ. ಲೋಕ ಕಾಲಕ್ಕೆ ನಂತರ ಇದು ಇಲ್ಲ ಇದ್ರೆ ಮಾತಾಡ್ಲಿಕ್ಕೆ ನಮ್ಮ ಕೆಲಸ ಮುಂದೆ ಹೋಗ್ಬೇಕು. ಇದು ಬೇಕಾಗಿ ಹಂಗೆ ಸಾಯವನ ನಾವು ಒಂದು ರೀತಿಯ ಗುಂಗಿನಲ್ಲೇ ಯಾವಾಗಲೂ ಇರು. ನಮ್ಮ
ಕೂಟವು ಹಾಗೆ, ನಮ್ಮ ಪರಿವಾರವು ನಾವು ಹೇಳಿದ ಹಾಗೆ ಇದ್ದಾರೆ. ಇದೇ ರೀತಿಯಾಗಿ ನಮಗೆ ಯಾವುದೇ ತಲೆಬಿಸಿ ಎನ್ನುವುದು ಇಲ್ಲ. ಅನಿವಾರ್ಯ ಅಷ್ಟ ಸಿದ್ಧಿಗಳನ್ನು ಒಂದು ಕಡೆ ಕಲೆ ಹಾಕಿ ಅವುಗಳನ್ನು ಆರೇದು ಹೊಡೆದು ಬಿಟ್ಟು ಅವಳು ಮಾತ ಇಲ್ಲದನ್ನು ಇರುವ ಹಾಗೆ, ಇರುವುದನ್ನು ಇಲ್ಲದ ಹಾಗೆ ಏನು ಬೇಕಾದ್ರೂ ಮಾಡಬಲ್ಲೆವು. ಅಷ್ಟೆಲ್ಲ ಉಂಟು ನಮ್ಮಲ್ಲಿ. ಅದು ಸರಿ. ಯಾವನದು ಒಬ್ಬ ಯಾವನು ಕಾಯ್ತಾ ಇದ್ದಾನಂತೆ ನಮ್ಮನ್ನು ಮಾತಾಡ್ಲಿಕ್ಕೆ. ಅಲ್ಲಿ ನಿಲ್ಲಕ್ಕೆ ಹೇಳಿದ್ದೇನೆ. ಈಗ ಬರಬಹುದು, ನಾವು ತಯಾರಾಗಿದ್ದೇವೆ. ನಮಗೆ ಸರಿ ಉಂಟು. ಈಗ ಅಲ್ಲೊಮ್ಮೆ ನಮಸ್ಕಾರ. ನಮಸ್ಕಾರಗಳು ವಿಶಾಲ. ಧೂಮಪಾನ ನಿಷೇಧ. ನಾವು ಇದು ಬೇಕು ಅಂತ ಹೇಳು. ನಮಗೆ ಆಗ್ಲಿಕ್ಕಿಲ್ಲ. ಮತ್ತೆ ನಿಮಗೆ ಆಗಲಿ. ನಮಗೆ ಹೊತ್ತಿಗೆ ನಮಗೆ ಇದು ಇಲ್ಲ, ಇದು ಮುಂದೆ ಹೋಗುವುದಾಗಿಲ್ಲ. ಅದು ಸಾಕ್ಷಿ ಹೌದು. ಇದು ನಮ್ಮದಾಗಿದೆ. ಕುಳಿತುಕೊಳ್ಬಹುದು. ಏನು ಅಪಾಯ ಇಲ್ಲ ತಾನೆ. ಉಪಚಾರ ಅಡ್ಡಿ ಇಲ್ಲ. ಅದು ಕೆಳಗಿದ್ದು. ಹೌದು. ಇದು ಗಡ್ಡ. ಇವನಿಗೆ ಇದು ಎಲ್ಲ ಆರಂಭದಿಂದ ಪಾಠ ಆಗ್ಬೇಕಾ ಹೇಗೆ? ಬಿಟ್ಟದ್ದು ಹೌದಲ್ಲ. ಬಿಟ್ಟದಲ್ಲ, ಮತ್ತೆ ಬಂದದ್ದು. ಕಟ್ಟಿದ್ದು ಬಿಟ್ಟದಲ್ಲ. ಕಟ್ಟಿದ್ದೀಗ ಇದು 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 ಹೌದು. ಇದು ಬಂದದ್ದು. ಇದು ಗಡ್ಡ, ಇದು ಮೀಸೆ. ಹಾ, ಇದರ ಮೇಲೆ ಇದು ಮೂಗು, ಇದು ಕಣ್ಣು. ಗೊತ್ತಾಯ್ತು. ಗೊತ್ತಾಯ್ತಾ? ಅದೆಲ್ಲ ನೀವು ಉಂಟು. ಹೌದಾ? ನಮಗೆ ಉಂಟು. ಉಂಟಲ್ಲ. ಹೌದು, ಕಾಣ್ತಾರೆ. ಸರಿ. ಹಾ. ಈ ಜನ ಇಷ್ಟವರೆಗೆ ನಾವು ನೋಡ್ಲಿಲ್ಲಲ್ಲ. ನಾನು ನಿನ್ನನ್ನು ನೋಡ್ಲಿಲ್ಲ. ಇವತ್ತು ನೋಡ್ಲಿಕ್ಕೆ ಒಂದು ಸಮಯ ಸಿಕ್ಕಿತ್ತು. ನೀವು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಇಲ್ಲಿಗೆ ಬಿಜವಂ ಕೈದಿರಿ. ವಿಜಯಂ ಕೈದಿರಿ. ದೊಡ್ಡ ದೊಡ್ಡ ಶಬ್ದ ಎಲ್ಲ ನಮ್ಮಲ್ಲಿ ತಿಳಿದಿದ್ದೇನೆ. ಆದ್ದರಿಂದ ಈಗ ಹೇಳ್ಬೋದು. ಈಗ ಹೇಳಿದ ಕೇಳುವ ತಾಳ್ಮೆ ಉಂಟು ನನಗೆ. ನಿಮಗೆ ಸ್ವಲ್ಪ ತಡೆದ್ರೆ ಉಂಟಲ್ಲ, ಮತ್ತೆ ಏನು ಅದಿಲ್ಲ. ಹಾಗಿದ್ರೆ ಈಗಲೇ ಹೇಳ್ತೇನೆ. ವಿಷಯ ಹೆಸರು ಗೊತ್ತುಂಟು ನಿಮಗೆ? ಖಂಡಿತ. ವಿದ್ಯುತ್ ಜೀವ ಹೆಸರು ಮಾತ್ರ ಕೇಳಿದ್ದ. ಅಲ್ಲ, ನಿನ್ನ ಬಗ್ಗೆ ಬಹಳ ತಿಳ್ಕೊಂಡೇ ಬಂದಿದ್ದೇನೆ ನಾನು. ಎಂತ ಗೊತ್ತುಂಟು? ಪ್ರಾಯದಲ್ಲಿ ನನಗಿಂತ ಎಷ್ಟೋ ನೀನು ಎಳೆಯವಾದ ಕಾರಣ ಮಗನೇ ಎಂದು ಸಂಬೋಧಿಸಬಹುದು ಅಂತ ಅನ್ನಿಸ್ತದೆ. ಮಗನಂತ ಕರೀತೀರಾ? ಏನು ಆಕ್ಷೇಪ ಇಲ್ಲ ತಾನೆ? ಆಕ್ಷೇಪ ಇಲ್ಲ. ಮಗನಂತ ಕರೀರಿ. ಆವಾಗ ನನ್ನ ಅಪಾಯ. ಮಣ್ಣುಗಳ ಇತ್ತಲೇ
ಮಣ್ಣುಗಳಾಗುತ್ತವೆ. ಎಷ್ಟು ಬೇಕೆಂದು ಕೊಡ್ಬೋದು. ಎಣಿಸುತ್ತ ಸಂಗ್ರಹಿ ಬರುತ್ತಮ, ಎಣಿಸುತ್ತ ಸಂಗ್ರಹಿ ಬರುತ್ತಮ, ಸಂಗ್ರಹಿ ಬರುತ್ತಮ. ನಿನ್ನ ಸಂಗಡ ನಿಲ್ಲನೆಯುವೆ, ನಿನ್ನ ಸಂಗಡ ಕಣ್ಣಿನಲ್ಲಿ ಮುಖ ಮೈ ಬಲ್ಲಗಳ ಮುಖ ಮೈ ಬಲ್ಲಗಳ ಮೊಲವ ನಿರೀಕ್ಷಿಪೆ ನಿರೀಕ್ಷಿಪೆ. ಆಮೇಲೆ ಮದುವೆಯಾಗುವೆನು, ಆಮೇಲೆ ನಾನು ಮದುವೆಯಾಗುವೆನು, ಮದುವೆಯಾಗುವೆನು. ಈ ಬಲಿಯ ಸಂಯೋಗ ಘಟಿಸುವುದೇ.